ಬೆಂಗಳೂರು ನಗರಕ್ಕೆ ಧರ್ಮಾಂಬುದಿ, ಕೆಂಪಾಂಬುದಿ ಮೊದಲಾದ ಕೆರೆಗಳಿಂದ ನೀರಿನ ಸೌಲಭ್ಯದೊಂದಿಗೆ ಸುಸ್ಥಿರ ಜೀವನವನ್ನು ಖಾತ್ರಿಪಡಿಸಲಾಯಿತು. ನಗರದ ಅಭಿವೃದ್ಧಿಗಾಗಿ ಕೆಂಪೇಗೌಡರು ಅನುಸರಿಸಿದ ಅತ್ಯುತ್ತಮ ವೈಶಿಷ್ಟ್ಯವೆಂದರೆ ಬೀದಿ ಮತ್ತು ಪೇಟೆಗಳು. ಪ್ರತಿಯೊಂದು ಸಮುದಾಯವನ್ನು ಜನರು ಮಾಡುವ ವೃತ್ತಿ ಮತ್ತು ವ್ಯಾಪಾರದ ಪ್ರಕಾರ ವಿಂಗಡಿಸಲಾಯಿತು. ಅಂದರೆ ನಗರದ ಪೇಟೆ, ಬಳೆಪೇಟೆ, ಕುಂಬಾರಪೇಟೆ, ಚಿಕ್ಕಪೇಟೆ. ವಿಭಜನೆಯಾಗಿ ಇರಲಿಲ್ಲ. ಇದು ನಮ್ಮ 22 ವರ್ಷದ ಯುವ ನಾಯಕನ ದೂರದೃಷ್ಟಿಯ ಬುದ್ಧಿವಂತಿಕೆ. ಈ ಎಲ್ಲ ವ್ಯವಸ್ಥೆಯು ಬೆಂಗಳೂರನ್ನು ವ್ಯಾಪಾರ ಮತ್ತು ಕರಕುಶಲತೆಯ ಸಾಂಸ್ಕೃತಿಕ ಕೇಂದ್ರವಾಗಿ ಪರಿವರ್ತಿಸಿತು. ವಿಜಯನಗರದ ಚಕ್ರವರ್ತಿ ಕರಕುಶಲತೆಯ ಸಾಂಸ್ಕೃತಿಕ ಸಂಕೀರ್ಣ ಯೋಜನೆಯಿಂದ ತುಂಬಾ ಸಂತೋಷಗೊಂಡು ಹಲಸೂರು, ವರ್ತೂರು, ಕೆಂಗೇರಿ, ಜಿಗಳಿ, ಬಾಣಾವರ ಮುಂತಾದ ಸಮೀಪದ ಗ್ರಾಮಗಳನ್ನು ದಯಪಾಲಿಸಿದರು. 5 ಶತಮಾನಗಳ ನಂತರ ಇಂದಿಗೂ ಕೆಂಪೇಗೌಡರು ನಿರ್ಮಿಸಿದ 5 ಗೋಪುರಗಳು ಇದಕ್ಕೆ ಸಾಕ್ಷಿಯಾಗಿ ನಿಂತಿವೆ. ಅಂದಿನ ಆರೋಗ್ಯ ಗೋಪುರ ಇಂದಿನ ಲಾಲ್ಬಾಗ್ ಸಸ್ಯ ಉದ್ಯಾನವನವಾಗಿದೆ. ವಾಣಿಜ್ಯ ಗೋಪುರ ಇಂದಿನ ಮೇಕ್ರಿ ಸರ್ಕಲ್. ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ದೈವ ಗೋಪುರ, ಹಲಸೂರಿನ ಶಿಕ್ಷ ಗೋಪುರ. 5 ಶತಮಾನಗಳ ಹಿಂದೆಯೇ ಕೆಂಪೇಗೌಡರ ಯೋಜನೆ ಎಷ್ಟೊಂದು ಅದ್ಭುತವಾಗಿತ್ತು ಎಂದರೆ ನಗರದ ಯೋಜನೆಯು ಆರಂಭದಿಂದ ಕೊನೆಯ ಹಂತದವರೆಗೂ ಎಲ್ಲದಕ್ಕೂ ವ್ಯವಸ್ಥೆ ಮಾಡಲಾಗಿತ್ತು. ಇಂದಿನ ಬೆಂಗಳೂರು ದೇಶದಲ್ಲಿ ಅತ್ಯುತ್ತಮ ವೈದ್ಯಕೀಯ ಚಿಕಿತ್ಸೆಯನ್ನು ಒದಗಿಸುತ್ತದೆ. ಇಂದಿನ ಬೆಂಗಳೂರು ಜಾಗತಿಕ ಕೈಗಾರಿಕಾ ದೈತ್ಯರಿಗೆ ನೆಲೆಯಾಗಿದೆ ಹಾಗೂ ವಾಣಿಜ್ಯ ಚಟುವಟಿಕೆಗಳು ಮತ್ತು ಉದ್ಯಮಶೀಲತಾ ಸಾಮರ್ಥ್ಯಗಳ ಹಾಟ್ಸ್ಪಾಟ್ ಆಗಿದೆ. ಇಂದಿನ ಬೆಂಗಳೂರು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಆದಾಯವನ್ನು ಗಳಿಸುವ ನಗರವಾಗಿದೆ. ಜೊತೆಗೆ ಮಿಲಿಟರಿ ಮತ್ತು ನ್ಯಾಯಾಂಗ ಚಟುವಟಿಕೆಗಳ ನೆಲೆಯಾಗಿದೆ. ನಮ್ಮ ಬೆಂಗಳೂರು ಎಲ್ಲೆಡೆಯಿಂದ ಆಗಮಿಸಿದ ಎಲ್ಲ ತರಹದ ಜನರಿಗೆ ಸೂರು ಒದಗಿಸಿದ ನಗರ. ಹಲವು ಸಾಮರ್ಥ್ಯ ಹಾಗೂ ಸಾಧ್ಯತೆಗಳನ್ನು ತೆರೆದಿದ್ದ ಪ್ರಗತಿಯ ಸಂಕೇತವಾಗಿ ಬೆಳೆದ ನಗರ. ಬೆಂಗಳೂರಿನಲ್ಲಿ ನವೆಂಬರ್ 11ರಂದು ನಾಡಪ್ರಭು ಕೆಂಪೇಗೌಡರ 108 ಅಡಿ ಖರ್ಚಿನ ಭವ್ಯ ಪ್ರಗತಿಯ ಪ್ರತಿಮೆ ಸ್ಟ್ಯಾಚ್ಯೂ ಆಫ್ ನಗರವೆಂದೇ ಹೆಸರು ಪಡೆದ ಈ ಬೆಂಗಳೂರು ಭೂಮಿಯ ನಿರ್ಮಾತೃ ಕೆಂಪೇಗೌಡರ ಕಥೆ. 1510ರಲ್ಲಿ ಜನಿಸಿದ ಕೆಂಪೇಗೌಡರು ಅಜ್ಜ ನಿರ್ಮಿಸಿದ ಯಲಹಂಕ ನಾಡಪ್ರಭು ಸಾಮ್ರಾಜ್ಯದ ಭವಿಷ್ಯದ ನಾಯಕರಾಗಿದ್ದರು. ಕೆಂಪೇಗೌಡರು ಯುವರಾಜರಾಗಿ ತನ್ನ ಭವಿಷ್ಯದ ಸಾಮ್ರಾಜ್ಯ ನಿರ್ಮಾಣದ ಕುರಿತು ವಿಶೇಷವಾದ ದೂರದೃಷ್ಟಿಯನ್ನು ಹೊಂದಿದ್ದರು. ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿ ಅಚ್ಯುತರಾಯರ ಪ್ರೋತ್ಸಾಹದಿಂದ ಸ್ಫೂರ್ತಿ ಪಡೆದು ಕೆಂಪೇಗೌಡರು 1532ರಲ್ಲಿ ಬೆಂಗಳೂರಿನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಕೆಂಪೇಗೌಡರ ವಾಸ್ತುಶಿಲ್ಪದ ಯೋಜನೆಯಲ್ಲಿ 4 ಮೂಲಭೂತ ಅಂಶಗಳೆಂದರೆ ಕೆರೆಕಟ್ಟೆಗಳು, ಕೋಟೆಗಳು, ಉದ್ಯಾನಗಳು ಮತ್ತು ಮಾರುಕಟ್ಟೆಗಳು. ಜಗತ್ತಿನಾದ್ಯಂತ ಬಹುತೇಕ ಎಲ್ಲಾ ನಾಗರಿಕತೆಗಳು ಮತ್ತು ದೊಡ್ಡ ನಗರಗಳು ನದಿಯ ತೀರದ ಪ್ರದೇಶಗಳಲ್ಲಿ ನಿರ್ಮಾಣಗೊಂಡಿರುವುದು ಸಹಜ. ಆದರೆ ಕೆಂಪೇಗೌಡರು ನಗರ ನಿರ್ಮಾಣಕ್ಕೆ ಆಯ್ದುಕೊಂಡ ಸ್ಥಳದ ಸುತ್ತಮುತ್ತ ಯಾವುದೇ ನದಿ ಮೂಲಗಳಿರಲಿಲ್ಲ. ಆದ ಕಾರಣ ನಗರದ ಸುತ್ತಮುತ್ತ ಕೆರೆಕಟ್ಟೆಗಳನ್ನು ನಿರ್ಮಿಸಿ ಅವುಗಳ ಸಂಪೂರ್ಣ ಸಾಮರ್ಥ್ಯವನ್ನು ಹೆಚ್ಚಿಸಿ ಅವುಗಳ ಆಧಾರದ ಮೇಲೆ ನಿರ್ಮಿಸಿದ ದೇಶದ ಏಕೈಕ ಸುಸ್ಥಿರ ನಗರ ಬೆಂಗಳೂರು. ನಗರಕ್ಕೆ ಧರ್ಮಾಂಬುದಿ, ಕೆಂಪಾಂಬುದಿ ಮೊದಲಾದ ಕೆರೆಗಳಿಂದ ನೀರಿನ ಸೌಲಭ್ಯದೊಂದಿಗೆ ಸುಸ್ಥಿರ ಜೀವನವನ್ನು ಖಾತ್ರಿಪಡಿಸಲಾಯಿತು. ನಗರದ ಅಭಿವೃದ್ಧಿಗಾಗಿ ಕೆಂಪೇಗೌಡರು ಅನುಸರಿಸಿದ ಅತ್ಯುತ್ತಮ ವೈಶಿಷ್ಟ್ಯವೆಂದರೆ ಬೀದಿ ಮತ್ತು ಪೇಟೆಗಳು. ಪ್ರತಿಯೊಂದು ಸಮುದಾಯವನ್ನು ಜನರು ಮಾಡುವ ವೃತ್ತಿ ಮತ್ತು ವ್ಯಾಪಾರದ ಪ್ರಕಾರ ವಿಂಗಡಿಸಲಾಯಿತು. ಅಂದರೆ ನಗರದ ಪೇಟೆ, ಬಳೆಪೇಟೆ, ಕುಂಬಾರಪೇಟೆ, ಚಿಕ್ಕಪೇಟೆ, ದೊಡ್ಡಪೇಟೆ, ಅಕ್ಕಿಪೇಟೆ ಮುಂತಾದವು. ಇದು ಯಾವುದೇ ಸಾಂಸ್ಕೃತಿಕ ಅಥವಾ ಧಾರ್ಮಿಕ ವಿಭಜನೆಯಾಗಿ ಇರಲಿಲ್ಲ. ಇದು ನಮ್ಮ 22 ವರ್ಷದ ಯುವ ನಾಯಕನ ದೂರದೃಷ್ಟಿಯ ಬುದ್ಧಿವಂತಿಕೆ. ಈ ಎಲ್ಲಾ ವ್ಯವಸ್ಥೆಯು ಬೆಂಗಳೂರನ್ನು ವ್ಯಾಪಾರ ಮತ್ತು ಕರಕುಶಲತೆಯ ಸಾಂಸ್ಕೃತಿಕ ಕೇಂದ್ರವಾಗಿ ಪರಿವರ್ತಿಸಿತು. ವಿಜಯನಗರದ ಚಕ್ರವರ್ತಿ ಅಚ್ಯುತರಾಯರು
ಇಂದಿನ ಬೆಂಗಳೂರು ದೇಶದಲ್ಲಿ ಅತ್ಯುತ್ತಮ ವೈದ್ಯಕೀಯ ಚಿಕಿತ್ಸೆಯನ್ನು ಒದಗಿಸುತ್ತದೆ. ಇಂದಿನ ಬೆಂಗಳೂರು ಜಾಗತಿಕ ಕೈಗಾರಿಕಾ ದೈತ್ಯರಿಗೆ ನೆಲೆಯಾಗಿದೆ ಹಾಗೂ ವಾಣಿಜ್ಯ ಚಟುವಟಿಕೆಗಳು ಮತ್ತು ಉದ್ಯಮಶೀಲತಾ ಸಾಮರ್ಥ್ಯಗಳ ಹಾಟ್ಸ್ಪಾಟ್. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಸಂಚಾಲಕರು, ಸಾಂಸ್ಕೃತಿಕ ಸಮಿತಿ, ನವೀನ್ ಕುಮಾರ್ ಭಂಡಾರಿ, ಕಾರ್ಯನಿರ್ವಹಣಾ ಅಧಿಕಾರಿಗಳು, ತಾಲೂಕು ಪಂಚಾಯತ್ ಪುತ್ತೂರು, ಮಧು ಎಸ್ ಮನೋಹರ್, ಪೌರಾಯುಕ್ತರು, ನಗರಸಭೆ ಪುತ್ತೂರು ಇವರ ಉಪಸ್ಥಿತಿಯೊಂದಿಗೆ ಸಮಾರಂಭದ ಅಧ್ಯಕ್ಷರು ಮತ್ತು ಉದ್ಘಾಟಕರಾಗಿರುವ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಇವರು ಕೆಂಪೇಗೌಡ ಇವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಬೇಕು ಅನ್ನುವ ಕೋರಿಕೆ. ಈಗ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ. ಸಮಾರಂಭದ ಎಲ್ಲ ಅತಿಥಿಗಳು ಪುಷ್ಪಾರ್ಚನೆಯನ್ನ ಮಾಡಿದ ಬಳಿಕ ವೇದಿಕೆಗೆ ಆಗಮಿಸಬೇಕು ಅನ್ನುವ ಕೋರಿಕೆ. ದೊಡ್ಡ ಚಪ್ಪಾಳೆ ನಾಡಪ್ರಭು ಕೆಂಪೇಗೌಡರಿಗೆ. ಆದರಣೀಯ ಕರ್ನಾಟಕ ಸರ್ಕಾರ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ತಾಲೂಕು ಇದರ ಸಂಯುಕ್ತ ಆಶ್ರಯದಲ್ಲಿ ನಾಡಪ್ರಭು ಶ್ರೀ ಅಧ್ಯಕ್ಷರು ಮತ್ತು ಮುಖ್ಯ ಅತಿಥಿಗಳ ಅತ್ಯಂತ ಆತ್ಮೀಯವಾಗಿ ಪ್ರೇಕ್ಷಕರ ಕೈ ಚಪ್ಪಾಳೆಯೊಂದಿಗೆ ಮುಖ್ಯ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ. ಸರ್ವಜ್ಞನು, ಸರ್ವಶಕ್ತನು, ಸರ್ವರಲ್ಲಿಯೂ ಅಡಗಿರುವ ಪರಮಾತ್ಮನನ್ನ ಪ್ರಾರ್ಥಿಸಿದ ಸರ್ವರ ಹಿತದಲ್ಲಿ ತನ್ನ ಹಿತವನ್ನ ಕಾಣುವ ಸುಸಂಸ್ಕೃತ ಭಾರತೀಯ ವಿಚಾರಧಾರೆ ನಮ್ಮದು. ಇದೀಗ ನಾಡಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ. ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಬಾಲಕಿಯರ ನಿಲಯ ಹಾರಾಡಿಕಲ್ಲಿನ ವಿದ್ಯಾರ್ಥಿನಿಯರಾದ ಕಾವ್ಯ, ಕೃಪಾಶ್ರೀ, ಅಶ್ವಿತಾ, ತನುಶ್ರೀ ಮತ್ತು ಸೌಜನ್ಯ ಜನನಿಯ ತನು ಜಾತೆ ತೈಲಕ ಹೊಯ್ಸರರಾಡಿದ ನಾಡೆ ಡಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಚರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಉದ್ಯಾನ ಜನಗಣ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು. ಕೃತಜ್ಞತೆಗಳು. ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ಇದರ ಸಂಯುಕ್ತ ಆಶ್ರಯದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತಿಯ ದಿನಾಚರಣೆಯ ಪ್ರಯುಕ್ತ ನಾವೆಲ್ಲ ಇವತ್ತು ಸೇರಿದ್ದೇವೆ. ಈ ಒಂದು ಸಮಾರಂಭದ ಘನ ಅಧ್ಯಕ್ಷತೆಯನ್ನು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರಾದಂತಹ
ಹಾಗೂ ತಹಸೀಲ್ದಾರರು ಆಗಿರುವಂತಹ ಪುರಂದರ ಹೆಗ್ಡೆ ಅವರನ್ನು ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಮುಖ್ಯ ಅತಿಥಿಗಳಾಗಿ ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರಾದಂತಹ ಕೆ ಭಾಸ್ಕರ ಕೊಡಿಂಬಾಳ ಇದ್ದಾರೆ, ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿರುವಂತಹ ಮಾಜಿ ಶಾಸಕರು ಹಾಗೂ ಒಕ್ಕಲಿಗ ಗೌಡ ಸೇವಾ ಸಂಘದ ಮುಖಂಡರು ಆಗಿರುವಂತಹ ಮಾನ್ಯ ಸಂಜೀವ ಮಠಂದ್ರವರು ಇದ್ದಾರೆ, ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷರಾದಂತಹ ರವಿ ಮುಂಗ್ಲಿಮನೆ ಇದ್ದಾರೆ, ಅವರನ್ನು ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಇವತ್ತಿನ ಉಪನ್ಯಾಸ ನೀಡಲಿದ್ದಾರೆ ಮಾನ್ಯ ವಿದ್ಯಾರಶ್ಮಿ ಪದವಿ ಪೂರ್ವ ಕಾಲೇಜು ಸವಣೂರು, ಇದರ ಪ್ರಾಂಶುಪಾಲರ್ ಆಗಿರುವಂತಹ ಸೀತಾರಾಮ ಕೇವಲ ಅವರನ್ನು ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ವೇದಿಕೆಯಲ್ಲಿ ಕ್ಷೇತ್ರ ಅಧಿಕಾರಿಗಳಾಗಿರುವಂತಹ ಲೋಕೇಶ್ SR ಇದ್ದಾರೆ, ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಗರಸಭೆಯ ಪೌರಾಯುಕ್ತರಾದಂತಹ ಮಧು S ಮನೋಹರ್ ಇದ್ದಾರೆ, ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ವೇದಿಕೆ ಮುಂಭಾಗದಲ್ಲಿ ನಗರಸಭೆಯ ಸದಸ್ಯರು ಹಾಗೂ ಒಕ್ಕಲಿಗ ಗೌಡ ಸೇವಾ ಸಂಘದ ಸದಸ್ಯರು ಹಾಗೂ ಎಲ್ಲ ಮುಖಂಡರು ಹಾಗೂ ವಿದ್ಯಾರ್ಥಿನಿಯರು, ಎಲ್ಲ ಸಾರ್ವಜನಿಕ ಬಂಧುಗಳು ಹಾಗೂ ಪತ್ರಕರ್ತರನ್ನು ಸ್ವಾಗತಿಸ್ತಿದ್ದೇನೆ. ಧನ್ಯವಾದಗಳು. ನಮ್ಮೆಲ್ಲರನ್ನ ಸ್ವಾಗತಿಸಿದ ನವೀನ್ ಕುಮಾರ್ ಭಂಡಾರಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಪುತ್ತೂರು ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವ ಸನ್ಮಾನ್ಯ ಪುರಂದರ KAS ಮಾನ್ಯ ತಹಶೀಲ್ದಾರರು ಪುತ್ತೂರು ತಾಲೂಕು, ಮಾನ್ಯ ಅಧ್ಯಕ್ಷರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಇವರಿಗೆ, ಶ್ರೀಧರ ಕಣಜಾಲು ಇವರು ಉಪಾಧ್ಯಕ್ಷರು ಒಕ್ಕಲಿಗ ಗೌಡ ಸೇವಾ ಸಂಘ, ಪುಷ್ಪ ಮತ್ತು ಪುಸ್ತಕದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವ ಶ್ರೀ ಕೆ ಭಾಸ್ಕರ ಕೋಡಿಂಬಾಳ ಮಾನ್ಯ ಅಧ್ಯಕ್ಷರು ಪುತ್ತೂರು ನಗರ ಯೋಜನಾ ಪ್ರಾಧಿಕಾರ ಇವರಿಗೆ, ಶ್ರೀಯುತ ಚಿದಾನಂದ ಬೈಲಾಡಿ ಮಾಜಿ ಅಧ್ಯಕ್ಷರು ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ತಾಲೂಕು ಇವರು ಪುಷ್ಪ ಮತ್ತು ಪುಸ್ತಕದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪುತ್ತೂರು ತಾಲೂಕಿನ ಮಾಜಿ ಶಾಸಕರಾಗಿರುವ ಸನ್ಮಾನ್ಯ ಸಂಜೀವ ಮಠಂದೂರು ಇವರಿಗೆ, ಶ್ರೀಯುತ ಅಮರನಾಥ್ ಯುವ ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷರು ಪುಷ್ಪ ಮತ್ತು ಪುಸ್ತಕದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿ ಶ್ರೀ ರವಿ ಮುಂಗ್ಲಿಮನೆ ಮಾನ್ಯ ಅಧ್ಯಕ್ಷರು ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ಇವರಿಗೆ, ವಾರಿಜ ಮಹಿಳಾ ಒಕ್ಕಲಿಗ ಸೇವಾ ಸಂಘ ಪುತ್ತೂರು ಇದರ ಮಾನ್ಯ ಅಧ್ಯಕ್ಷರು ವೇದಿಕೆಗೆ ಬಂದು ಪುಷ್ಪ ಮತ್ತು ಪುಸ್ತಕದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಇಂದಿನ ಕಾರ್ಯಕ್ರಮದಲ್ಲಿ ಸಂಸ್ಮರಣಾ ಉಪನ್ಯಾಸವನ್ನ ನೀಡಲಿರುವ ಶ್ರೀ ಸೀತಾರಾಮ ಕೇವಳ ಪ್ರಾಂಶುಪಾಲರು ವಿದ್ಯಾರಶ್ಮಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಸವಣೂರು ಇವರಿಗೆ, ವಿಶ್ವನಾಥ ಗೌಡ ನಿಕಟಪೂರ್ವ ಅಧ್ಯಕ್ಷರು ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ತಾಲೂಕು ಇವರು ಪುಷ್ಪ ಮತ್ತು ಪುಸ್ತಕದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಸಮಾರಂಭದ ಮತ್ತೋರ್ವ ಮುಖ್ಯ ಅತಿಥಿಗಳು ಶ್ರೀ ಲೋಕೇಶ್ SR ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಸಂಚಾಲಕರು ಸಾಂಸ್ಕೃತಿಕ ಸಮಿತಿ ಇವರಿಗೆ, ದಯಾನಂದ KS ಕಾರ್ಯದರ್ಶಿಗಳು ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ಇವರು ಪುಷ್ಪ ಮತ್ತು ಪುಸ್ತಕದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನ ಸ್ವಾಗತಿಸಿದ ಶ್ರೀ ನವೀನ್ ಕುಮಾರ್ ಭಂಡಾರಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಪುತ್ತೂರು ಇವರಿಗೆ, ಪುರುಷೋತ್ತಮ ಮುಂಗ್ಲಿಮನೆ ಉಪಾಧ್ಯಕ್ಷರು ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ತಾಲೂಕು ಇವರು ಪುಷ್ಪ ಮತ್ತು ಪುಸ್ತಕದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಸಮಾರಂಭದ ಮತ್ತೋರ್ವ ಮುಖ್ಯ ಅತಿಥಿಗಳು ಮಧು S ಮನೋಹರ್ ಮಾನ್ಯ ಪೌರಾಯುಕ್ತರು ನಗರಸಭೆ ಪುತ್ತೂರು ಇವರಿಗೆ, ಸುಂದರ ಗೌಡ ಉಪಾಧ್ಯಕ್ಷರು ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ಇವರು ಪುಷ್ಪ ಮತ್ತು ಪುಸ್ತಕದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡುವರೆ ಕೋರಿಕೆ.
ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಬೆಳಕು ಹರಿದು ಬರಲಿ, ಅರುಣೋದಯದ ಸೂರ್ಯನ ತೆರದಿ, ಮಂಗಳಮಯವಿರಲಿ, ಹರುಷದ ಹೊನ್ನಲಿರಲಿ ಎನ್ನುವ ವಿಶೇಷ ಆಶಯದೊಂದಿಗೆ ನಾಡಪ್ರಭು ಶ್ರೀ ಕೆಂಪೇಗೌಡರ 515ನೆಯ ಜನ್ಮ ಜಯಂತಿ ದಿನಾಚರಣೆಯ ಪ್ರಯುಕ್ತ ದೀಪ ಪ್ರಜ್ವಲನೆ ಪುರಂದರ ಕೆಎಎಸ್ ಮಾನ್ಯ ತಹಶೀಲ್ದಾರರು ಮತ್ತು ಅಧ್ಯಕ್ಷರು, ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಪುತ್ತೂರು ತಾಲೂಕು ಇವರ ದಿವ್ಯ ಹಸ್ತದಿಂದ. ಆದರಣೀಯರೇ, ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ತಾಲೂಕು ಇದರ ಸಂಯುಕ್ತ ಆಶ್ರಯದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡರ 515ನೆಯ ಜನ್ಮ ಜಯಂತಿ ದಿನಾಚರಣೆಯ ಇಂದಿನ ಸಮಾರಂಭದ ದೀಪ ಪ್ರಜ್ವಲನೆ ಶ್ರೀ ಪುರಂದರ ಕೆಎಎಸ್ ಮಾನ್ಯ ತಹಶೀಲ್ದಾರರು ಮತ್ತು ಅಧ್ಯಕ್ಷರು, ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಇವರ ದಿವ್ಯ ಹಸ್ತದಿಂದ. ಕೃತಜ್ಞತೆಗಳು. ಎಲ್ಲ ಅಧ್ಯಕ್ಷರು, ಅತಿಥಿ ಬಂಧುಗಳು ಮತ್ತೆ ಸ್ವಸ್ಥಾನಕ್ಕೆ ಆಗಮಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸಿದ ಸಂಸ್ಮರಣ ಉಪನ್ಯಾಸ ಶ್ರೀ ಸೀತಾರಾಮ ಕೇವಳ, ಪ್ರಾಂಶುಪಾಲರು, ವಿದ್ಯಾರಶ್ಮಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜ್ ಸವಣೂರು ಇವರಿಂದ. ಸುಂದರ ಸಮಾರಂಭದಲ್ಲಿ, ಭವ್ಯ ವೇದಿಕೆಯಲ್ಲಿ, ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಸಭಾಧ್ಯಕ್ಷರಾದಿಯಾಗಿ ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ಗಣ್ಯ ಗಣಕ್ಕೆ ಶಿರಬಾಗಿ ವಂದಿಸಿಕೊಳ್ಳುತ್ತಾ, ನಾಡಪ್ರಭು ಕೆಂಪೇಗೌಡರ ಜನ್ಮ ಜಯಂತಿಯ ಪರವಾಗಿ ಆ ಸುಂದರವಾದಂಥ ಕಾರ್ಯಕ್ರಮವನ್ನು ವೀಕ್ಷಿಸುವುದಕ್ಕೆ, ಕಣ್ತುಂಬಿಸಿಕೊಳ್ಳುವುದಕ್ಕೆ, ಮನತುಂಬಿಸಿಕೊಳ್ಳುವುದಕ್ಕೆ ಇಲ್ಲಿ ಆಗಮಿಸಿರುವಂತಹ ಸಭಾಂಗಣ ಭರ್ತಿ ಸೇರಿರುವಂತಹ ಮತ್ತು ಅತ್ಯಂತ ಮೌನವಾಗಿ ಇನ್ನು ಮುಂದೆ ಈ ಕಾರ್ಯಕ್ರಮವನ್ನು ಆಲಿಸುವುದಕ್ಕೆ ಇರುವಂತಹ ಎಲ್ಲ ನನ್ನ ಪ್ರೀತಿಯ ಸಭಾಸದರಿಗೆ ಪ್ರಣಾಮಗಳನ್ನು ಸಲ್ಲಿಸಿಕೊಳ್ಳುತ್ತಾ, ಪ್ರೀತಿಯ ವಿದ್ಯಾರ್ಥಿಗಳೇ, ಮಹಾಲಿಂಗೇಶ್ವರ ITIನ ತುಂಬ ಜನ ನೀವು ಬಂದಿದ್ದೀರಿ, ಸುಧಾನ ಸಂಸ್ಥೆಯ ತುಂಬ ಜನ ಬಂದಿದ್ದೀರಿ, ವಿವಿಧ ಶಿಕ್ಷಣ ಸಂಸ್ಥೆಗಳ ಅನೇಕ ಜನರು ಇಲ್ಲಿ ಆಗಮಿಸಿದ್ದೀರಿ. ನಿಮ್ಮ ಆಗಮನವೇ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಅರ್ಥವನ್ನು ಕೊಟ್ಟಿದೆ ಅಂತ ನಾನು ಭಾವಿಸಿಕೊಳ್ತೇನೆ. ಸಭಾಂಗಣದ ಭರ್ತಿ ಸುಮಾರು 800 ಜನರಿದ್ದರೆ ವಿವಿಧ ಮಾಧ್ಯಮಗಳು ಈ ಕಾರ್ಯಕ್ರಮವನ್ನು ನೇರ ಪ್ರಸಾರವನ್ನು ಮಾಡ್ತಾ ಇವೆ. ನ್ಯೂಸ್ ಪುತ್ತೂರು ಇರಬಹುದು, ಸುದ್ದಿ ಬಿಡುಗಡೆ ಇರಬಹುದು, ಅನೇಕ ಮಾಧ್ಯಮಗಳು ಮತ್ತು ಪ್ರಿಂಟ್ ಮೀಡಿಯಾದ ಎಲ್ಲ ಸನ್ಮಿತ್ರರು ಕೂಡ ಈ ಕಾರ್ಯಕ್ರಮದ ಪ್ರಚಾರಕ್ಕೆ ಇಲ್ಲಿ ಬಂದಿದ್ದೀರಿ. ಸಹಸ್ರ ಸಂಖ್ಯೆಯಲ್ಲಿ ಈ ನಾಡಿನಾದ್ಯಂತ, ದೇಶಾದ್ಯಂತ, ಯಾಕೆ ದೇಶದ ಹೊರಗೂ ಕೂಡ ಒಂದಷ್ಟು ಜನ ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂತಹ ವ್ಯವಸ್ಥೆ ಇಲ್ಲಿ ಆಗಿದೆ. ಇಂದು ಅತ್ಯಂತ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಸಮಯಕ್ಕೆ ಸರಿಯಾಗಿ, ಅದು ನಾವು ಅಂಡರ್ಲೈನ್ ಮಾಡಬೇಕಾದಂಥ ವಿಷಯ, ಸಮಯಕ್ಕೆ ಸರಿಯಾಗಿ ಈ ಕಾರ್ಯಕ್ರಮ ಆರಂಭ ಆಗಿದೆಯಲ್ಲ, ಹಾಗಾಗಿ ಇದರ ಸಂಘಟಕರು ಯಾರ್ಯಾರು ಇದ್ದೀರಿ ಅವರೆಲ್ಲರಿಗೂ ಕೂಡ ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ನಾನು ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. There is a beautiful saying, time is money. ಸಮಯ ಅಂದರೆ ಹಣ, ಸಮಯ ಅಂದರೆ ಕೀರ್ತಿ, ಸಮಯ ಅಂದರೆ ವ್ಯಕ್ತಿತ್ವ. ಹಾಗಾಗಿ ಸಮಯಕ್ಕೆ ಯಾರು ಬೆಲೆ ಕೊಡ್ತಾರೋ, ಸಮಯಕ್ಕೆ ಯಾರು ಕಾರ್ಯಕ್ರಮವನ್ನು ಆರಂಭಿಸ್ತಾರೋ ಅವರಿಗೆ ಕೀರ್ತಿ, ಶ್ರೇಯ ಅದು ಶತಸಿದ್ಧ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇಂದು ವಿಶೇಷವಾದಂಥ ಈ ಒಂದು ಕಾರ್ಯಕ್ರಮದಲ್ಲಿ ಸೀಮಿತವಾದಂಥ ಸಮಯಾವಕಾಶ ನನ್ನ ಪಾಲಿಗೆ ಇದೆ. ಸುಮಾರು 15ರಿಂದ 20 ನಿಮಿಷದಲ್ಲಿ ನಾನು ನನ್ನೆಲ್ಲ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂತಹ ಒಂದು ಒತ್ತಡದಲ್ಲಿ ಇದ್ದೇನೆ.
ಸಾಮಾನ್ಯವಾಗಿ ಒಂದು ವಿಷಯದ ಬಗ್ಗೆ ನೀನು ಒಂದು ದಿನ ಮಾತಾಡು ಅಂತ ಹೇಳಿದರೆ ಯಾವುದೇ ತಯಾರಿ ಬೇಕಾಗುವುದಿಲ್ಲ. ನೀನು 20 ನಿಮಿಷ ಮಾತಾಡು, 10 ನಿಮಿಷ ಮಾತಾಡು, 5 ನಿಮಿಷ ಮಾತಾಡು ಅಂತ ಹೇಳಿದಾಗ ನಮಗೆ ಬೇಕಾಗುವುದು ತಯಾರಿ. ಹಾಗಾಗಿ ಯಾವುದು ಬಹಳ ಪ್ರಮುಖವಾದಂಥ ವಿಷಯಗಳಿವೆ, ಯಾವುದು ಅತ್ಯಂತ ಅನಿವಾರ್ಯವಾದ, ಯಾವುದು ಇವತ್ತಿನ ಜನಮಾನಸಕ್ಕೆ, ಇವತ್ತಿನ ವಿಶೇಷವಾಗಿ ಯುವ ಪೀಳಿಗೆಗೆ ಯಾವುದು ಸಂದೇಶವನ್ನು ಕೊಡಬಲ್ಲದು, ಯಾವುದು ಒಂದು ಮಾರ್ಗದರ್ಶಿ ಸೂತ್ರವಾಗಬಲ್ಲದು, ಅಂತಹ ಕೆಲವು ವಿಷಯಗಳನ್ನು ಮಾತ್ರ ನಾಡಪ್ರಭು ಕೆಂಪೇಗೌಡರ ವಿಶಾಲ ಚರಿತ್ರೆಯಿಂದ ಆಯ್ದುಕೊಂಡು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಗಳಾಗಿ ನಿವೃತ್ತರಾದಂತಹ ಡಾಕ್ಟರ್ ಕೆ ಚಿನ್ನಪ್ಪ ಗೌಡರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾರೆ. ನಾವು ಮನುಷ್ಯರು ಮಾಡುವಂಥ ಎಲ್ಲ ಕೆಲಸಗಳನ್ನು ನಾವು ಕೇವಲ 2 ವಿಭಾಗಗಳನ್ನಾಗಿ ವಿಂಗಡಿಸಬಹುದು. ಒಂದು ಅದು ಕಟ್ಟುವ ಕೆಲಸ, ಮತ್ತೊಂದು ಒಡೆಯುವ ಕೆಲಸ ಅಂತ. ಇದು ಎರಡೇ. ನಾವು ಯಾವ ಕೆಲಸವನ್ನು ಉದಾಹರಣೆಯಾಗಿ ತಗೊಂಡ್ರೂ ಕೂಡ ಅದರಲ್ಲಿ ಒಂದು ನಾವು ಕಟ್ಟುವಂಥ ಕೆಲಸವನ್ನು ಮಾಡ್ತೇವೆ, ಇಲ್ಲ ಒಡೆಯುವಂಥ ಕೆಲಸವನ್ನು ಮಾಡ್ತೇವೆ. ಇವತ್ತು ಇಲ್ಲಿ ಆಗಿರುವಂಥದ್ದು ಅದು ಕಟ್ಟುವ ಕೆಲಸ. ಅವತ್ತು ಸುಮಾರು 520-30 ವರ್ಷಗಳ ಹಿಂದೆ ಕೆಂಪೇಗೌಡರು ಅವರ 13ನೇ ವಯಸ್ಸಿನಲ್ಲಿ ದೂರದರ್ಶಿತ್ವದ ಒಂದು ವಿಷಯವನ್ನು ಇಟ್ಟುಕೊಂಡು ಅವರ ಜಾಣ್ಮೆಯನ್ನು ಪ್ರದರ್ಶಿಸಿ, ಅವರ ಚಾಣಾಕ್ಷತೆಯನ್ನು ಪ್ರದರ್ಶಿಸಿ, ಕೇವಲ 2 ಚದರ ಅಡಿಗಳ ವಿಶಾಲವಿರುವಂಥ ಒಂದು ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡುವಂಥ ಯೋಜನೆಯನ್ನು ಮಾಡಿದರು, ಅನುಷ್ಠಾನ ಮಾಡಿದರು, ಯಶಸ್ವಿಯಾದರು. ಆದರೆ ಇವತ್ತು ಬೆಂಗಳೂರು 800 ಚದರ ಕಿಲೋಮೀಟರ್ಗಿಂತ ಹೆಚ್ಚು ಬೆಳೆದು ಬಿಟ್ಟಿದೆ. ಸುಮಾರು 66 ಪಟ್ಟು ಬೆಳೆದಿದೆ. ಈ 487 ವರ್ಷಗಳಲ್ಲಿ ನಾವು ಬೆಂಗಳೂರಿನ ಜನಸಂಖ್ಯೆಯನ್ನು ಹೋಲಿಸಿದರೆ, ಅವತ್ತು ನಾಡನ್ನು ಕಟ್ಟುವ ಸಮಯದಲ್ಲೆಲ್ಲ ತೀರಾ ಇತ್ತೀಚಿನ ಅಂಕಿಅಂಶದ ಪ್ರಕಾರ 1890ರಲ್ಲಿ ಬೆಂಗಳೂರಿನ ಜನಸಂಖ್ಯೆ 1,30,30,000. ಆದರೆ ಇವತ್ತು 1.80 ಕೋಟಿ. ಅಂದರೆ ಎಷ್ಟು ಪಟ್ಟು ಬೆಂಗಳೂರು ಬೆಳೆದಿದೆ. ಈ 400 ಚಿಲ್ಲರೆ ವರ್ಷಗಳಲ್ಲಿ ಅದು 400 ಪಟ್ಟು ಬೆಳೆದಿದೆ. ಹಾಗಾಗಿ ಕೆಂಪೇಗೌಡರ ಆ ಒಂದು ದೂರದರ್ಶಿತ್ವದ ಕೆಲಸ ಇದೆ ಅಲ್ಲ, ಅವರ ನಿರೀಕ್ಷೆಯನ್ನು ಮೀರಿ ಕೂಡ ಬೆಳೆದಿದೆ. ಅಂತಹ ಒಂದು ಉದಾತ್ತವಾದಂಥ ದೂರದೃಷ್ಟಿಯನ್ನು ಹೊಂದಿದ್ದಂಥ ಕೆಂಪೇಗೌಡರು, ಅವರ ಆಡಳಿತ, ಅವರ ಅಸ್ತಿತ್ವ, ಅವರ ಹುಟ್ಟು, ಅವರ ಒಡನಾಟ, ಅದನ್ನು ಪಡೆದಂಥ ಈ ಕರ್ನಾಟಕವೇ ಧನ್ಯ. ನಾವು ಕರ್ನಾಟಕದ ಈ ಕನ್ನಡಿಗರೇ ಧನ್ಯ ಅಂತ ಹೇಳುವುದಕ್ಕೆ ನಾನು ಬಯಸ್ತೇನೆ. ಕೆಂಪೇಗೌಡರು ಯಾವ ರೀತಿಯ ಆಡಳಿತವನ್ನು ಮಾಡಿದ್ರು? ಅತಿ ಸಣ್ಣ ವಯಸ್ಸಿನಲ್ಲಿ, ಅಫ್ಕೋರ್ಸ್ ಅದು ಅವರ ಅಪ್ಪ ಕೆಂಪನಂಜೇಗೌಡರಿಂದ ಅವರಿಗೆ ಬಳುವಳಿಯಾಗಿ ಬಂದದ್ದು ಕೂಡ ಹೌದು. ವಿಜಯನಗರ ಸಾಮ್ರಾಜ್ಯದ ಸರಹದ್ದಿನೊಳಗೆ ಇದ್ದಂತಹ ಯಲಹಂಕ ಸಂಸ್ಥಾನವನ್ನು ಆಳ್ವಿಕೆ ಮಾಡ್ತಿದ್ದವರು ಇದೇ ಕೆಂಪೇಗೌಡರ ಅಪ್ಪ ಕೆಂಪನಂಜೇಗೌಡ. ಸುದೀರ್ಘ ಕಾಲಕ್ಕೆ ಅವರು ಆಡಳಿತವನ್ನು ಮಾಡಿ, ಅದರ ಜೊತೆಗೆ ಆ ಆಡಳಿತದ ಅನುಭವವನ್ನು ತನ್ನ ಮಗನಾದಂಥ ಕೆಂಪೇಗೌಡನಿಗೆ ಕೂಡ ನೀಡಿ, ಆ ಮೂಲಕವಾಗಿ ಈ ನಾಡಿಗೆ ಒಂದು ಅನರ್ಘ್ಯ ರತ್ನವನ್ನು ಕೊಡುವಂಥ ಕೆಲಸ ಮಾಡಿದ್ದು ಆ ಕೆಂಪನಂಜೇಗೌಡರು. ಅವರನ್ನು ನಾವು ಸ್ಮರಿಸಿಕೊಳ್ಳಬೇಕು. ಅವರ ಒಂದು ಮಾರ್ಗದರ್ಶನದಲ್ಲಿ, ಅವರ ಒಂದು ಒಡನಾಟದಲ್ಲಿ, ಅವರ ಒಂದು ಪ್ರೇರೇಪಣೆಯಿಂದಾಗಿ ಈ ಕೆಂಪೇಗೌಡರು ಇಷ್ಟು ದೊಡ್ಡ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇವತ್ತಿನ ಹಾಗೆ ವಿಶೇಷವಾದಂಥ ತಂತ್ರಜ್ಞಾನಗಳು ಇಲ್ಲದಂಥ ಆ ಕಾಲ, ವಿಶೇಷವಾದಂಥ ಶೈಕ್ಷಣಿಕ ಸವಲತ್ತುಗಳು ಇಲ್ಲದಂತಹ ಆ ಕಾಲ, ಶಾಲೆಗೆ ಹೋದ ನನ್ನ ಮಗು ಅದು 90% ಮೇಲೆಯೇ ಇರಬೇಕು ಅಂತ ಹಂಬಲಿಸುವಂತಹ ಪೋಷಕರ ಪ್ರಬಲ ವರ್ಗ ಇಲ್ಲದಂತಹ ಆ ಕಾಲ, ಅಂತಹ ಒಂದು ಕಾಲದಲ್ಲಿ ಕೆಂಪೇಗೌಡರು ಗುರುಕುಲದಲ್ಲಿ ಶಿಕ್ಷಣವನ್ನು ಪಡಿತಾರೆ 9 ವರ್ಷಗಳ ಕಾಲ. ಈ ಗುರುಕುಲ ಶಿಕ್ಷಣ ಅಂದರೆ ಇಟ್ಸ್ ಎ ಲೈಫ್ ಎಜುಕೇಶನ್. ನಮ್ಮ ಈಗಿನ ಶಿಕ್ಷಣ ಅದು ಸ್ಕಿಲ್ ಓರಿಯೆಂಟೆಡ್ ಎಜುಕೇಶನ್, ಆದರೆ ಗುರುಕುಲ ಶಿಕ್ಷಣ ಅನ್ನುವಂಥದ್ದು ಅದು ಲೈಫ್ ಎಜುಕೇಶನ್, ಅದು ಜೀವನ ಶಿಕ್ಷಣ. ಅಂತಹ ಒಂದು ಜೀವನ ಶಿಕ್ಷಣವನ್ನು ಪಡೆದಂತಹ ಕೆಂಪೇಗೌಡರು ಅವರು ಪೆನುಕೊಂಡ ಅನ್ನುವಂಥ ಸ್ಥಳದಲ್ಲಿ ರಾಜ್ಯಭಾರ ಮಾಡ್ತಾ ಇದ್ರು. ಯಲಹಂಕದ ಸರಹದ್ದಿನೊಳಗಿರುವಂಥ ಪೆನುಕೊಂಡ ಅನ್ನುವಂಥ ಒಂದು ಊರು. ಆ ಊರಿನಲ್ಲಿ ಅವರು ರಾಜ್ಯಭಾರ ಮಾಡುವಂತಹ, ಅವರ ಯೋಜನೆಗಳನ್ನು ಅನುಷ್ಠಾನ ಮಾಡುವಂತಹ, ಜನರನ್ನು ಪ್ರೇರೇಪಿಸುವಂತಹ, ಜನರನ್ನು ಒಗ್ಗೂಡಿಸುವಂತಹ ಆ ಒಂದು ರೀತಿಯನ್ನು ನೋಡಿದಂತಹ ಅಲ್ಲಿಯ ಓಲೆಗಾರ ಜಗದೇವರಾಯ ಅನ್ನುವ ವ್ಯಕ್ತಿ
ಆಗಿನ ಚಕ್ರವರ್ತಿಯಾದಂಥ ಸದಾಶಿವರಾಯರಿಗೆ ದೂರನ್ನು ಕೊಡ್ತಾನೆ. ಕೆಂಪೇಗೌಡರು ಭೂ ಕಬಳಿಕೆ ಮಾಡ್ತಾ ಇದ್ದಾರೆ, ಭೂಮಿಯನ್ನು ವಿಸ್ತಾರ ಮಾಡ್ತಾ ಇದ್ದಾರೆ, ಹಾಗಾಗಿ ಅಕ್ರಮವಾದಂಥ ಆಡಳಿತ ಮಾಡ್ತಾ ಇದ್ದಾರೆ ಅಂತ. ಚಕ್ರವರ್ತಿ ಸದಾಶಿವರಾಯರು ಅವರು ಚಕ್ರವರ್ತಿ ತಾನೆ, ಎಲ್ಲರ ಅಹವಾಲುಗಳನ್ನು ಕೇಳಬೇಕಲ್ಲ. ಅವರು ತಕ್ಷಣ ಈ ಕೆಂಪೇಗೌಡನನ್ನು ಬರಮಾಡಿಕೊಂಡು ಸತ್ಯಾಸತ್ಯದನ್ನು ತಿಳ್ಕೊಂಡು ಅವರು ಸ್ವಲ್ಪ ಪ್ರದೇಶವನ್ನು ವಿಸ್ತಾರ ಮಾಡಿದ್ದು ಹೌದು ಅನ್ನೋದನ್ನು ಖಾತ್ರಿಪಡಿಸಿಕೊಂಡು ಕೆಂಪೇಗೌಡರನ್ನು ಜೈಲಿಗೆ ಹಾಕ್ತಾರೆ. ಆದರೆ ಇಲ್ಲಿ ಗಮನಿಸಬೇಕಾದ್ದು, ಕೆಂಪೇಗೌಡರು ಜೈಲಿಗೆ ಹೋಗ್ತಾರೆ, ಜೈಲುವಾಸ ಅನುಭವಿಸ್ತಾರೆ. ಜೈಲುವಾಸ ಅನುಭವಿಸಿ ಮತ್ತೆ ಹೊರಗೆ ಬರ್ತಾರೆ. ಹೊರಗೆ ಬಂದು ಅವರ ಹಳೆಯ ಕಾರ್ಯಶೈಲಿಯನ್ನು ಇನ್ನಷ್ಟು ಪ್ರಖರವಾಗಿ ಅವರು ವಿಸ್ತಾರ ಮಾಡ್ತಾ ಅದನ್ನು ಪ್ರದರ್ಶನ ಮಾಡ್ತಾ ಬಂದಾಗ ಇದೇ ಅವರನ್ನು ಜೈಲಿಗೆ ಕಳಿಸಿದಂಥ ಚಕ್ರವರ್ತಿಯಾದಂಥ ಸದಾಶಿವರಾಯರಿಗೆ ಅನ್ನಿಸ್ತದೆ ಈ ಕೆಂಪೇಗೌಡ ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ. ಪರಿಣಾಮವಾಗಿ ಮೊದಲು ಕೆಂಪೇಗೌಡರ ಆಡಳಿತದ ವ್ಯಾಪ್ತಿಯಲ್ಲಿ ಎಷ್ಟು ಭೂಪ್ರದೇಶ ಇತ್ತೋ, ಎಷ್ಟು ಜಾಗಗಳು ಇತ್ತೋ, ಅದಕ್ಕೆ ಹೆಚ್ಚಿಗೆಯಾಗಿ ಹತ್ತಿರದ ಹಳ್ಳಿಗಳಾದಂಥ ಅದು ಹಲಸೂರು, ಬೇಗೂರು, ವರ್ತೂರು, ಜಿಗಣಿ, ಲಗಟಾಪುರ, ಕುಂಬಳಗೋಡು, ಕೆಂಗೇರಿ, ಬಾಣಾವರ ಇದೆಲ್ಲವನ್ನ ಅವರಿಗೆ ಸೇರಿಸಿ ಕೊಡ್ತಾರೆ. ಅಯ್ಯ ಕೆಂಪೇಗೌಡ, ನೀನು ಸಮರ್ಥ ಆಡಳಿತಗಾರನಿದ್ದೀಯ, ಆದ್ದರಿಂದ ಇಷ್ಟು ಹೆಚ್ಚು ಪ್ರದೇಶಗಳನ್ನು ಕೂಡ ನೀನು ಆಡಳಿತಕ್ಕೆ ಒಳಪಡಿಸಬೇಕು, ನೀನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳ್ತಾರಲ್ಲ, ಅದು ಕೆಂಪೇಗೌಡರ ಹೆಚ್ಚುಗಾರಿಕೆ. ಸಾಮಾನ್ಯವಾಗಿ ಜೈಲಿಗೆ ಒಬ್ಬ ಹೋಗಿ ಬಂದದ್ದು ಅಂತ ಹೇಳಿದ್ರೆ ಅವರನ್ನ ದ್ವಿತೀಯ ದರ್ಜೆಯ ನಾಗರಿಕರ ಮಾದರಿಯಲ್ಲಿ ನೋಡುವಂಥ ಒಂದು ಪ್ರವೃತ್ತಿ ಅದು ಅವತ್ತಿನಿಂದಲೂ ಇತ್ತು, ಈಗಲೂ ಇದೆ. ಆದರೆ ಕೆಂಪೇಗೌಡರ ಪ್ರಕರಣದಲ್ಲಿ ಹಾಗಾಗಲಿಲ್ಲ. ಜೈಲಿಗೆ ಹೋಗಿ ಬಂದ ನಂತರ ಅವರ ಸಾಮರ್ಥ್ಯದ ನಿಜವಾದಂಥ ಅರಿವು ಚಕ್ರವರ್ತಿಗೆ ಆಗ್ತದೆ. ಪರಿಣಾಮವಾಗಿ ಅವರಿಗೆ ಹೆಚ್ಚುವರಿ ಪ್ರದೇಶವನ್ನು ಕೊಟ್ಟು ಇದನ್ನೂ ನೀನು ನೋಡಿಕೊಳ್ಬೇಕು ಅನ್ನುವಂಥ ಒಂದು ಜವಾಬ್ದಾರಿಯನ್ನು ವಹಿಸಿದ್ರಲ್ಲ, ದ್ಯಾಟ್ ಶೋಸ್ ದ ಕೆಪಾಸಿಟಿ ಆಫ್ ನಾಡಗೌಡ ಕೆಂಪೇಗೌಡ. ಅದು ಅವರ ಸಾಮರ್ಥ್ಯಕ್ಕೆ ಒಂದು ಹಿಡಿದಂಥ ಕೈಗನ್ನಡಿ ಅಂತ ನಾನು ಭಾವಿಸಿಕೊಳ್ತೇನೆ. ಹಾಗೆ ರಾಜ್ಯಭಾರವನ್ನು ಮತ್ತೆ ಆರಂಭಿಸಿದಂಥ ಕೆಂಪೇಗೌಡರಿಗೆ ಮೂಲಭೂತದಲ್ಲಿ ಇದ್ದಂಥ ಒಂದೇ ತತ್ವ, ಕೆರೆಗಳಂ ಕಟ್ಟು ಮರಗಳಂ ನೆಡು ಅಂತ. ಕೆರೆಗಳ ರಚನೆ ಆಗಬೇಕು, ಮರಗಳನ್ನು ನೆಡಬೇಕು, ಆ ಮರಗಳ ಮೂಲಕವಾಗಿ ಹಸಿರಾಗಿರಬೇಕು ವಾತಾವರಣ, ತಂಪಾಗಿರಬೇಕು ವಾತಾವರಣ, ಮಳೆ ಬರಬೇಕು ಸಕಾಲಕ್ಕೆ. ಈ ಎಲ್ಲ ಒಬ್ಬ ಅಪ್ಪಟ ಪರಿಸರವಾದಿಯ ನೆಲೆಯಲ್ಲಿ ಕೆಂಪೇಗೌಡರು ಅಂತ ಒಂದು ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ನಾವು ಸಾಕ್ಷ್ಯಚಿತ್ರವನ್ನು ನೋಡಿದ್ದೇವೆ. ಇತಿಹಾಸದಲ್ಲಿ ನಾವು ಓದಿರುವಂತಹ ಹರಪ್ಪ, ಮೊಹೆಂಜೋದಾರೋ ಇರಬಹುದು, ಸಿಂಧು ನಾಗರಿಕತೆ ಇರಬಹುದು, ಈ ಎಲ್ಲ ನಾಗರಿಕತೆಗಳು ಬೆಳೆದದ್ದು ನದಿಯ ದಡದಲ್ಲಿ, ತೊರೆಯ ದಡದಲ್ಲಿ. ಆದರೆ ಬೆಂಗಳೂರಿಗೆ ನದಿ ಇರಲಿಲ್ಲ. ಬೆಂಗಳೂರು ಬಟಹ ಬಯಲಿನ ವಿಶಾಲವಾದಂತಹ ಸಮತಟ್ಟಾದಂಥ ಪ್ರದೇಶದಲ್ಲಿ ಬೆಳೆದದ್ದು. ಹಾಗಾಗಿ ಅಲ್ಲಿ ನೀರಿನ ಅವಶ್ಯಕತೆ ಇತ್ತು ಅನ್ನೋದನ್ನು ಕಂಡುಕೊಂಡಂಥ ಕೆಂಪೇಗೌಡರು ಇಡೀ ಬೆಂಗಳೂರಿನಲ್ಲಿ ನೂರಾರು ಕೆರೆಗಳನ್ನು ಸಾಲಾಗಿ ಮಾಡ್ತಾರೆ. ಕೆಂಪಾಂಬುದಿ ಕೆರೆ ಇರ್ಬೋದು, ಸಂಪಂಗಿ ಕೆರೆ ಇರ್ಬೋದು, ವೀರಾಂಬುದಿ ಕೆರೆ ಇರ್ಬೋದು, ಇವತ್ತು ಎಲ್ಲ ಕೆರೆಗಳನ್ನು ಕೂಡ ಆ ಬೆಂಗಳೂರಿಗೆ ನಿರ್ಮಾಣ ಮಾಡಿಕೊಟ್ಟು ಅದನ್ನು ಒಂದು ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ಸಾಗುವ ಹಾಗೆ, ಬೆಳೆಯುವ ಹಾಗೆ ಮಾಡಿದ್ದು ಅದು ಕೆಂಪೇಗೌಡರ ದೂರದರ್ಶಿತ್ವ. 1537ರಲ್ಲಿ ಅವರು ಶಿವಗಂಗಾ ಸಂಸ್ಥಾನವನ್ನು ವಶಪಡಿಸಿಕೊಡ್ತಾರೆ. 537ರಲ್ಲಿ ಕೋಟೆ ಮತ್ತು ಪಟ್ಟಣದ ನಿರ್ಮಾಣ ಮಾಡ್ತಾರೆ. ಬೆಂಗಳೂರಿನ ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ, ಬೆಂಗಳೂರು ಪಟ್ಟಣವನ್ನು ನಿರ್ಮಾಣ ಮಾಡ್ತಾರೆ. ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾದ, ಬೆಂಗಳೂರು ಪಟ್ಟಣವನ್ನು ನಿರ್ಮಾಣ ಮಾಡುವಾಗ 4 ದಿಕ್ಕಿನಲ್ಲಿ ಅವರು ಒಂದೊಂದು ಗೋಪುರವನ್ನು ರಚನೆ ಮಾಡ್ತಾರೆ. ಆ ಗೋಪುರವನ್ನು ರಚನೆ ಮಾಡಿದ್ದ ಉದ್ದೇಶ ಇಷ್ಟೇ, ಇಷ್ಟು ವ್ಯಾಪ್ತಿಯ ಒಳಗೆ ಬೆಂಗಳೂರು ನಗರ ಬೆಳೆಯಬೇಕು, ಇಷ್ಟು ವ್ಯಾಪ್ತಿಯಲ್ಲಿ ವ್ಯವಸ್ಥಿತವಾಗಿ ಎಲ್ಲವೂ ಜನರಿಗೆ ಸಿಗುವ ಹಾಗೆ ಇರಬೇಕು. ಪರಿಣಾಮವಾಗಿಯೇ ನಾವು ಸಾಕ್ಷ್ಯಚಿತ್ರದಲ್ಲೂ ನೋಡಿದ್ದೇವೆ, ಓದಿದ್ದೇವೆ, 54 ವಿವಿಧ ಪೇಟೆಗಳ ನಿರ್ಮಾಣ ಮಾಡ್ತಾರೆ. ಇವತ್ತು ಹೇಗೆ ನಮ್ಮ ಪುರಸಭೆಯವರು, ನಮ್ಮ ಶಾಸಕರು ಎಲ್ಲ ಸೇರಿಕೊಂಡು ಹೇಗೆ ಒಂದು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡ್ತಾರೆ, ಅದು APMC ಪ್ರಾಂಗಣ ಇರಬಹುದು, ಸಂತೆ ಮಾರುಕಟ್ಟೆ ಇರಬಹುದು, ಹೇಗೆ ಒಂದು ವಿಶೇಷ ಚಟುವಟಿಕೆಗೆ ಒಂದು ವಿಶೇಷವಾದಂತಹ ವ್ಯವಸ್ಥೆಯನ್ನು ಹೇಗೆ ಮಾಡಿಕೊಡ್ತಾರೆ, ಆ ರೀತಿಯಲ್ಲಿ ಒಂದಲ್ಲ ಎರಡಲ್ಲ 54 ಪೇಟೆಗಳನ್ನು ಕೆಂಪೇಗೌಡರು ನಿರ್ಮಾಣ ಮಾಡ್ತಾರೆ. ಅದರಲ್ಲಿ ಒಂದೊಂದು ಕಡೆ ಒಂದೊಂದು ವರ್ಗದ ವ್ಯಾಪಾರಿಗಳಿಗೆ ಅವಕಾಶ. ಬಳೆಪೇಟೆ ಅದು ಬಳೆ ಮತ್ತು ಇತರ ಪ್ರಸಾಧನ ವಸ್ತುಗಳನ್ನು ಮಾರುವಂಥವರು, ಚಿಕ್ಕಪೇಟೆ ಅಲ್ಲಿ ಪುಸ್ತಕ ಇತ್ಯಾದಿಗಳನ್ನು ಮಾರುವಂಥವರು, ಅಕ್ಕಿಪೇಟೆ ಅಲ್ಲಿ ಧಾನ್ಯ ದವಸಾದಿಗಳನ್ನು ಮಾರುವಂಥವರು. ಈ ರೀತಿ ಒಂದೊಂದು ಪೇಟೆಯಲ್ಲಿ ಒಂದೊಂದು ವ್ಯವಹಾರ.
ಅದು ಜನರಿಗೂ ಕೂಡ ಎಷ್ಟು ವ್ಯವಸ್ಥಿತವಾದಂಥ ಒಂದು ಮಾರುಕಟ್ಟೆಯ ವ್ಯವಸ್ಥೆ ಅಂತ ಹೇಳಿದರೆ ಅವರಿಗೆ ತಕ್ಷಣ ಗೊತ್ತಿದೆ. ನನಗೆ ಪುಸ್ತಕ ಬೇಕು ಅಂತಾದರೆ ನಾನು ಇಲ್ಲಿ ಹೋಗಬೇಕು, ನಾನು ದವಸ ಧಾನ್ಯ ಬೇಕು ಅಂತಾದರೆ ಇಲ್ಲಿ ಹೋಗಬೇಕು, ನಾನು ಬಟ್ಟೆ ಬರಬೇಕು ಅಂತಾದರೆ ಅಲ್ಲಿ ಹೋಗಬೇಕು. ಅದು ನಿಗದಿತವಾದಂತಹ ಒಂದು ಪೇಟೆಯ ವ್ಯವಸ್ಥೆ. ಎಂಥ ಒಂದು ದೂರದರ್ಶಿತ್ವ ನೋಡಿ. ಅದು ಅವರ 20-22ನೇ ವಯಸ್ಸಿನಲ್ಲಿ. ಇವತ್ತು ನಮ್ಮ ರಾಜಕಾರಣಿಗಳು 60, 70, 80ರ ವಯಸ್ಸಿನಲ್ಲಿ ಹೆಸರನ್ನು ವಿಶೇಷವಾಗಿ ಮಾಡುತ್ತಾರೆ. ಆದರೆ ಆ ನಾಡಪ್ರಭು ಅಂತ ಕರೆಸಿಕೊಂಡಂಥ ಕೆಂಪೇಗೌಡರು ಅವರು ಆ 25-30ರ ವಯಸ್ಸಿನಲ್ಲಿ ಅಂತ ಒಂದು ಹೆಸರನ್ನು ಸಂಪಾದನೆ ಮಾಡಿದ್ರಲ್ಲ, ಬಹುಶಃ ಇದು ವಿಶೇಷವಾದಂಥ ಸಂಗತಿ ಅಂತ ನಾನು ಭಾವಿಸಿಕೊಳ್ತೇನೆ. ಮತ್ತು ಇನ್ನೊಂದು, ಅವರ ನಗರವನ್ನು ಕಟ್ಟುವಂತಹ ಒಂದು ಯೋಜನೆಗೆ ನಾವು ಗಮನಿಸಬೇಕಾದ್ದು ಅಂತ ಹೇಳಿದರೆ, ಕೋಟೆಯ ಒಳಗೆ ಅವರು ಆಗಿನ ಕಾಲದ ಉಳುಮೆ ಯಂತ್ರವಾದಂತಹ ಎತ್ತುಗಳು, ಈಗ ಟಿಲ್ಲರ್ ಟ್ರ್ಯಾಕ್ಟರ್ ಎಲ್ಲ ಬಂದಿದೆ ಬಿಡಿ, ಆಗ ಉಳುಮೆ ಅಂತ ಹೇಳಿದ್ರೆ ಅದು ಎತ್ತುಗಳು ಮಾತ್ರ. ಜೋಡೆತ್ತಿಗೆ ನೇಗಿಲನ್ನ ಕಟ್ಟಿ ನೊಗವನ್ನ ಹೂಡಿ ಕೋಟೆಯ ಒಳಗೆ ಅವರು ಪೂರ್ವದಿಂದ ಪಶ್ಚಿಮಕ್ಕೆ ಒಂದು, ಉತ್ತರದಿಂದ ದಕ್ಷಿಣಕ್ಕೆ ಒಂದು ರಸ್ತೆಗಳನ್ನು ನಿರ್ಮಾಣ ಮಾಡ್ತಾರೆ. ನಾವು ಇವತ್ತು ಬಿಸುವಿನ ಸಂದರ್ಭದಲ್ಲಿ ಗೆರೆಪಾಟ್ನೆ, ಗೀಟುಪಾಟ್ನೆ ಅಂತ ಹೇಳ್ತೇವಲ್ಲ, ಆ ರೀತಿಯಲ್ಲಿ ಅವರು ರಸ್ತೆಗಳ ನಿರ್ಮಾಣಕ್ಕೆ ಅಂತ ಹೇಳಿ 2 ಗೆರೆಗಳನ್ನು ಮಾಡ್ತಾರೆ. ಪೂರ್ವದಿಂದ ಪಶ್ಚಿಮಕ್ಕೆ ಒಂದು, ಉತ್ತರದಿಂದ ದಕ್ಷಿಣಕ್ಕೆ ಒಂದು. ಅದೇ ಇವತ್ತು ದೊಡ್ಡದಾದಂತಹ ರಸ್ತೆಗಳಾಗಿ ಅಲ್ಲಿ ಬೆಳೆದಿದೆ. ಮತ್ತು ಅದಕ್ಕೆ ಪರ್ಯಾಯವಾಗಿ ಎಲ್ಲ ರಸ್ತೆಗಳು ಕೂಡ ಸಮಾನಾಂತರವಾಗಿಯೇ ಬೆಳೆದಿದೆ. ನಮ್ಮ ಹಿಲ್ಲಿ ಏರಿಯಾ, ನಮ್ಮ ಗುಡ್ಡಗಾಡು ಪ್ರದೇಶವಾದಂತಹ ಪುತ್ತೂರು, ಸುಳ್ಯ, ಬಂಟ್ವಾಳ ಇಲ್ಲೆಲ್ಲ ನೋಡಿದರೆ ನಮ್ಮ ರಸ್ತೆಗಳು ಓರೆಕೋರೆ. ಅದು ಸಹಜವೂ ಕೂಡ. ಪ್ರಾಕೃತಿಕ ವಿಷಯಗಳಿಗೆ ಅನುಗುಣವಾಗಿ ನಾವು ರಸ್ತೆಯನ್ನು ನಿರ್ಮಾಣ ಮಾಡಬೇಕಾಗ್ತದೆ. ಆದರೆ ಬೆಂಗಳೂರಿನಲ್ಲಿ ಹಾಗಲ್ಲ. ಆ ಕಾಲಕ್ಕೆ ಅವರು ಮೂಲ ರಸ್ತೆಗಳನ್ನು ನಿರ್ಮಾಣ ಮಾಡಿ, ಆ ರಸ್ತೆಗಳಿಗೆ ಸಮಾನಾಂತರವಾಗಿ ರಸ್ತೆಗಳನ್ನು ನಿರ್ಮಾಣ ಮಾಡಿ ಅತ್ಯಂತ ವ್ಯವಸ್ಥಿತವಾಗಿ ಅವರು ಒಂದು ಅಡಿಪಾಯವನ್ನು ಹಾಕಿಕೊಟ್ರಲ್ಲ ಆ ಬೆಂಗಳೂರಿಗೆ. ಅದು ನಾವು ಯಾವತ್ತಿಗೂ ಕೂಡ ನೆನಪಿಡಬೇಕಾದ್ದು. ಇವತ್ತಿನ ಆಡಳಿತಗಾರರು, ಇವತ್ತಿನ ಟೌನ್ ಪ್ಲಾನಿಂಗ್ ಮಾಡುವವರು ಇವತ್ತು ನೆನಪಿಡಬೇಕಾದಂಥದ್ದು ಇದು. ಆ ಕಾಲಕ್ಕೆ ಟೌನ್ ಪ್ಲಾನಿಂಗ್ ಅವರದ್ದು ಎಷ್ಟು ಸಶಕ್ತವಾಗಿತ್ತು. ಹರಪ್ಪ ಮಹಂಜೋದಾರದಲ್ಲಿ ಹೇಗಿತ್ತು ನಾವು ನೋಡಿದ್ದೇವೆ. ಅಷ್ಟು ಹಿಂದೆ ಹೋಗುದು ಬೇಡ, ಒಂದು 5 ಶತಮಾನಗಳ ಹಿಂದೆ ಕೆಂಪೇಗೌಡರು ಯಾವ ರೀತಿಯ ಟೌನ್ ಪ್ಲಾನಿಂಗ್ ಮಾಡಿದ್ರು. ಇವತ್ತು ಟೌನ್ ಇದೆ, ಪ್ಲಾನಿಂಗ್ ಇದೆ, ಆದರೆ ಟೌನ್ ಪ್ಲಾನಿಂಗ್ನ ಕೊರತೆಯಾಗಿದೆ. ಟೌನ್ ಪ್ಲಾನಿಂಗ್ ನಮ್ಮಲ್ಲಿ ಸಶಕ್ತವಾಗಿ ಆಗುತ್ತಾ ಇಲ್ಲ. ಎಲ್ಲಿ ಹೋದರೂ ಕೂಡ ಎಡರು ತೊಡರುಗಳು, ಮಳೆ ಬಂದಾಗ ಅಲ್ಲಿ ನೀರು ಶೇಖರಣೆ ಆಗುವಂಥದ್ದು, ಅಲ್ಲಿ ವಿದ್ಯುತ್ ದೀಪಗಳು ಇನ್ನೇನು ವಾಹನಗಳಿಗೆ ಡಿಕ್ಕಿ ಹೊಡಿತೇವೆ ಅನ್ನುವ ಹಾಗೆ ರಸ್ತೆಯ ಪಕ್ಕದಲ್ಲೇ ಇರುವಂಥದ್ದು. ಇಂಥ 100 ತೊಡಕುಗಳನ್ನು ನಾವು ಕಾಣ್ತಾ ಇದ್ದೇವೆ. ಇದು ಎಲ್ಲೋ ಒಂದು ಕಡೆ ಟೌನ್ ಪ್ಲಾನಿಂಗ್ನ ಕೊರತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಆದರೆ ಆ ಕಾಲಕ್ಕೆ ಕೆಂಪೇಗೌಡರು ಅಂತ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡುವಂಥ ಒಂದು ಟೌನ್ ಪ್ಲಾನಿಂಗ್ ಅನ್ನು ಮಾಡಿದ್ರು ಅಂತ ಹೇಳಿದ್ರೆ ಅದು ಅವರ ವಿಶೇಷತೆ ಅಂತ ನಾನು ಭಾವಿಸಿಕೊಳ್ತೇನೆ. ನಾನು ಈಗಾಗಲೇ ಹೇಳಿದ ಹಾಗೆ ಕುಡಿಯುವ ನೀರಿಗೆ ಇರ್ಬೋದು, ನೀರಾವರಿಗೆ ಇರ್ಬೋದು, ವಿಶೇಷವಾಗಿ ಕೆರೆಗಳ ರಚನೆಯನ್ನು ಮಾಡಿ ಆ ಮೂಲಕ ಇಡೀ ಬೆಂಗಳೂರಲ್ಲಿ ಎಲ್ಲಿ ಬೇಕಾದರೂ ಅಲ್ಲಿ ನೀರು ಸಿಗುವ ಹಾಗೆ ಮಾಡಿದರು. ಆದರೆ ಬರುತ್ತಾ 66 ಪಟ್ಟು ಬೆಳೆಸಿಕೊಂಡಂಥ ನಾವು ಆ ಕೆರೆಗಳನ್ನು ಮುಚ್ಚಿ ನಾವು BTS ಬಸ್ ನಿಲ್ದಾಣ ಮಾಡ್ತೇವೆ. ನಾವು ಆ ಕೆರೆಗಳನ್ನು ಮುಚ್ಚಿ ಇವತ್ತು ಯಾವುದೋ ದೊಡ್ಡ ಸೌಧಗಳನ್ನು ಕಟ್ಟುತ್ತೇವೆ. ಆ ಕೆರೆಗಳನ್ನು ಮುಚ್ಚಿ ದೊಡ್ಡ ವಾಣಿಜ್ಯ ಮಳಿಗೆಗಳನ್ನು ಮಾಡ್ತೇವೆ. ಇದು ಟೌನ್ ಪ್ಲಾನಿಂಗ್ ತಪ್ಪಿದ್ದಕ್ಕೆ ಕೆಲವು ನಿದರ್ಶನಗಳು ಅಂತ ನಾನು ಭಾವಿಸಿಕೊಳ್ತೇನೆ. ಈ ರೀತಿಯಲ್ಲಿ ಬೆಂಗಳೂರನ್ನು ಬೆಳೆಸಿದಂಥ ಅವರ ಆಡಳಿತ ಹೇಗಿತ್ತು, ಅವರ ಇಡೀ ಅವರ ಸಾಮ್ರಾಜ್ಯವನ್ನು, ಅವರ ಬೆಂಗಳೂರು ನಗರವನ್ನು ಅವರು ಕೆಲವು ವಲಯಗಳನ್ನಾಗಿ ಮಾಡಿಕೊಂಡಿದ್ರು. ಮತ್ತು ಬರೀ 8 ಜನ ಮಂತ್ರಿಗಳನ್ನು ಇಟ್ಟುಕೊಂಡಿದ್ರು. ಅವರ ಆಡಳಿತಕ್ಕೆ ಇದ್ದದ್ದು 8 ಜನ ಮಂತ್ರಿಗಳು. ಆ 8 ಜನ ಮಂತ್ರಿಗಳು ಸೇರಿಕೊಂಡು ಅಷ್ಟ ದಿಗ್ಗಜರ ಹಾಗೆ ಎಲ್ಲ ವಾರ್ತೆಗಳನ್ನು ನೋಡಿಕೊಂಡು, ಎಲ್ಲ ಕ್ಷೇತ್ರವನ್ನು ನೋಡಿಕೊಂಡು ನಿಯಮಿತವಾಗಿ ವರದಿಯನ್ನು ಕೆಂಪೇಗೌಡರಿಗೆ ಒಪ್ಪಿಸ್ತಿದ್ರು. ಅವರ ಮೂಲಕ ಸಶಕ್ತವಾದಂಥ ಆಡಳಿತವನ್ನು ಅತ್ಯಂತ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ನಾಡಪ್ರಭು ಕೆಂಪೇಗೌಡರು ಮಾಡ್ತಿದ್ರು ಅಂತ ಹೇಳೋದಕ್ಕೆ ನಾವು ಅದನ್ನು ಸಾಕ್ಷಿಯಾಗಬೇಕು, ನಾವು ಅದನ್ನು ಗಮನಿಸಬೇಕು ಮತ್ತು ಅದನ್ನು ಮಾದರಿಯಾಗಿ ನಾವು ತಗೊಳ್ಬೇಕು ಅಂತ ನಾನು ಭಾವಿಸ್ತೇನೆ. ಇಂತಹ ವಿಶೇಷ ಸಾಧನೆಯನ್ನು ಮಾಡಿದಂತಹ ನಾಡಪ್ರಭು ಕೆಂಪೇಗೌಡ ಅವರ ಒಂದು ಸಂಸ್ಮರಣಾರ್ಥವಾಗಿ, ಅವರ ಒಂದು ಗೌರವಾರ್ಥವಾಗಿ ಅವರ ಮೂರ್ತಿಗಳನ್ನು ಎಲ್ಲೆಲ್ಲಿ ಇವತ್ತು ನಿಲ್ಲಿಸಿದ್ದಾರೆ, ಯಾವ ಸಂಸ್ಥೆಗಳಿಗೆ ಅವರ ಹೆಸರನ್ನು ಇರಿಸಿದ್ದಾರೆ, ಕೆಲವೊಂದನ್ನು ನಾನು ಇಲ್ಲಿ ನೋಟ್ ಮಾಡಿಕೊಂಡಿದ್ದೇನೆ. ಇವತ್ತು ನಾವು
ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತೇಳಿ ಹೆಸರು ಇಟ್ಟಿದ್ದೇವೆ. ಮತ್ತು ಅತ್ಯಂತ ವಿಶೇಷವಾದಂತಹ ಮತ್ತು ನಾವು ಈಗಾಗಲೇ ಸಾಕ್ಷ್ಯ ಚಿತ್ರದಲ್ಲಿ ನೋಡಿದಂತಹ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪೆರಿಟಿ, ಪ್ರಗತಿಯ ಪ್ರತಿಮೆ ಅನ್ನುವಂಥ ಹೆಸರಿನಲ್ಲಿ 108 ಅಡಿ ಎತ್ತರದ ಆ ಒಂದು ಕಂಚಿನ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಿದೆ ಅಲ್ಲ, ಮತ್ತು ಅದಕ್ಕೆ ಈ ಭಾರತ ನೆಲದ ಪುಣ್ಯ ಪುರುಷ ಅಂತ ಕರೆಸಿಕೊಳ್ಳುವಂತಹ ಪ್ರಧಾನಿ ನರೇಂದ್ರ ಮೋದಿಯವರೇ ಬಂದು ಅದನ್ನು ಲೋಕಾರ್ಪಣೆ ಮಾಡಿದ್ದಿದೆಯಲ್ಲ, ಅದಕ್ಕಿಂತ ದೊಡ್ಡ ಗೌರವ ಆ ಕೆಂಪೇಗೌಡರಿಗೆ ಮತ್ತೊಂದಿಲ್ಲ ಅಂತ ನಾನು ಭಾವಿಸಿಕೊಳ್ತೇನೆ. ಇದು ಅವರಿಗೆ ಸಂದಂಥ ಅತ್ಯಂತ ದೊಡ್ಡ ಒಂದು ಗೌರವ. ಅದೇ ರೀತಿ ಇವತ್ತು ನಾವು ಎಲ್ಲೆಲ್ಲಿ ನೋಡಿದರೂ ಕೂಡ ಮೆಟ್ರೋ ರೈಲ್ನ ನಿಲ್ದಾಣಗಳನ್ನು ನೋಡಿದರೆ ಅಥವಾ ಯಾವ ವಾಣಿಜ್ಯ ಮಳಿಗೆಗಳನ್ನು ನೋಡಿದರೆ ಬೇರೆ ಬೇರೆ ಕಡೆ ಕೆಂಪೇಗೌಡರ ಹೆಸರುಗಳನ್ನು ನಾವು ಗಮನಿಸುವಂಥ ಒಂದು ಅವಕಾಶ ನಮಗೆ ಇದೆ. ಇದೆಲ್ಲ ಏನನ್ನ ಸೂಚಿಸ್ತದೆ ಅಂತ ಹೇಳಿದರೆ, ಕೆಂಪೇಗೌಡರು ಆ ರೀತಿಯ ಒಂದು ಛಾಪನ್ನು ಹೊಂದಿದ್ರು, ಆ ರೀತಿಯ ಒಂದು ಪ್ರಭಾವವನ್ನು ಬೀರಿದ್ರು ಅವರು, ಮತ್ತು ಅಂಥ ಒಂದು ಚಾಣಾಕ್ಷ ಆಡಳಿತಗಾರ ಅವರು ಆಗಿದ್ರು ಅನ್ನುವುದಕ್ಕೆ ಇದೇ ಸಾಕ್ಷಿ. ಇಂತಹ ಒಬ್ಬ ಕೆಂಪೇಗೌಡರು ಸಾಮಾಜಿಕ ಕಳಕಳಿಯನ್ನು ಕೂಡ ಹೊಂದಿದ್ರು. ಆ ಕಾಲಕ್ಕೆ ಅತ್ಯಂತ ಸಹಜವಾಗಿ ನಮ್ಮ ನಾಡಿನಲ್ಲಿ, ಅದು ಕರ್ನಾಟಕ ಇರಲಿ ಎಲ್ಲೇ ಇರಲಿ, ಸಾಮಾಜಿಕ ಅನಿಷ್ಟಗಳು ಅಂತ ಕರೆಸಿಕೊಳ್ಳುವಂಥ ಕೆಲವು ಪದ್ಧತಿಗಳು ವಿವಿಧ ಸಂದರ್ಭದಲ್ಲಿ ವಿವಿಧ ಕಾರಣಗಳಿಂದಾಗಿ ಅದು ಒಡಮೂಡಿ ಬಂದದ್ದು ನಾವು ಗಮನಿಸ್ತೇವೆ. ಉದಾಹರಣೆಗೆ ದೇವದಾಸಿ ಪದ್ಧತಿ ಇರ್ಬೋದು. ಅದು ಒಂದು ವರ್ಗದ ಭಕ್ತ ಜನರಿಗೆ ಅದು ದೇವರ ಸೇವೆ ಅಂತ ಅನ್ನಿಸಿಕೊಂಡ್ರೆ, ಮತ್ತೊಂದು ರೀತಿಯಲ್ಲಿ ಅದು ಸ್ತ್ರೀ ಶೋಷಣೆ ಅಂತ ಅನ್ನಿಸಿಕೊಳ್ತದೆ. ಅದೇ ರೀತಿ ಕೆಂಪೇಗೌಡರ ಆ ಕಾಲದ ಸಮಯದಲ್ಲಿ ಅವಿವಾಹಿತ ಮಹಿಳೆಯರು ದೇವರಿಗೆ ತಮ್ಮ ಬಲಕೈಯ ಕೊನೆಯ 2 ಬೆರಳುಗಳನ್ನು, ಕಿರು ಬೆರಳು ಮತ್ತು ಉಂಗುರ ಬೆರಳು, ಈ 2 ಬೆರಳುಗಳನ್ನು ತುಂಡು ಮಾಡಿ ದೇವಿಗೆ ಸಮರ್ಪಿಸುವಂತಹ, ಅದು ಕೆಟ್ಟದು ಅಂತ ಹೇಳಬೇಕಾ ಒಳ್ಳೇದು ಅಂತ ಹೇಳಬೇಕಾ ಗೊತ್ತಿಲ್ಲ, ನಾನೊಬ್ಬ ಸಮಾಜಶಾಸ್ತ್ರದ ವಿದ್ಯಾರ್ಥಿಯಾಗಿ ಹೇಳೋದಾದ್ರೆ ಅದು ಕೆಟ್ಟ ಸಂಪ್ರದಾಯ. ಅಂತ ಒಂದು ಸಂಪ್ರದಾಯ ಆ ಕಾಲಕ್ಕೆ ಇತ್ತು. ಕೆಂಪೇಗೌಡರು ಅಂತಹ ಪದ್ಧತಿಯನ್ನ ಖಡಾಖಂಡಿತವಾಗಿ ಅದು ಮಾಡಬಾರದು ಅಂತೇಳಿ ಅದಕ್ಕೆ ನಿಷೇಧಾಜ್ಞೆಯನ್ನು ಹೇರಿ ಆ ರೀತಿಯಲ್ಲಿ ಒಂದು ಸ್ತ್ರೀ ಕುಲದ ಉದ್ಧಾರವನ್ನು ಮಾಡಲಿಕ್ಕೆ ಮತ್ತು ಒಂದು ಮನುಕುಲದ ಉದ್ಧಾರವನ್ನು ಮಾಡಲಿಕ್ಕೆ ಅವರ ಅಡಿಪಾಯವನ್ನು ಹಾಕಿದ್ರು ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿಯಲ್ಲ. ಆ ರೀತಿಯ ಒಂದು ಸಾಮಾಜಿಕ ಕಳಕಳಿ ಕೂಡ ಕೆಂಪೇಗೌಡರಲ್ಲಿ ಇತ್ತು ಅನ್ನೋದನ್ನು ನಾವು ಗಮನಿಸಬೇಕು. ಅವರ ವ್ಯಕ್ತಿತ್ವದ ಮತ್ತೊಂದು ಮುಖ, ಅವರು ಕಲೆಗಳ ಆರಾಧಕರಾಗಿದ್ರು, ಸ್ವತಃ ಕಲಾವಿದರು ಕೂಡ ಆಗಿದ್ರು. ಅವರು ಗಂಗಾ ಗೌರಿ ವಿಲಾಸ ಎಂಬ ಯಕ್ಷಗಾನ ಪ್ರಸಂಗವನ್ನು ಕೂಡ ರಚನೆ ಮಾಡಿದ್ರು ಅನ್ನೋದು ಬಹುತೇಕರಿಗೆ ಗೊತ್ತಿರಲಿಕ್ಕಿಲ್ಲ. ಇವತ್ತು ನಾವು ಯಕ್ಷಗಾನ ಅಂತ ಹೇಳಿದಾಗ ವಿವಿಧ ಹೆಸರುಗಳನ್ನು ನಾವು ನೆನಪಿಸಿಕೊಳ್ತೇವೆ. ಆ ಹೆಸರುಗಳಲ್ಲಿ ಯಕ್ಷಗಾನ ಕಲೆಯನ್ನು ಕಟ್ಟಿ ಬೆಳೆಸುವಲ್ಲಿ ಕೆಂಪೇಗೌಡರ ಹೆಸರೂ ಇದೆ ಅನ್ನೋದು ಬಹುತೇಕರಿಗೆ ಗೊತ್ತಿರಲಿಕ್ಕಿಲ್ಲ. ವಿಶೇಷವಾಗಿ ನನ್ನ ಮುಂದಿನ ತಲೆಮಾರಿನ ಈ ವಿದ್ಯಾರ್ಥಿಗಳಿಗೆ ಗೊತ್ತಿರಲಿಕ್ಕಿಲ್ಲ ಅಂತ ನಾನು ಭಾವಿಸಿಕೊಳ್ತೇನೆ. ಇದು ಕೂಡ ವಿಶೇಷವಾದಂಥ ಒಂದು ವ್ಯಕ್ತಿತ್ವದ ಭಾಗ ಕೆಂಪೇಗೌಡರದ್ದು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಈ ರೀತಿಯಲ್ಲಿ ಕೆಂಪೇಗೌಡರು ಒಳ್ಳೆಯ ರೀತಿಯಲ್ಲಿ ಆಡಳಿತವನ್ನು ಮಾಡಿ 1569ರಲ್ಲಿ ಮರಣವನ್ನು ಅಪ್ತಾರೆ. ಅವರ ಮಗ ಗಿಡ್ಡೇಗೌಡ ಅವರ ವಂಶ ಪಾರಂಪರ್ಯವಾದಂಥ ಆಡಳಿತವನ್ನು ಮುಂದುವರಿಸ್ತಾರೆ. ಈ ರೀತಿಯಲ್ಲಿ ಕೆಂಪೇಗೌಡರ ಒಂದು ವ್ಯಕ್ತಿತ್ವ ನಮಗೆ ಸದಾಕಾಲಕ್ಕೂ ಮಾದರಿ ಆಗಿ ಉಳಿಯುವಂಥದ್ದು. ಯಾವುದೇ ವಿವಾದಗಳು ಇಲ್ಲದೆ ವಿವಾದಾತೀತವಾಗಿ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನುವಂಥ ತತ್ವದ ಅಡಿಯಲ್ಲಿ ಕೆಂಪೇಗೌಡರು ಆಡಳಿತ ಮಾಡಿದ್ರಲ್ಲ, ಅದು ಯಾವ ಕಾಲದ ಆಡಳಿತಗಾರರಿಗೂ ಆದರೂ ಕೂಡ, ಅದು ಗ್ರಾಮ ಪಂಚಾಯತಿಯಿಂದ ತೊಡಗಿ ಪ್ರಧಾನಿಯ ತನಕ, ಅದು ಎಲ್ಲರಿಗೂ ಕೂಡ ಒಂದು ಮಾದರಿಯಾದಂಥ ಕಾರ್ಯಕ್ರಮಗಳು ನಡೀತವೆ, ಒಂದಷ್ಟು ಭಾಷಣಗಳನ್ನು ಕೇಳ್ತೇವೆ, ಕಾರ್ಯಕ್ರಮಗಳನ್ನು ನೋಡ್ತೇವೆ. ಅದಲ್ಲ, ವಾಟ್ ಡು ವಿ ಟೇಕ್ ಹೋಮ್, ವಾಟ್ ಡು ವಿ ಇಂಪ್ಲಿಮೆಂಟ್ ಆಫ್ಟರ್ ವರ್ಡ್ಸ್. ನಾವು ಇಲ್ಲಿಂದ ಯಾವ ಸಂದೇಶವನ್ನು ತೆಗೆದುಕೊಂಡು ಹೋಗ್ತೇವೆ, ಯಾವ ಸಂದೇಶವನ್ನು ನಾವು ನಾಳಿನ ಜೀವನದಲ್ಲಿ ನಾವು ಅನುಷ್ಠಾನಕ್ಕೆ ತರ್ತೇವೆ, ಅದು ಬಹಳ ಮುಖ್ಯವಾದದ್ದು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ, ಹಿಂದಿ ಭಾಷೆಯಲ್ಲಿ ಒಂದು ಶಾಯಿರಿ, ಅದು ನನಗೆ ಅತ್ಯಂತ ಪ್ರಿಯವಾದಂಥ ಶಾಯಿರಿ. ಅದು ಬಾತ್ ಹಿ ಬಾತೋ ಮೇ ವಿಶ್ವಾಸ ಬದಲ್ ಜಾತಾ ಹೈ,
रात ही रातों में इतिहास बदल जाता है, बात ही बातों में विश्वास बदल जाता है, रात ही रातों में इतिहास बदल जाता है। और मैं चाहूं तो, तुम चाहो तो, हम सभी चाहे तो, ನಾವೆಲ್ಲರೂ ಬಯಸಿದ್ರೆ ವಿಶ್ವಾಸ ಕ್ಯಾ, ಇತಿಹಾಸ ಕ್ಯಾ, ಸಾರಾ ಜಮಾನ ಬಿ ಬದಲ್ ಜಾತಾ ಹೈ. ಇಡೀ ಜಗತ್ತನ್ನು ಬದಲಾಯಿಸಲಿಕ್ಕೆ ನಮಗೆಲ್ಲರೂ ಒಟ್ಟಾದ್ರೆ ನಮಗೆ ಸಾಧ್ಯ ಇದೆ. ಅದಕ್ಕೆ ಈ ನಾಡಪ್ರಭು ಕೆಂಪೇಗೌಡರ ಒಂದು ಸಿದ್ಧ ಮಾದರಿಯನ್ನು ನಾವು ಮುಂದಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯ ಜೀವನವನ್ನು ಮಾಡೋಣ ಅಂತ ಹೇಳ್ತಾ ವಿರಮಿಸ್ತೇನೆ. ಜೈ ಭಾರತ್. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಶ್ರೀ ಕೆ ಭಾಸ್ಕರ ಕೋಡಿಂಬಾಳ ಮಾನ್ಯ ಅಧ್ಯಕ್ಷರು, ಪುತ್ತೂರು ನಗರ ಯೋಜನಾ ಪ್ರಾಧಿಕಾರ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ ಕೋರಿಕೆ. ಎಲ್ಲರಿಗೂ ನಮಸ್ಕಾರ. ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರು, ಹೀಗೆ ಸಮಾರಂಭದ ಅಧ್ಯಕ್ಷರಾಗಿರತಕ್ಕಂತಹ ಪುತ್ತೂರು ತಹಶೀಲ್ದಾರರಾದ ಪುರಂದರ್ ಅವರೇ, ಈ ಕ್ಷೇತ್ರದ ಮಾಜಿ ಶಾಸಕರು ಆಗಿರತಕ್ಕಂತಹ ನನ್ನ ನೆಚ್ಚಿನ ಸಂಜೀವ ಮಠಂದೂರವರೇ, ಹಾಗೂ ಪುತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿರತಕ್ಕಂಥ ಲೋಕೇಶ್ ರವರೇ, ಪುತ್ತೂರು ತಾಲೂಕ್ ಪಂಚಾಯತ್ ಇಒ ಆಗಿರತಕ್ಕಂಥ ನವೀನ್ ಭಂಡಾರಿ ಅವರೇ, ಪುತ್ತೂರು ನಗರ ಆಯುಕ್ತರಾಗಿರ್ತಕ್ಕಂತಹ ಮಧು ಮನೋಹರ್ ಅವರೇ, ಪುತ್ತೂರು ತಾಲೂಕು ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷರಾಗಿರತಕ್ಕಂತಹ ರವಿ ಮುಂಗುಳಿಮಣಿಯವರೇ, ಹಾಗೂ ಈಗಾಗಲೇ ಬಹಳ ಸುಂದರವಾಗಿ ಮಾತನ್ನು ಆಡಿದಂತಹ ಸವಣೂರು ವಿದ್ಯಾರಶ್ಮಿ ಕಾಲೇಜಿನ ಪ್ರಾಂಶುಪಾಲರು ಆಗಿರ್ತಕ್ಕಂತಹ ಕೇವಲ ಸೀತಾರಾಮ್ ಗೌಡ ಅವರೇ, ವೇದಿಕೆ ಮುಂಭಾಗದಲ್ಲಿರತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಆಮಂತ್ರಿತರೇ ಹಾಗೂ ವಿದ್ಯಾರ್ಥಿನಿಯರೇ, ನಾನು ಹಾಲ್ಗೆ ಇಲ್ಲಿಗೆ ಬರುವಾಗ ಎದುರುಗಡೆ ನಿಂತಹ ವಾಹನಗಳನ್ನು ನೋಡುವಾಗ ನಾನು ದಾರಿ ತಪ್ಪಿದ್ದೇನೋ ಅಂತ ಅನಿಸಿತು. ಎಲ್ಲಿ ಮದುವೆಗೆ ಹೋಗ್ತಾ ಇದ್ದೇನೋ ಅಂತೇಳಿ ಅಷ್ಟೊಂದು ವಾಹನಗಳು ಎದುರುಗಡೆ ನಿಂತಿದ್ದವು. ಯಾಕಂದರೆ ನಾನು ತಲೆಯಲ್ಲಿ ಹೊತ್ತುಕೊಂಡು ಬಂದದ್ದು ಒಂದು ಸಾರ್ವಜನಿಕ ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳಿಕೊಂಡು. ಆದರೆ ಇಲ್ಲಿ ಒಳ ನುಗ್ಗುವಾಗ ಈ ವ್ಯವಸ್ಥೆಯನ್ನು ನೋಡಿ, ಈ ವಿಜೃಂಭಣೆ ನೋಡಿ ನನಗೆ ಬಹಳ ಆಶ್ಚರ್ಯ ಆಯಿತು. ಅದಕ್ಕಾಗಿ ವಿಶೇಷವಾಗಿ ಇದನ್ನು ಸಂಘಟನೆ ಮಾಡಿದಂಥ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ವಿಶೇಷವಾಗಿ ಪುತ್ತೂರು ತಾಲೂಕು ಒಕ್ಕಲಿಗ ಗೌಡ ಸೇವಾ ಸಮಿತಿಗೆ ನಾನು ಹಾರ್ದಿಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸರ್ಕಾರದ ಉದ್ದೇಶ ಸಹ ಅದೇನೆ. ಯಾವುದೇ ಒಂದು ಕಾರ್ಯಕ್ರಮ ಕಾಟಾಚಾರಕ್ಕೆ ನಡಿಬಾರ್ದು, ಅದು ಅರ್ಥಪೂರ್ಣವಾಗಿರಬೇಕು, ಅದು ಜನರಿಗೆ ಮುಟ್ಟುವಂತಿರಬೇಕು ಅಂತೇಳಿ ಅದು ಇಲ್ಲಿ ಸಾಕ್ಷಾತ್ಕಾರಗೊಂಡಿದೆ ಅಂತ ನಾನು ಭಾವಿಸ್ತೇನೆ. ಇವತ್ತು ಬಹಳಷ್ಟು ವಿದ್ಯಾರ್ಥಿಗಳು ಸಹ ಬಂದಿದ್ದಾರೆ. ವಿದ್ಯಾರ್ಥಿಗಳು ಸ್ವಲ್ಪ ಬೇಸರ ಆಗಿರ್ಬೋದು. ಯಾಕಂತ ಹೇಳಿದರೆ ಇವತ್ತು ಸರ್ಕಾರ ರಜೆ ಕೊಟ್ಟಿದೆ, ಜಿಲ್ಲಾಧಿಕಾರಿಗಳು ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಆದರೂ ಸಹ ಇವತ್ತು ಯೂನಿಫಾರ್ಮ್ ಹಾಕಿಕೊಂಡು ಹೋಗಬೇಕಲ್ಲ ಅಂತ ಬೇಸರ ಇದ್ದರೂ ಸಹ ಇಲ್ಲಿ ವಿವೇಕಾನಂದ ಕಾಲೇಜ್ ಹೆಡ್ ಮಾಸ್ಟರ್ ಸಹ ಇದ್ದಾರೆ, ಎಲ್ಲ ಬಂದಿದ್ದೀರಿ. ತಮಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾನು ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನಾಗಿ ಹೇಳಲಿಕ್ಕೆ ಬಯಸುವುದು ಏನಂತ ಹೇಳಿದರೆ ಈ ಕೆಂಪೇಗೌಡರಿಗೂ ಈ ಒಂದು ಇಲಾಖೆಗೂ ಬಹಳ ನಿಕಟ ಸಂಬಂಧ ಉಂಟು. ಕೆಂಪೇಗೌಡರು ಸುಮಾರು 500 ವರ್ಷಗಳ ಹಿಂದೆ, ಈಗಾಗಲೇ ಸೀತಾರಾಮಗೌಡರು ಹೇಳಿದಾಗೆ ಬೆಂಗಳೂರು ನಗರ ಯಾವ ರೀತಿ ಬೆಳಿಬೇಕು ಅಂದರೆ ಆವತ್ತು ಯೋಜನೆ ಹಾಕಿದರು. ಆದರೆ ನಾವು ಈಗ ಇಷ್ಟೊಂದು ಮುಂದುವರಿದ ಸಹ ನಮ್ಮ ಯೋಜನೆಗಳು ಎಷ್ಟಂತ ಹೇಳಿದರೆ ಹೆಚ್ಚಂದರೆ 10-15 ವರ್ಷದ ಯೋಜನೆ ನಮ್ಮ ತಲೆಯಲ್ಲಿ ಇರ್ಬೋದು. ನಾವು ನೋಡಿರ್ಬೋದು, ಈ ರಸ್ತೆ ಮಾಣೆಯಿಂದ ಮಡಿಕೇರಿ ಹೋಗುವ ರಸ್ತೆ ರಚನೆ ಮಾಡಿ ಇಕ್ಕೆಳೆಗಳಲ್ಲಿ ಸಹ ಕಾಂಕ್ರೀಟ್ ಚರಂಡಿಯನ್ನು ನಿರ್ಮಿಸಿದ್ದಾರೆ. ಇತ್ತೀಚೆಗೆ 4-5 ವರ್ಷ ಆಗಿರ್ಬೋದು. ಇದು ಇನ್ನೂ ಚತುಷ್ಪಥ ಆಗ್ತದೆ ಅಂತ ಹೇಳ್ತಾರೆ. ಅಂದರೆ ಚತುಷ್ಪಥ ಆಗುವಾಗ ಯಾವ ಚರಂಡಿ ಸಹ ಇರೋದಿಲ್ಲ, ಅದನ್ನು ತೆಗಿತಾರೆ. ನಮ್ಮ ಪ್ಲ್ಯಾನ್ ಎಷ್ಟಿತ್ತು? ಒಂದು 5-10 ವರ್ಷವೇ ಇತ್ತು. ಕೆಂಪೇಗೌಡರದು 500 ವರ್ಷಗಳ ಹಿಂದಿನ ಒಂದು ಯೋಜನೆ. ಅದು ಇವತ್ತು ಆ ಯೋಜನೆ ಇದ್ದ ಕಾರಣ ಬೆಂಗಳೂರು ಇಷ್ಟು ಸುಂದರವಾಗಿ ಬೆಳೀಲಿಕ್ಕೆ ಸಾಧ್ಯ ಆಯಿತು. ನೀವು ಹರಪ್ಪ ಮೊಹೆಂಜೋದಾರೋ ನಾಗರಿಕತೆಯನ್ನು, ಸಾವಿರಾರು ವರ್ಷ ಬಾಳಿದಂಥ ನಾಗರಿಕತೆ ಹರಪ್ಪ ಮೊಹೆಂಜೋದಾರೋ, ಸಿಂಧೂ ನದಿಯ ನಾಗರಿಕತೆ ಈಗ ನಶಿಸಿ ಹೋಗಿರ್ಬೋದು, ಆದರೆ ಅದು ಸುಮಾರು ಸಾವಿರಾರು ವರ್ಷ ಆ ನಾಗರಿಕತೆ ಬೆಳೆದುಕೊಂಡಿತ್ತು. ಯಾಕೆಂತ ಹೇಳಿದರೆ ಅವರು ಆ ರೀತಿಯಾಗಿ ಆ ಪಟ್ಟಣವನ್ನು, ನಗರವನ್ನು ಯೋಜನೆ ಹಾಕಿದರು. ನಾವು ಸಹ ಅಷ್ಟೇ, ಒಂದು ನಗರ
ಸುಂದರವಾಗಿ ಬೆಳಿಬೇಕಿದ್ರೆ ನಮಗೆ ಒಂದು 100-200 ವರ್ಷಗಳ ಯೋಜನೆ ನಮ್ಮ ತಲೆಯಲ್ಲಿ ಇರಬೇಕಾಗ್ತದೆ. ಅದು ಇಲ್ಲದೆ ಯಾವುದೇ ನಿರ್ಮಾಣ ಮಾಡಿದರೂ ಸಹ ಅದು ಸಾರ್ವಜನಿಕ ಹಣದ ದುರುಪಯೋಗ ಆಗ್ತದೆ ಅಂತ ಹೇಳಲಿಕ್ಕೆ ನನಗೆ ಅನಿಸ್ತಾ ಉಂಟು. ಪುತ್ತೂರನ್ನು ಸಹ ನಾವು ಕೆಂಪೇಗೌಡರ ದೃಷ್ಟಿಕೋನದಲ್ಲಿ ಪುತ್ತೂರನ್ನು ಸಹ ಬೆಳೆಸಬೇಕು. ಆ ದೃಷ್ಟಿಯಲ್ಲಿ ಯೋಜನೆಗಳನ್ನು ಹಾಕಿಕೊಳ್ಬೇಕು. ಪುತ್ತೂರು ಈಗ ಬೆಳೀತಿರತಕ್ಕಂಥ ಒಂದು ನಗರ, ಇದು ಜಿಲ್ಲೆ ಆಗಬೇಕು ಅಂತ ಹೇಳುವಂಥ ಬೇಡಿಕೆ ಸಹ ಇದೆ. ಹಾಗಿರುವಾಗ ಈ ಒಂದು ನಗರ ಸುಂದರವಾಗಿ ಬೆಳಿಬೇಕಿದ್ರೆ ಯಾವ ರೀತಿ ಇರಬೇಕು ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಈ ಬೆಳವಣಿಗೆ ಆಗುವಾಗ ಕೆಲವೊಂದು ಅಡಚಣೆ ಆಗ್ತದೆ, ನಮಗೆ ಕೆಲವು ತೊಂದರೆಗಳಾಗ್ತವೆ, ಅದನ್ನು ನಾವು ಸಹಿಸ್ಕೊಳ್ಬೇಕಾಗ್ತದೆ. ಯಾಕಂದರೆ ಎಲ್ಲವೂ ಸಹ ನಮ್ಮ ಲಾಭವನ್ನೇ ಯೋಚನೆ ಮಾಡಿದರೆ ನಮ್ಮ ನಗರ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಸಮತೋಲನವಾಗಿ ಬೆಳಿಬೇಕು. ನೋಡಿ, ನಮ್ಮ ದೇಹ ಹೊಟ್ಟೆ ಬೆಳೆದು ತಲೆ ಬೆಳೆದಿದ್ರೆ ಹೇಗೆ ಆಗ್ಬೋದು? ಅಥವಾ ಒಂದು ಕಾಲ ದಪ್ಪಾಗಿ ಇನ್ನೊಂದು ಕಾಲ ಸಪುರಾದರೆ ಹೇಗೆ ಆಗ್ಬೋದು? ಎಲ್ಲ ಸಮತೋಲನ ಬೇಕು. ಒಂದು ನಗರ ಅಂತ ಹೇಳಿದರೆ ಅಲ್ಲಿ ಉದ್ಯಾನವನ ಬೇಕು, ಸರಿಯಾದ ನೀರು ಹೋಗಲಿಕ್ಕೆ ವ್ಯವಸ್ಥೆ, ಚರಂಡಿಗಳು ಬೇಕು, ಪಾರ್ಕಿಂಗ್ ಬೇಕು, ಬೇರೆ ಬೇರೆ ಮರಗಿಡಗಳು ಬೇಕು, ಎಲ್ಲವೂ ಸಹ ಬೇಕು. ಇದನ್ನು ಸಮತೋಲನವಾಗಿ ಯಾವ ರೀತಿ ಬೆಳೆಸಬೇಕು ಅಂತ ಹೇಳುವಂಥ ಯೋಚನೆ ನಮ್ಮಲ್ಲಿ ಇರಬೇಕು. ಅಂಥ ಯೋಜನೆ ರೂಪಿಸಿಕೊಂಡ್ರೆ ಮಾತ್ರ ಇದು ಯಶಸ್ವಿ ಆಗಲಿಕ್ಕೆ ಸಾಧ್ಯ. ಬಹಳ ಸುಂದರವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ನನ್ನನ್ನು ಸಹ ಇದಕ್ಕೆ ಆಮಂತ್ರಿಸಿ ಒಂದು ಅತಿಥಿಯನ್ನಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇವತ್ತು ಶಾಸಕರು ಸಹ ಬರಬೇಕಿತ್ತು, ಅವರು ಅನಿವಾರ್ಯ ಕಾರಣದಿಂದ ಬೆಂಗಳೂರಲ್ಲಿ ಇದ್ದ ಕಾರಣ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಆದರೆ ಇಲ್ಲಿದ್ದಂಥ ಅತಿಥಿಗಳು ಅವರ ಸ್ಥಾನವನ್ನು ತುಂಬಿದ್ದಾರೆ. ಬಹಳ ಉತ್ತಮವಾಗಿ ಸಂಘಟಿಸಿದ್ದೀರಿ. ಇದೇ ರೀತಿಯಾಗಿ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಸಹ ಮೂಡಿ ಬರಲಿ ಮತ್ತು ಅದರ ಉದ್ದೇಶ ಏನು ಎನ್ನುವಂಥದ್ದು ಜನರಿಗೆ ತಲುಪಲಿ ಅಂತ ಹೇಳಿಕೊಂಡು ಪುತ್ತೂರಿನ ಅಭಿವೃದ್ಧಿಗೆ ತಾವೆಲ್ಲರೂ ಸಹ ಸಹಕರಿಸಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಶ್ರೀ ರವಿ ಮುಂಗ್ಲಿ ಮನೆ ಮಾನ್ಯ ಅಧ್ಯಕ್ಷರು ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಸಮಾರಂಭದ ಅಧ್ಯಕ್ಷರಾದ ತಹಶೀಲ್ದಾರ್ ಪುರಂದರ್ ಅವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇವತ್ತು ನಾವು ನಾಡಪ್ರಭು ಕೆಂಪೇಗೌಡರ ಸ್ಮರಣ ದಿನವನ್ನು ಆಚರಿಸ್ತಾ ಇದ್ದೇವೆ. ಪ್ರತಿ ವರ್ಷ ಈ ಕಾರ್ಯಕ್ರಮ ತಾಲೂಕು ಆಫೀಸುಗಳಲ್ಲಿ ನಡೀತಾ ಇತ್ತು. ರಾಷ್ಟ್ರೀಯ ಹಬ್ಬ ಆದರೂ ಕೂಡ ಅಲ್ಲಿ ಅದರೊಳಗೆ ನಡೀತಾ ಇತ್ತು. ಈ ಸಲ ನಮ್ಮ ಮಾಜಿ ಶಾಸಕರು ಬಯಸಿದಂತೆ ಈ ಕಾರ್ಯಕ್ರಮವನ್ನು ಹೊರಗೆ ಮಾಡಬೇಕು, ಜನರಿಗೆ ಕೆಂಪೇಗೌಡರ ಬಗ್ಗೆ ತಿಳುವಳಿಕೆ ನೀಡಬೇಕು ಎನ್ನುವ ಒಂದೇ ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದೇವೆ. ನಾವು ಇನ್ವಿಟೇಷನ್ ಕೊಡುವಾಗ ಕೆಲವರು ಹೇಳ್ತಿದ್ರು ಅದು ಗೌಡ ಸಮಾಜದ ಕಾರ್ಯಕ್ರಮ ಅಂತ. ಅದು ರಾಷ್ಟ್ರೀಯ ಕಾರ್ಯಕ್ರಮ ಅಂತ ಹೇಳಿದ ಮೇಲೆ ಅದಕ್ಕೆ ಬಹಳಷ್ಟು ಪ್ರೋತ್ಸಾಹ ಸಿಕ್ಕಿದೆ. ಈ ಕಾರ್ಯಕ್ರಮ ಈಗ ಬಂದವರು ಬಂದ ಕೂಡಲೇ ಹೇಳಿದರು, ಇದು ಇಲ್ಲಿ ಮಾಡುವಂಥ ಕಾರ್ಯಕ್ರಮ ಅಲ್ಲ, ಎಲ್ಲ ಶಾಲೆಗಳಲ್ಲಿ ಮೈದಾನಗಳಲ್ಲಿ ಮಾಡಬೇಕು, ಆಗ ಸಾರ್ವಜನಿಕರಿಗೆ ಇದರ ಬಗ್ಗೆ ತಿಳುವಳಿಕೆ ಕೊಡಬೇಕು ಅಂತ ಈಗಾಗಲೇ ಕೆಲವು ಬಂದಂಥ HMಗಳು ನನಗೆ ಮನವರಿಕೆ ಮಾಡಿದರು. ಆದ ಕಾರಣ ಈ ಒಳ್ಳೆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಿ. ಇದರ ಮೇನ್ ಕಾನ್ಸೆಪ್ಟ್ ಮಾಡಿದಂಥ ಈ ಥರ ಮೂಡಿ ಬರಲಿಕ್ಕೆ ಕಾರಣರಾದಂಥ ನಮ್ಮ ಸದಸ್ಯರಾದ ರಾಧಾಕೃಷ್ಣ ನಂದಿಲ್ಲ ಇವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನು ಮುಂದಕ್ಕೆ ನಾನು BO ಅವ್ರ ಹತ್ರ ಕೇಳಿಕೊಳ್ಳೋದು ಮತ್ತು ತಹಶೀಲ್ದಾರ್ ಹತ್ರ ಕೇಳಿಕೊಳ್ಳೋದು, ಇಂಥ ರಾಷ್ಟ್ರೀಯ ಹಬ್ಬ ಕಾರ್ಯಕ್ರಮಗಳನ್ನು ಪ್ರತಿ ಶಾಲೆಗಳಲ್ಲಿ ಈಗಾಗಲೇ HMಗಳು ಅದಕ್ಕೆ ಆಹ್ವಾನ ನೀಡಿದ್ದಾರೆ. ಪ್ರತಿ ಶಾಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕು. ಇಂಥ ದೂರದೃಷ್ಟಿ ಇರುವ ಕಾರ್ಯಕ್ರಮಗಳು, ಇಂಥ ದೂರದೃಷ್ಟಿ ಇರುವ ವ್ಯಕ್ತಿತ್ವದ ಕಾರ್ಯಕ್ರಮಗಳನ್ನು ಎಲ್ಲರಿಗೂ ತಿಳಿಸುವಂತಾಗಬೇಕು ಅಂತ ಹೇಳುವ ಮನವರಿಕೆಯನ್ನು ನಾನು ಮಾಡ್ತಾ ಇದ್ದೇನೆ. ಆ ದೃಷ್ಟಿಯಲ್ಲಿ ನಾವು ಎಲ್ಲ ಶಾಲಾ ಮಕ್ಕಳಿಗೆ, ಇವತ್ತು ರಜಾ ಆದ ಕಾರಣ ಇಷ್ಟು ಮಕ್ಕಳಲ್ಲಿ ಹಾಲ್ ಸಾಕಾಗ್ತಿರಲಿಲ್ಲ, ಅಷ್ಟು ಮಕ್ಕಳಿಗೆ ನಾವು ಹೇಳಿ ಬರ್ತಿದ್ರು. ಈ ಶಾಲಾ ಮಕ್ಕಳಿಗೆ ನಮ್ಮ ದೂರದೃಷ್ಟಿಯ ಕಾರ್ಯಕ್ರಮಗಳನ್ನು ನಾವು ತಿಳಿಸಿದಾಗ ಮುಂದಕ್ಕೆ ಈಗ ಕೋಡಿಂಬಾಳ ಹೇಳಿದ ಹಾಗೆ ಒಂದು 50-100 ವರ್ಷಗಳ ಪ್ಲ್ಯಾನ್ ಅವರ ತಲೆಯಲ್ಲಿ ಬರ್ತದೆ. ಆಗ ನಾವು ಇದಕ್ಕಿಂತಲೂ ಜಾಸ್ತಿ ನಾವು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಆಗ್ತದೆ ಅಂತ ಒಂದು ಆಶಯದೊಂದಿಗೆ ನಾವು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ಈ ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ಮೂಡಿ ಬಂದಿದೆ. ಎಲ್ಲರಿಗೂ ಶುಭವಾಗಲಿ ಹಾಗೂ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ ಇದ್ದೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ನಾಡಪ್ರಭು ಕೆಂಪೇಗೌಡರ 515ನೆಯ ಜನ್ಮ ದಿನಾಚರಣೆಯ ಪ್ರಯುಕ್ತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮಕ್ಕಳಿಗೆ ಚಿತ್ರಕಲೆ ಮತ್ತು ಪ್ರಬಂಧ ಸ್ಪರ್ಧೆಯನ್ನ ಮಾಡಬೇಕು ಅಂತ ಸೋಮವಾರ ಆದೇಶವಾಗಿತ್ತು. ಮಂಗಳವಾರ ಶಾಲಾ ಹಂತದಲ್ಲಿ, ಬುಧವಾರ ತಾಲೂಕು ಹಂತದಲ್ಲಿ ಯಶಸ್ವಿಯಾಗಿ ಸಂಘಟಿಸಿದ ನಂತರ ಇವತ್ತು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ತುರ್ತು ಕ್ರಮದ ಪರಿಣಾಮವಾಗಿ 2 ದಿನಗಳು ಅತ್ಯಂತ ಯಶಸ್ವಿಯಾಗಿ ಎಲ್ಲ ಶಾಲೆಗಳಲ್ಲಿ ನಾಡಪ್ರಭು ಕೆಂಪೇಗೌಡರ
ಪ್ರಬಂಧ ಮತ್ತು ಚಿತ್ರಕಲೆಯನ್ನ ಸಂಘಟಿಸಿ ವಿಜೇತಗೊಂಡ ವಿದ್ಯಾರ್ಥಿಗಳಿಗೆ ಅಭಿನಂದಿಸುವಂತಹ ಕಾರ್ಯಕ್ರಮ. ಮೊದಲಾಗಿ ಸನ್ಮಾನ್ಯ ಲೋಕೇಶ್ SR ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಹುಮಾನವನ್ನ ವಿತರಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಪ್ರಾಥಮಿಕ ಶಾಲಾ ವಿಭಾಗದ ಚಿತ್ರಕಲೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪ್ರಜ್ವಲ್ ಕೃಷ್ಣ ವಿವೇಕಾನಂದ ಆಂಗ್ಲ ಮಾಧ್ಯಮ ತೆಂಕಿಲ ಪುತ್ತೂರು. ವಿಜೇತರು ವೇದಿಕೆಗೆ ಬಂದು ಸನ್ಮಾನ್ಯ ಲೋಕೇಶ್ SR ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕೈಯಿಂದ ಬಹುಮಾನವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಪ್ರಜ್ವಲ್ ಕೃಷ್ಣ ಬಾರದೇ ಇದ್ರೆ ಶಿಕ್ಷಕರು ಇದ್ರೆ ಸ್ವೀಕಾರವನ್ನ ಮಾಡಬಹುದು. ಮುಖ್ಯ ಶಿಕ್ಷಕರು ಶ್ರೀಯುತ ಸತೀಶ್ ಇವರು ಉಪಸ್ಥಿತರಿದ್ದಾರೆ. ದಯವಿಟ್ಟು ಸ್ವೀಕರಿಸಬೇಕು ಅನ್ನುವ ಕೋರಿಕೆ. 2 ದಿನದ ಪ್ರಯತ್ನಕ್ಕೆ ಅತ್ಯುತ್ತಮವಾದ ಸಹಕಾರವನ್ನ ಕೊಟ್ಟಿರುವ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು ಇಲ್ಲಿನ ಮುಖ್ಯ ಶಿಕ್ಷಕರಾಗಿರುವಂತಹ ಶ್ರೀಯುತ ಸತೀಶ್ ಇವರು ಬಹುಮಾನವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಚಿತ್ರಕಲೆ ಪ್ರಜ್ವಲ್ ಕೃಷ್ಣ ಪ್ರಥಮ ಸ್ಥಾನ. ದ್ವಿತೀಯ ಸ್ಥಾನ ಅದ್ವಿತ್ ಜಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು. ಅದ್ವಿತ್ ಜಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು ಇಲ್ಲಿನ ವಿದ್ಯಾರ್ಥಿ ಅದ್ವಿತ್ ಜಿ ಇವರು ದ್ವಿತೀಯ ಬಹುಮಾನವನ್ನ ತನ್ನದಾಗಿಸಿಕೊಂಡಿದ್ದಾರೆ. ಒಂದು ಚಪ್ಪಾಳೆ ಅದ್ವಿತ್ ಜಿ ಇವರಿಗೆ. ಚಿತ್ರಕಲಾ ವಿಭಾಗದಲ್ಲಿ ತೃತೀಯ ಸ್ಥಾನ ಪ್ರಾಥಮಿಕ ವಿಭಾಗ ಆಯುಷ್ ಸೈಂಟ್ ಮೇರೀಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಬೊಪ್ಪಿನಂಗಡಿ ಇವರು ತೃತೀಯ ಸ್ಥಾನವನ್ನ ತಮ್ಮದಾಗಿಸಿಕೊಂಡಿದ್ದೀರಿ. ಅಭಿನಂದನೆಗಳು. ಚಿತ್ರಕಲೆ ಪ್ರಾಥಮಿಕ ವಿಭಾಗ ತೃತೀಯ ಸ್ಥಾನ ಆಯುಷ್ ಸೈಂಟ್ ಮೇರೀಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಬೊಪ್ಪಿನಂಗಡಿ. ಒಂದು ಚಪ್ಪಾಳೆ ಆಯುಷ್ ಇವರಿಗೆ. ಬಹುಮಾನವನ್ನ ವಿತರಿಸಿದ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಲೋಕೇಶ್ SR ಇವರಿಗೆ ಕೃತಜ್ಞತೆಗಳು. ಮುಂದಿನ ಬಹುಮಾನವನ್ನ ಮಧು ಮನೋಹರ್ ಮಾನ್ಯ ಪೌರಾಯುಕ್ತರು ನಗರಸಭೆ ಪುತ್ತೂರು ಇವರು ವಿತರಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಪ್ರಾಥಮಿಕ ವಿಭಾಗದ ಪ್ರಬಂಧ ಸ್ಪರ್ಧೆ ಪ್ರಥಮ ಸ್ಥಾನ ಋತಿಕಾ ಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ಳಿಪ್ಪಾಡಿ. ಅಭಿನಂದನೆಗಳು ಋತಿಕಾ ಕೆ. ಸದಬಿಟ್ಟು ಮಕ್ಕಳಿಲ್ಲದಿದ್ರೆ ಪೋಷಕರು ಅಥವಾ ಪೋಷಕರಿಲ್ಲದಿದ್ರೆ ಶಿಕ್ಷಕರು ಬಹುಮಾನವನ್ನ ಸ್ವೀಕರಿಸಬಹುದು ಅನ್ನುವ ವಿನಂತಿ. ಈ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಗಾನವಿಯನ್ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು. ಪ್ರಾಥಮಿಕ ವಿಭಾಗದ ಪ್ರಬಂಧ ಸ್ಪರ್ಧೆ ದ್ವಿತೀಯ ಸ್ಥಾನ ಗಾನವಿಯನ್ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು. ತೃತೀಯ ಸ್ಥಾನ ಅನಘಾ KR ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು. ಒಂದು ಚಪ್ಪಾಳೆ ನಮ್ಮ ಗಾನವಿ ಎನ್ನವರಿಗೆ. ತೃತೀಯ ಸ್ಥಾನ ಅನಘಾ KR ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು. ಮತ್ತೊಂದು ಚಪ್ಪಾಳೆ ಅನಘಾ KR ಇವರಿಗೆ. ಬಹುಮಾನವನ್ನ ವಿತರಿಸಿದ ಮಧು ಮನೋಹರ್ ಇವರಿಗೆ ಕೃತಜ್ಞತೆಗಳು. ಮುಂದಿನ ಬಹುಮಾನವನ್ನ ಶ್ರೀಯುತ ನವೀನ್ ಕುಮಾರ್ ಭಂಡಾರಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾ ನವೀನ್ ಕುಮಾರ್ ಭಂಡಾರಿ ಇವರು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಪುತ್ತೂರು ಇವರು ವಿತರಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಪ್ರೌಢಶಾಲಾ ವಿಭಾಗದ ಚಿತ್ರಕಲೆ ಪ್ರಥಮ ಸ್ಥಾನ ನಿಲಿಶ್ ಕಾಕೆ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು. ಚಿತ್ರಕಲೆ ಪ್ರಥಮ ಸ್ಥಾನ ನಿಲಿಶ್ ಕಾಕೆ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು. ದ್ವಿತೀಯ ಸ್ಥಾನ ತೇಜಸ್ PM KPS ಕೆಯ್ಯೂರು ಪ್ರೌಢಶಾಲಾ ವಿಭಾಗ. ಒಂದು ಚಪ್ಪಾಳೆ ನಮ್ಮ ನಿಲಿಶ್ ಕಾಕೆ ಇವರಿಗೆ. ದ್ವಿತೀಯ ಸ್ಥಾನದಲ್ಲಿ ತೇಜಸ್ PM KPS ಕೆಯ್ಯೂರು. ತೃತೀಯ ಸ್ಥಾನ ಆಕಾಶ್ P ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕೊಂಬೆಟ್ಟು. ದ್ವಿತೀಯ ತೇಜಸ್ PM KPS ಪ್ರೌಢಶಾಲಾ ವಿಭಾಗ ಕೆಯ್ಯೂರು. ಒಂದು ಚಪ್ಪಾಳೆ ತೇಜಸ್ PM ಇವರಿಗೆ. ಪ್ರೌಢಶಾಲಾ ವಿಭಾಗದ ಚಿತ್ರಕಲಾ ವಿಭಾಗದಲ್ಲಿ ತೃತೀಯ ಸ್ಥಾನ ಆಕಾಶ್ P ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕೊಂಬೆಟ್ಟು.
ಸೊ ವಿಜೇತರಿಗೆ ಅಭಿನಂದನೆಗಳು. ಮತ್ತೊಂದು ಚಪ್ಪಾಳೆ ಆಕಾಶ್ ಪಿ ಇವರಿಗೆ. ಬಹುಮಾನವನ್ನ ವಿತರಿಸಿದ ನವೀನ್ ಕುಮಾರ್ ಭಂಡಾರಿ ಇವರಿಗೆ ಕೃತಜ್ಞತೆಗಳು. ಮುಂದಿನ ಬಹುಮಾನವನ್ನ ಸಂಸ್ಮರಣ ಉಪನ್ಯಾಸವನ್ನ ನೀಡಿದ ಶ್ರೀ ಸೀತಾರಾಮ ಕೇವಳ ಪ್ರಾಂಶುಪಾಲರು, ವಿದ್ಯಾರಶ್ಮಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜ್ ಸವಣೂರು ಇವರು ವಿತರಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಪ್ರೌಢಶಾಲಾ ವಿಭಾಗದ ಪ್ರಬಂಧ ಸ್ಪರ್ಧೆ ಪ್ರಥಮ ಸ್ಥಾನ ಅಸ್ಮಿತಾ ಎಸ್, ಕೆಪಿಎಸ್ ಕೆಯೂರು ಪ್ರೌಢಶಾಲಾ ವಿಭಾಗ. ದ್ವಿತೀಯ ನಿಖಿತಾ ಎನ್, ಸೈಂಟ್ ಮೇರೀಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಉಪ್ಪಿನಂಗಡಿ. ದ್ವಿತೀಯ ನಿಖಿತಾ ಎನ್, ಸೈಂಟ್ ಮೇರೀಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಉಪ್ಪಿನಂಗಡಿ. ತೃತೀಯ ವರ್ಣಾಕೆ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು. ಒಂದು ಚಪ್ಪಾಳೆ ನಮ್ಮ ಅಸ್ಮಿತಾ ಎಸ್ ಇವರಿಗೆ. ದ್ವಿತೀಯ ಸ್ಥಾನದಲ್ಲಿ ನಿಖಿತಾ ಎನ್, ಸೈಂಟ್ ಮೇರೀಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಉಪ್ಪಿನಂಗಡಿ. ಮತ್ತೊಂದು ಚಪ್ಪಾಳೆ ನಿಖಿತಾ ಎನ್ ಇವರಿಗೆ. ತೃತೀಯ ಸ್ಥಾನದಲ್ಲಿ ವರ್ಣಾಕೆ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು. ಒಂದು ಚಪ್ಪಾಳೆ ನಮ್ಮ ವರ್ಣಾಕೆ ಇವರಿಗೆ. ಬಹುಮಾನವನ್ನ ವಿತರಿಸಿದ ಸೀತಾರಾಮ ಕೇವಳ ಪ್ರಾಂಶುಪಾಲರು, ವಿದ್ಯಾರಶ್ಮಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜ್ ಸವಣೂರು ಇವರಿಗೆ ಕೃತಜ್ಞತೆಗಳನ್ನ ಸಮರ್ಪಿಸಿದ ಮುಂದಕ್ಕೆ ಸನ್ಮಾನ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ನಾಡಪ್ರಭು ಶ್ರೀ ಕೆಂಪೇಗೌಡ ಜಯಂತಿ ದಿನಾಚರಣೆಯ ಪ್ರಯುಕ್ತ ಒಕ್ಕಲಿಗ ಸಮುದಾಯದ ವಿದ್ಯಾರ್ಥಿಗಳಲ್ಲಿ ಪಿಯು ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆಕೊಂಡ ವಿದ್ಯಾರ್ಥಿಗಳನ್ನ ಅಭಿನಂದಿಸುವಂತಹ ಕಾರ್ಯಕ್ರಮ. ಮುಂಭಾಗದಲ್ಲಿ 5 ಆಸನದ ವ್ಯವಸ್ಥೆಯನ್ನ ಮಾಡಬೇಕು. ಪ್ರಥಮವಾಗಿ ಎಸ್ಎಸ್ಎಲ್ಸಿ ವಿಭಾಗದ ವಿದ್ಯಾರ್ಥಿಗಳಿಗೆ ಅಭಿನಂದಿಸುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುತ್ತಾ ಇದ್ದೇವೆ. ಒಕ್ಕಲಿಗ ಸಮುದಾಯದಲ್ಲಿ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆಕೊಂಡ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನದ ವಿದ್ಯಾರ್ಥಿಗಳನ್ನ ಅಭಿನಂದಿಸುವಂತಹ ಕಾರ್ಯಕ್ರಮ. ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಪುತ್ತೂರು ತಾಲೂಕಿಗೆ 618 ಅಂಕಗಳನ್ನು ಪಡೆಕೊಂಡು ಪ್ರಥಮ ಸ್ಥಾನದಲ್ಲಿ ಇರುವವರು ಟಿ ಜಗದೀಶ್ ಮತ್ತು ನವೀನಾ ಕುಮಾರಿ ದಂಪತಿಗಳ ಸುಪುತ್ರಿ ಶ್ರೀನಿಧಿ ಇವರು. ಎಲ್ಲ ಪ್ರೇಕ್ಷಕ ಬಂಧುಗಳ ದೊಡ್ಡ ಚಪ್ಪಾಳೆಯೊಂದಿಗೆ ಸಾಧಕರ ಆಸನಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಟಿ ಜಗದೀಶ್ ಮತ್ತು ನವೀನಾ ಕುಮಾರಿ ದಂಪತಿಗಳ ಸುಪುತ್ರಿ ಶ್ರೀನಿಧಿ ಇವರು ಪಡೆದುಕೊಂಡ ಅಂಕ 618. ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು ಇಲ್ಲಿನ ವಿದ್ಯಾರ್ಥಿನಿ. ಈ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆಕೊಂಡವರು 616 ಅಂಕಗಳೊಂದಿಗೆ ರಾಘವ ಗೌಡ ಮತ್ತು ಭಾರತಿ ದಂಪತಿಗಳ ಸುಪುತ್ರಿ ಧನ್ವಿ ಆರ್ಬಿ, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು ಇಲ್ಲಿನ ವಿದ್ಯಾರ್ಥಿನಿ. ತೃತೀಯ ಸ್ಥಾನ ದಾಮೋದರ ಗೌಡ ಮತ್ತು ನವೀನಾ ಕುಮಾರಿ ದಂಪತಿಗಳ ಸುಪುತ್ರ ತ್ರಿಶೂಲ್ ಎನ್ಡಿ, 613 ಅಂಕಗಳು, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು ಇಲ್ಲಿನ ವಿದ್ಯಾರ್ಥಿ. ತಾಲೂಕಿನ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನ ಮೂರನ್ನ ಕೂಡ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಕ್ರಮವಾಗಿ 618, 616 ಮತ್ತು 613 ಅಂಕಗಳೊಂದಿಗೆ ಪಡೆಕೊಂಡು ಇವತ್ತು ತಾಲೂಕಿನಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನದೊಂದಿಗೆ ಸನ್ಮಾನವನ್ನ ಸ್ವೀಕರಿಸುತ್ತಿದ್ದಾರೆ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಶ್ರೀನಿಧಿ, ಧನ್ವಿ ಆರ್ ಮತ್ತು ತ್ರಿಶೂಲ್ ಎನ್ಡಿ ಇವರಿಗೆ ದೊಡ್ಡ ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸುವ. ಮಾಜಿ ಶಾಸಕರಾಗಿರುವಂತಹ ಸನ್ಮಾನ್ಯ ಸಂಜೀವ ಮಟ್ಟಂದೂರು ಇವರು ಶಾಲು, ಹಾರ, ಗೌರವದ ಸ್ಮರಣಿಕೆಯೊಂದಿಗೆ ಪಿ ಜಗದೀಶ ಮತ್ತು ನವೀನಾ ಕುಮಾರಿ ದಂಪತಿಗಳ ಸುಪುತ್ರಿ ಶ್ರೀನಿಧಿ ತಾಲೂಕಿನಲ್ಲಿ ಪ್ರಥಮ ಸ್ಥಾನ, ರಾಘವ ಮತ್ತು ಭಾರತಿ ದಂಪತಿಗಳ ಸುಪುತ್ರಿ ಧನ್ವಿ ಆರ್ಬಿ ತಾಲೂಕಿನಲ್ಲಿ ದ್ವಿತೀಯ ಸ್ಥಾನ, ದಾಮೋದರ ಗೌಡ ಮತ್ತು ನವೀನಾ ಕುಮಾರಿ ದಂಪತಿಗಳ ಸುಪುತ್ರ ತ್ರಿಶೂಲ್ ಎನ್ಡಿ ಇವರು ತೃತೀಯ ಸ್ಥಾನ. ಈ ಮೂರು ವಿದ್ಯಾರ್ಥಿಗಳು ಕೂಡ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು ಇಲ್ಲಿನ ವಿದ್ಯಾರ್ಥಿಗಳು ಅನ್ನುವಂಥದ್ದು ಉಲ್ಲೇಖನೀಯ. ಎಲ್ಲ ವಿದ್ಯಾರ್ಥಿಗಳೇ
ಈ ಮಕ್ಕಳಿಗೆ, ಪೋಷಕರಿಗೆ ಮತ್ತು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಗೆ ಒಂದು ದೊಡ್ಡ ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸುವಂತೆ ಕೋರಿಕೆ. ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿ. ಅತಿಥಿಗಳು ಮತ್ತೆ ಸ್ವಸ್ಥಾನಕ್ಕೆ ಆಗಮಿಸಬೇಕು ಅನ್ನುವ ಕೋರಿಕೆಯೊಂದಿಗೆ 3 ಜನ ವಿಜೇತ ವಿದ್ಯಾರ್ಥಿಗಳನ್ನ ಅತ್ಯಂತ ಆಧಾರದಿಂದ ಗೌರವಿಸಿದ ಕಾರ್ಯಕ್ರಮವನ್ನ ಸಂಸ್ಥೆಯ ಮುಖ್ಯ ಶಿಕ್ಷಕರು ಇತ್ತೀಚೆಗೆ ಜಿಲ್ಲಾ ಮಟ್ಟದಲ್ಲಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಕೂಡ ಸತೀಶ್ ರೈ ಅವರು ಪಡೆಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲೂ ಕೂಡ ಅವರಿಗೆ ಅಭಿನಂದನೆಗಳನ್ನ ಸಮರ್ಪಿಸಿದ ಒಂದು ಫೋಟೋ ಸೆಷನ್ ಸಾಗಿ ಬರುತ್ತಾ ಇದೆ. ಮುಂದಕ್ಕೆ PU ವಿಭಾಗದ ವಿಜ್ಞಾನದಲ್ಲಿ ವಿಶೇಷವಾಗಿ ಅಂಕಗಳನ್ನ ಪಡೆಕೊಂಡ 5 ವಿದ್ಯಾರ್ಥಿಗಳನ್ನ ಅಭಿನಂದಿಸುವಂತ ಕಾರ್ಯಕ್ರಮ ಸಾಗಿ ಬರಲಿದೆ. ಇನ್ನು 2 ಚೇರ್ಗಳನ್ನ ಜೋಡಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಎಲ್ಲ ಅತಿಥಿ ಬಂಧುಗಳು ಮತ್ತೆ ಸ್ವಸ್ಥಾನದಲ್ಲಿ ಉಪಸ್ಥಿತರಿರಬೇಕು ಅನ್ನುವ ಆಶಯದೊಂದಿಗೆ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ಇದರ ಆಶ್ರಯದಲ್ಲಿ ಅದ್ದೂರಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲರ ಸಮ್ಮುಖದಲ್ಲಿ ಒಕ್ಕಲಿಗ ಸಮುದಾಯದಲ್ಲಿ PU ವಿಜ್ಞಾನ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆಕೊಂಡಿರುವಂತ 5 ವಿದ್ಯಾರ್ಥಿಗಳನ್ನ ಗೌರವಿಸುವಂತ ಕಾರ್ಯಕ್ರಮ. ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯಾಗಿರುವ ಗಣ್ಯಶ್ರೀ ಇವರು 586 ಅಂಕಗಳೊಂದಿಗೆ ತಾಲೂಕಿನಲ್ಲಿ ಪ್ರಥಮ ಸ್ಥಾನವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಗಣ್ಯಶ್ರೀ ಇವರಿಗೆ ದೊಡ್ಡ ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ನಿಮ್ಮ ಚಪ್ಪಾಳೆಯ ಸ್ವಾಗತದೊಂದಿಗೆ ಅವರ ಪೋಷಕರು ಬಂದಿದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆ. ಗಣ್ಯಶ್ರೀ ಮಾತ್ರ ಬಂದಿದ್ದಾರೆ. ಅದರಿಂದ 586 ಅಂಕಗಳೊಂದಿಗೆ ಪ್ರಥಮ ಸ್ಥಾನ. ದ್ವಿತೀಯ ಸ್ಥಾನದಲ್ಲಿ ಅಂಬಿಕಾ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯಾಗಿರುವ ಅನುಶ್ರೀ ಎಸ್ 585 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನ. ಶ್ರೀಧರಾಯೇ ಮತ್ತು ಮಾಲಿನಿ ಎನ್ ದಂಪತಿಗಳ ಸುಪುತ್ರಿ. ಮತ್ತೋರ್ವರು ದ್ವಿತೀಯ ಸ್ಥಾನವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಸಂತ ಫಿಲೋಮಿನಾ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ತನ್ವಿ ಕೆ 585 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ವೇದಿಕೆಗೆ ಬಂದು ಬಹುಮಾನವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಅದೇ ರೀತಿ ತೃತೀಯ ಸ್ಥಾನದಲ್ಲಿ ಮತ್ತೆ ಅಂಬಿಕಾ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಅನನ್ಯಾಕೆ 582 ಅಂಕಗಳೊಂದಿಗೆ ತಾಲೂಕಿನಲ್ಲಿ ತೃತೀಯ ಸ್ಥಾನ. ಇಬ್ಬರಿಗೆ ಹಂಚಿ ಹೋಗಿದೆ. ಅಂಬಿಕಾ ಪದವಿ ಪೂರ್ವ ಕಾಲೇಜಿನ ಮತ್ತೋರ್ವ ವಿದ್ಯಾರ್ಥಿನಿ ಚೈತನ್ಯ ಕೆ 582 ಅಂಕಗಳೊಂದಿಗೆ ವಿಜಯ್ ಕುಮಾರ್ ಮತ್ತು ಚಿತ್ರಾ ದಂಪತಿಗಳ ಸುಪುತ್ರಿ. ಮಕ್ಕಳು ಬರೆದಿದ್ರೆ ದಯವಿಟ್ಟು ಪೋಷಕರು ವೇದಿಕೆಗೆ ಬಂದು ಬಹುಮಾನವನ್ನ ಸ್ವೀಕರಿಸಬಹುದು ಅನ್ನುವ ಕೋರಿಕೆ. ಆದರಣೀಯರೇ, ಒಕ್ಕಲಿಗ ಸಮುದಾಯದ 5 ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸುವಂತ ಕಾರ್ಯಕ್ರಮ ಸಾಗಿ ಬರುತ್ತಾ ಇದೆ. ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಗಣ್ಯಶ್ರೀ 586 ಅಂಕಗಳು. ಅದೇ ರೀತಿ ಅಂಬಿಕಾ ಪದವಿ ಪೂರ್ವ ಕಾಲೇಜಿನ ಅನುಶ್ರೀ ಎಸ್ 585 ಅಂಕಗಳು. ಅದೇ ರೀತಿ ಸಂತ ಫಿಲೋಮಿನಾ ಪದವಿ ಪೂರ್ವ ಕಾಲೇಜಿನ ತನ್ವಿ ಕೆ 585 ಅಂಕಗಳು. ಅಂಬಿಕಾ ಪದವಿ ಪೂರ್ವ ಕಾಲೇಜಿನ ಅನನ್ಯಾಕೆ 582 ಅಂಕಗಳು. ಅಂಬಿಕಾ ಪದವಿ ಪೂರ್ವ ಕಾಲೇಜಿನ ಚೈತನ್ಯಕ್ಕೆ 582 ಅಂಕಗಳೊಂದಿಗೆ ತಾಲೂಕಿನಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಒಕ್ಕಲಿಗ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಒಕ್ಕಲಿಗ ಸಮುದಾಯದ ತಾಲೂಕಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ PU ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ವಿಜ್ಞಾನದಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆಕೊಂಡಿರುವ ವಿದ್ಯಾರ್ಥಿಗಳನ್ನ ಅಭಿನಂದಿಸುವಂತ ಕಾರ್ಯ ಸಾಗಿ ಬರುತ್ತಿದೆ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಒಂದೊಡ್ಡ ಚಪ್ಪಾಳೆಯ ಅಭಿನಂದನೆಗಳು ಈ ಪಂಚ ಸಾಧಕ ವಿದ್ಯಾರ್ಥಿನಿಯರಿಗೆ.
ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಖ್ಯಾತ ನೋಟರಿ ನ್ಯಾಯವಾದಿ ವಕೀಲರಾಗಿರುವಂತಹ ಶ್ರೀಯುತ ಭಾಸ್ಕರ ಗೌಡ ಕೋಡಿಂಬಾಳ ಇವರು ಶಾಲು, ಹಾರ, ಫಲ, ಪುಷ್ಪ, ಪುಸ್ತಕದ ಸ್ಮರಣಿಕೆಯೊಂದಿಗೆ ಗೌರವಿಸುವಂತ ಕಾರ್ಯಕ್ರಮ ಸಾಗಿ ಬರುತ್ತಿದೆ. ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಗಣ್ಯಶ್ರೀ 586 ಅಂಕಗಳೊಂದಿಗೆ ಪ್ರಥಮ ಸ್ಥಾನ. ಅಂಬಿಕಾ ಪದವಿ ಪೂರ್ವ ಕಾಲೇಜಿನ ಅನುಶ್ರೀ ಎಸ್ 585 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನ. ಸಂತ ಫಿಲೋಮಿನ ಪದವಿ ಪೂರ್ವ ಕಾಲೇಜಿನ ತನ್ವಿ ಕೆ 585 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನ. ಅಂಬಿಕಾ ಪದವಿ ಪೂರ್ವ ಕಾಲೇಜಿನ ಅನನ್ಯ ಕೆ 582 ಅಂಕಗಳೊಂದಿಗೆ ತೃತೀಯ ಸ್ಥಾನ. ಅಂಬಿಕಾ ಪದವಿ ಪೂರ್ವ ಕಾಲೇಜಿನ ಮತ್ತೋರ್ವ ವಿದ್ಯಾರ್ಥಿನಿ ಚೈತನ್ಯ ಕೆ 582 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನ. ಒಬ್ಬರು ಪ್ರಥಮ, ಇಬ್ಬರು ದ್ವಿತೀಯ ಮತ್ತು ಇಬ್ಬರು ತೃತೀಯ ಸ್ಥಾನದೊಂದಿಗೆ ಒಟ್ಟು 5 ವಿದ್ಯಾರ್ಥಿಗಳು ಇವತ್ತು ಸನ್ಮಾನವನ್ನ ಸ್ವೀಕರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 4 ವಿದ್ಯಾರ್ಥಿಗಳ ಉಪಸ್ಥಿತಿಯೊಂದಿಗೆ ಈ ಕಾರ್ಯಕ್ರಮ ಸಾಗಿ ಬರುತ್ತಿದೆ. ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ಕೋರಿಕೆಯೊಂದಿಗೆ ಪ್ರೇಕ್ಷಕ ಬಂಧುಗಳೇ, ತಾಲೂಕಿನ ಒಕ್ಕಲಿಗ ಸಮುದಾಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ನಿಮ್ಮ ಜೋರಾದ ಕಿಚ್ಚಪಾಳಿಯೊಂದಿಗೆ ಈ ವಿದ್ಯಾರ್ಥಿಗಳನ್ನ ಅಭಿನಂದಿಸಿ ಅನ್ನುವ ಕೋರಿಕೆ. ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಕಲಾ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದುಕೊಂಡಿರುವಂತ ವಿದ್ಯಾರ್ಥಿಗಳನ್ನ ವೇದಿಕೆಗೆ ಸ್ವಾಗತಿಸುವುದಕ್ಕೆ ಸಂತೋಷ ಪಡೆದ ನಾಗೇಶ ಮತ್ತು ಪುಷ್ಪಾವತಿ ದಂಪತಿಗಳ ಸುಪುತ್ರಿಯಾಗಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿ ಇಲ್ಲಿನ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಪ್ರಿಯಾ 508 ಅಂಕಗಳೊಂದಿಗೆ ತಾಲೂಕಿನಲ್ಲಿ ಪ್ರಥಮ ಸ್ಥಾನವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಅಭಿನಂದನೆಗಳೊಂದಿಗೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಮೋನಪ್ಪ ಗೌಡ ಮತ್ತು ಕುಸುಮಾ ದಂಪತಿಗಳ ಸುಪುತ್ರಿಯಾಗಿರುವಂತಹ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿ ಇಲ್ಲಿನ ವಿದ್ಯಾರ್ಥಿನಿ ಕುಮಾರಿ ಮೋಕ್ಷಿತಾ ಇವರು 501 ಅಂಕಗಳೊಂದಿಗೆ ತೃತೀಯ ಸ್ಥಾನವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಅದೇ ರೀತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿ ಇಲ್ಲಿನ ಗೌರಿ 501 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನವನ್ನ ತಮ್ಮದಾಗಿಸಿಕೊಂಡಿದ್ದೀರಿ. ಅದೇ ರೀತಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಇಲ್ಲಿನ ವಿದ್ಯಾರ್ಥಿನಿ ಉಮೇಶ್ ಗೌಡ ಮತ್ತು ವಿಜಯ ದಂಪತಿಗಳ ಸುಪುತ್ರಿ ರಕ್ಷಾಗೆ 491 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನವನ್ನ ತಮ್ಮದಾಗಿಸಿಕೊಂಡಿದ್ರಿ. ವೇದಿಕೆಗೆ ಮೊದಲಾಗಿ ಪ್ರಥಮ ಸ್ಥಾನದಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿ ಇಲ್ಲಿನ ಪ್ರಿಯಾ ಇವರನ್ನ ಸ್ವಾಗತಿಸ್ತಾ ಇದ್ದೇವೆ. ದ್ವಿತೀಯ ಸ್ಥಾನದಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿ ಇಲ್ಲಿನ ಕುಮಾರಿ ಗೌರಿ ಇವರನ್ನ ಸ್ವಾಗತಿಸ್ತಾ ಇದ್ದೇವೆ. ತೃತೀಯ ಸ್ಥಾನದಲ್ಲಿರುವಂತಹ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿ ಇಲ್ಲಿನ ಮೋಕ್ಷಿತಾ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಇಲ್ಲಿನ ರಕ್ಷಾ ಎ. ಈ 4 ವಿದ್ಯಾರ್ಥಿಗಳು ಕಲಾ ವಿಭಾಗದಲ್ಲಿ ಒಕ್ಕಲಿಗ ಸಮುದಾಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದುಕೊಂಡಿರುವ ವಿದ್ಯಾರ್ಥಿಗಳನ್ನ ಇವತ್ತು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಒಕ್ಕಲಿಗ ಗೌಡ ಸೇವಾ ಸಂಘದ ವತಿಯಿಂದ ಶಾಲು, ಹಾರ, ಫಲ, ಪುಷ್ಪ ಗೌರವದ ಸ್ಮರಣಿಕೆಯೊಂದಿಗೆ ಗೌರವಿಸಿದ ಪ್ರೇಕ್ಷಕ ಬಂಧುಗಳೇ, ಒಂದು ಚಪ್ಪಾಳೆ ಮೆಲ್ಲ ಈ ಪ್ರತಿಭಾನ್ವಿತ ಕಲಾ ವಿಭಾಗದ ವಿದ್ಯಾರ್ಥಿನಿಯರಿಗೆ. ದ್ವಿತೀಯ PUCಯ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನದಲ್ಲಿ ಕುಮಾರಿ ಪ್ರಿಯಾ ನಾಗೇಶ ಮತ್ತು ಪುಷ್ಪಾವತಿ ದಂಪತಿಗಳ ಸುಪುತ್ರಿ 508 ಅಂಕಗಳೊಂದಿಗೆ ತಾಲೂಕಿಗೆ ಪ್ರಥಮ ಸ್ಥಾನ. ಶ್ರೀ ಸುರೇಶ್ ಗೌಡ ಮತ್ತು ಶ್ರೀಮತಿ ಲೀಲಾವತಿ ದಂಪತಿಗಳ ಸುಪುತ್ರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿ ಇಲ್ಲಿನ ವಿದ್ಯಾರ್ಥಿನಿ ಕುಮಾರಿ ಗೌರಿ 501 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನ. ಮೋನಪ್ಪ ಗೌಡ ಮತ್ತು ಕುಸುಮಾ ದಂಪತಿಗಳ ಸುಪುತ್ರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿ ಇಲ್ಲಿನ ವಿದ್ಯಾರ್ಥಿನಿ ಕುಮಾರಿ ಮೋಕ್ಷಿತಾ 501 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಉಮೇಶ್ ಗೌಡ ಮತ್ತು ವಿಜಯ ದಂಪತಿಗಳ ಸುಪುತ್ರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಇಲ್ಲಿನ ವಿದ್ಯಾರ್ಥಿನಿ ರಕ್ಷಾ ಎ 491 ಅಂಕಗಳೊಂದಿಗೆ
ಕಲಾ ವಿಭಾಗದಲ್ಲಿ ತಾಲೂಕಿನಲ್ಲಿ ತೃತೀಯ ಸ್ಥಾನವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಈ 4 ವಿದ್ಯಾರ್ಥಿನಿಯರಿಗೂ ಕೂಡ ಅತ್ಯಂತ ಗೌರವಪೂರ್ವಕ ಅಭಿನಂದನೆಗಳನ್ನ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಸಲ್ಲಿಸಿದ ಪುತ್ತೂರು ತಾಲೂಕಿನ ಮಾನ್ಯ ತಹಶೀಲ್ದಾರರು, ಅದೇ ರೀತಿ ಅಧ್ಯಕ್ಷರು, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಇವರು ಶಾಲು, ಹಾರ, ಗೌರವದ ಸ್ಮರಣಿಕೆಯೊಂದಿಗೆ ಫಲಪುಷ್ಪವನ್ನ ಇತ್ತು ಅಭಿನಂದಿಸುವಂತಹ ಕಾರ್ಯಕ್ರಮ. ಇದೀಗ ಅತಿಥಿಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ಕೋರಿಕೆಯೊಂದಿಗೆ ಸನ್ಮಾನವನ್ನ ಸ್ವೀಕರಿಸಿದ ವಿದ್ಯಾರ್ಥಿನಿಯರಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳ ಒಂದು ಚಪ್ಪಾಳೆಯನ್ನ ಸಮರ್ಪಿಸಿ ಅಭಿನಂದಿಸಿ ಅನ್ನುವಂತಹ ಕೋರಿಕೆ. ಸನ್ಮಾನವನ್ನ ಸ್ವೀಕರಿಸಿದ ಒಕ್ಕಲಿಗ ಸಮುದಾಯದ ಕಲಾ ವಿಭಾಗದ ಅತ್ಯುನ್ನತ ಅಂಕವನ್ನ ಪಡೆಕೊಂಡಿರುವ 4 ವಿದ್ಯಾರ್ಥಿನಿಯರಿಗೂ ಕೂಡ ಅಭಿನಂದಿಸಿದ ವಾಣಿಜ್ಯ ವಿಭಾಗದಲ್ಲಿ ತಾಲೂಕಿನಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನ ಪಡೆಕೊಂಡಿರುವ ವಿದ್ಯಾರ್ಥಿಗಳನ್ನ ಅಭಿನಂದಿಸುವಂತಹ ಕಾರ್ಯಕ್ರಮ. ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ ಸತೀಶ್ ಚಂದ್ರ ಡಿಎಸ್ ಮತ್ತು ಮಾಲಿನಿ ಡಿಎಸ್ ಇವರ ಸುಪುತ್ರಿ, ಪ್ರಸ್ತುತ ಸಿಎ ವಿದ್ಯಾರ್ಥಿಯಾಗಿರುವಂತಹ ಸಂತ ಫಿಲೋಮಿನ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಪ್ರತೀಕ್ಷಾ ಡಿಎಸ್ 588 ಅಂಕಗಳೊಂದಿಗೆ ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಪಡೆಕೊಂಡಿದ್ದಾರೆ. ಅವರ ತಂದೆ ಉಪಸ್ಥಿತರಿದ್ದಾರೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅನ್ನುವ ಕೋರಿಕೆ. ಅದೇ ರೀತಿ ದಾಮೋದರ ಕೆಆರ್ ಮತ್ತು ಭಾಗೀರಥಿ ಕೆ ದಂಪತಿಗಳ ಸುಪುತ್ರಿ, ಸಂತ ಫಿಲೋಮಿನ ಪದವಿ ಪೂರ್ವ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿನಿ ತನುಶ್ರೀ ಕೆ 587 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಇವರಿಗೆ ತನುಶ್ರೀ ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಮಕ್ಕಳು ಬಾರದಿದ್ರೆ ಪೋಷಕರು ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆ. ಅದೇ ರೀತಿ ಸಂತ ಫಿಲೋಮಿನ ಪದವಿ ಪೂರ್ವ ಕಾಲೇಜಿನ ಮತ್ತೋರ್ವ ವಿದ್ಯಾರ್ಥಿನಿ ಹೊನ್ನಪ್ಪ ಗೌಡ ಮತ್ತು ಪುಷ್ಪಾವತಿಯೇ ದಂಪತಿಗಳ ಸುಪುತ್ರಿ ಕೆಎಚ್ ತ್ರಿಷಾ 578 ಅಂಕಗಳೊಂದಿಗೆ ಪುತ್ತೂರು ತಾಲೂಕಿಗೆ ತೃತೀಯ ಸ್ಥಾನವನ್ನ ತಮ್ಮದಾಗಿಸಿಕೊಂಡಿದ್ದೀರಿ. ಇವರಿಗೂ ಕೂಡ ಅಭಿನಂದನೆಗಳೊಂದಿಗೆ ನಿಮ್ಮ ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. 3 ಜನ ವಿದ್ಯಾರ್ಥಿಗಳಿಗೂ ಕೂಡ ಅವರ ಪೋಷಕರ ಜೊತೆಯಾಗಿ ಅಭಿನಂದಿಸುವಂತ ಕಾರ್ಯ ಸಾಗಿ ಬರುತ್ತಾ ಇದೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಪುತ್ತೂರಿನ ಒಕ್ಕಲಿಗ ಸಮುದಾಯದ ವಿದ್ಯಾರ್ಥಿನಿಯರಾಗಿ ಸಂತ ಫಿಲೋಮಿನ ಪದವಿ ಪೂರ್ವ ಕಾಲೇಜಿನಲ್ಲಿ ಸತೀಶ್ ಚಂದ್ರ ಡಿಎಸ್ ಮತ್ತು ಮಾಲಿನಿ ಡಿಎಸ್ ದಂಪತಿಗಳ ಸುಪುತ್ರಿಯಾಗಿರುವಂತಹ ಪ್ರತೀಕ್ಷಾ ಡಿಎಸ್ 588 ಅಂಕಗಳೊಂದಿಗೆ ಪ್ರಥಮ ಸ್ಥಾನವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ದಾಮೋದರ ಕೆಆರ್ ಮತ್ತು ಭಾಗೀರಥಿ ಕೆಎ ದಂಪತಿಗಳ ಸುಪುತ್ರಿ ಸಂತ ಫಿಲೋಮಿನ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ತನುಶ್ರೀ ಕೆ 587 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಅದೇ ರೀತಿ ಹೊನ್ನಪ್ಪ ಗೌಡ ಮತ್ತು ಪುಷ್ಪಾವತಿ ಎ ದಂಪತಿಗಳ ಸುಪುತ್ರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಇಲ್ಲಿನ ವಿದ್ಯಾರ್ಥಿನಿ ಕೆಎಚ್ ತ್ರಿಷಾ 578 ಅಂಕಗಳೊಂದಿಗೆ ತೃತೀಯ ಸ್ಥಾನವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಈ 3 ಜನ ವಿದ್ಯಾರ್ಥಿನಿಯರಿಗೂ ಕೂಡ ಶಾಲು, ಹಾರ, ಗೌರವದ ಸ್ಮರಣಿಕೆಯೊಂದಿಗೆ ವಿಶೇಷವಾಗಿ ಫಲ ಪುಷ್ಪವನ್ನ ಇಟ್ಟು ಸುಂದರವಾದ ಗುಲಾಬಿ ಹೂವಿನೊಂದಿಗೆ ಈ ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ರವಿ ಮುಂಗ್ಲಿಮನೆ ಇವರು ಅಭಿನಂದಿಸುವಂತಹ ಕಾರ್ಯ ಸಾಗಿ ಬರುತ್ತಿದೆ. ಅತಿಥಿಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ಕೋರಿಕೆಯೊಂದಿಗೆ ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಒಕ್ಕಲಿಗ ಸಮುದಾಯವನ್ನ ಪ್ರತಿನಿಧಿಸಿರುವ 3 ಮುತ್ತು ರತ್ನಗಳನ್ನ ವಾಣಿಜ್ಯ ವಿಭಾಗದಲ್ಲಿ ಅಭಿನಂದಿಸುವಂತ ಕಾರ್ಯ ಸಾಗಿ ಬರ್ತಾ ಇದೆ. ದೊಡ್ಡ ಚಪ್ಪಾಳೆಯ ಅಭಿನಂದನೆಯ ಪ್ರೇರಣೆ ಈ ವಿದ್ಯಾರ್ಥಿಗಳಿಗೆ ಸಿಗ್ಲಿ ಅನ್ನುವಂಥದ್ದು ನಮ್ಮ ಆಶಯ. ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ತಾಲೂಕು ಇದರ ಸಂಯುಕ್ತ ಆಶ್ರಯದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡ ಇವರ 515ನೆಯ ಜನ್ಮ ದಿನಾಚರಣೆಯನ್ನ ಅತ್ಯಂತ ಅದ್ದೂರಿಯಾಗಿ ತುಂಬಿದ ಸಭೆಯಲ್ಲಿ ಆಚರಿಸುವಂತಹ ಕ್ರಮವನ್ನ ಕೈಗೊಂಡು ಇವತ್ತು ನಾವುಗಳು ಸೇರಿದ್ದೇವೆ. ಇಲ್ಲಿ
ಒಕ್ಕಲಿಗ ಸಮುದಾಯವನ್ನ ಪ್ರತಿನಿಧಿಸುವಂತ ಒಬ್ಬ ಹಿರಿಯ ಪ್ರಗತಿಪರ ಕೃಷಿಕರನ್ನ ಗೌರವಿಸಬೇಕು ಅನ್ನುವಂಥದ್ದು ತಾಲೂಕು ಆಡಳಿತದ ಆಶಯ. ಆ ನಿಟ್ಟಿನಲ್ಲಿ ವಿಮರ್ಶೆಗಳನ್ನ ಚರ್ಚೆಗಳನ್ನ ಮಾಡಿದಾಗ ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆ, ಮಾನ್ಯ ತಹಶೀಲ್ದಾರರು ಎಲ್ಲ ಸೇರಿಕೊಂಡು ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ದಾರೆ. ಪ್ರಗತಿಪರ ಕೃಷಿಕರಾಗಿ ಒಕ್ಕಲಿಗ ಸಮುದಾಯದಲ್ಲಿ ಅನೇಕರಿರಬಹುದು, ಆದ್ರೆ ಇವತ್ತು ಶ್ರೀ ತಿಮ್ಮಪ್ಪ ಗೌಡ ಕೃಷಿಕರು ಇವರನ್ನ ಯಾಕೆ ಆಯ್ಕೆ ಮಾಡಿದ್ದೇವೆ ಅಂತ ಹೇಳಿದ್ರೆ, ಬಹುಶಃ ಪುತ್ತೂರು ತಾಲೂಕಿನಲ್ಲಿ ಒಕ್ಕಲಿಗ ಸಮುದಾಯ ಅನ್ನುವಂಥದ್ದು ಒಕ್ಕಲುತನದಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಸಮುದಾಯ. ಆ ಒಕ್ಕಲುತನವನ್ನ ಹಲವಾರು ಶತಮಾನಗಳಿಂದ ಮಾಡ್ತಾ ಬರ್ತಾ ಇದ್ರು ಕೂಡ ಇವತ್ತು ಅನೇಕರು ವಾಣಿಜ್ಯ ಬೆಳೆಗಳಿಗೆ ತನ್ನ ಮುಖವನ್ನ ಪರಿವರ್ತನೆ ಮಾಡಿದ್ರೆ 50 ವರ್ಷಗಳಿಂದ ಒಕ್ಕಲುತನಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಕೃಷಿ ಪದ್ಧತಿಯನ್ನ ಇವತ್ತಿಗೂ ಉಳಿಸಿಕೊಂಡಂತಹ ಬಸಳೆ ತಿಮ್ಮಪ್ಪ ಗೌಡ ಅನ್ನುವ ಖ್ಯಾತಿಯನ್ನ ಪಡ್ಕೊಂಡವರು ಪ್ರಗತಿಪರ ಕೃಷಿಕರಾಗಿರುವಂತ ತಿಮ್ಮಪ್ಪ ಗೌಡ ಇವರು. ಎಲ್ಲ ಪ್ರೇಕ್ಷಕ ಬಂಧುಗಳೇ ಒಂದು ದೊಡ್ಡ ಚಪ್ಪಾಳೆ ಅದು ಪ್ರಗತಿಪರ ಕೃಷಿಕರಾಗಿರುವಂತ ಶ್ರೀಯುತ ತಿಮ್ಮಪ್ಪ ಗೌಡ ಇವರಿಗೆ. ಒಂದು ನಿಮಿಷ. ಒಂದು ಸನ್ಮಾನ ಪತ್ರದ ವಾಚನ ಆಗಿದೆ. ಶ್ರಮ ಏವ ಜಯತೆ, ಕಾಯಕವೇ ಕೈಲಾಸ ಎಂಬ ಮಾತಿನಂತೆ ಕೃಷಿಕ ಕಾಯಕ ಮಾಡಿ ಸೈ ಎನಿಸಿಕೊಂಡವರು ಪುತ್ತೂರು ತಾಲೂಕು ಕೊಳ್ತಿಗೆ ಗ್ರಾಮದ ದುಗ್ಗಳ ಮೂಲೆ ಮಜಲು ಮನೆಯ ಶ್ರೀ ತಿಮ್ಮಪ್ಪ ಗೌಡರು. ಕೃಷಿಯಿಂದಲೇ ಬದುಕು ಕಟ್ಟಿಕೊಂಡಿರುವ ತಾವು ಸುಮಾರು 3.92 ಎಕರೆ ಜಮೀನಿನಲ್ಲಿ ಅಡಿಕೆ, ತೆಂಗು, ಕಾಳು ಮೆಣಸು, ಕೊಕ್ಕೋ, ಕಾಫಿ, ವೆನಿಲ್ಲಾ, ರಬ್ಬರ್, ಭತ್ತ, ಹೈನುಗಾರಿಕೆ ಮತ್ತು ತರಕಾರಿ ಬೆಳೆಗಳನ್ನ ಇಂದಿಗೂ ಕೂಡ ಬೆಳೆಸುತ್ತಿದ್ದು ಯಶಸ್ಸನ್ನ ಕಂಡವರು. ತಾಲೂಕಿನಲ್ಲಿಯೇ ನಶಿಸಿಕೊಂಡು ಬರುತ್ತಿರುವ ಕುಲ ಕಸುಬಾದ ಭತ್ತದ ಕೃಷಿಯನ್ನ ಕೂಡ ಈಗಲೂ ಕೂಡ ಕಳೆದ 50 ವರ್ಷದಿಂದ ಮುಂದುವರಿಸಿರುವುದು ಇವರ ಸಾಹಸವೇ ಸರಿ. 50 ವರ್ಷಗಳಿಂದಲೂ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವ ತಾವು ಈ ಕ್ಷೇತ್ರದಲ್ಲಿ ಅಪಾರವಾದ ಜ್ಞಾನವನ್ನ ಸಂಪಾದಿಸಿದ್ದೀರಿ. ತಮ್ಮ ಕೃಷಿ ಬದುಕೆ ಮುಂದಿನ ಜನಾಂಗಕ್ಕೆ ಪ್ರೇರಣಾದಾಯಕವಾಗ್ಲಿ ಅನ್ನುವ ಆಶಯದೊಂದಿಗೆ ಪುತ್ತೂರಿಗೆ ಸ್ವಲ್ಪ ಸಮಯದ ಹಿಂದೆ ಅತಿ ಹೆಚ್ಚು ಬಸಳೆ ಮಾರಾಟಗಾರರಾಗಿಯೂ ಕೂಡ ಖ್ಯಾತಿಯನ್ನ ಪಡ್ಕೊಂಡವರು ಶ್ರೀಯುತ ತಿಮ್ಮಪ್ಪ ಗೌಡ. ಅವರ ಹೆಸರಿನ ಹಿಂದೆ ಬಸಳೆ ಅನ್ನುವಂತ ಪದ ಕೂಡ ಸೇರಿದೆ ಅಂತ ಹೇಳಿದ್ರೆ ಅವರು ಕೃಷಿಕರಾಗಿದ್ದುಕೊಂಡು ಸಾರ್ಥಕ ಬದುಕನ್ನ ಕಂಡವರು. ಆ ನಿಟ್ಟಿನಲ್ಲಿ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ತಾಲೂಕು ಇದರ ಸಂಯುಕ್ತ ಆಶ್ರಯದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡ ಜನ್ಮ ಜಯಂತಿಯ ಪ್ರಯುಕ್ತ ಶ್ರೀ ತಿಮ್ಮಪ್ಪ ಗೌಡ ಪ್ರಗತಿಪರ ಕೃಷಿಕರಿಗೆ ಶಾಲು, ಹಾರ, ವಿಶೇಷವಾಗಿ ಪೇಟ, ಫಲ, ಪುಷ್ಪ ಮತ್ತು ಸನ್ಮಾನ ಪತ್ರದೊಂದಿಗೆ ಅಭಿನಂದಿಸುವಂತ ಕಾರ್ಯಕ್ರಮ. ಬಡತನದಿಂದ ಬಂದರೂ ಕೂಡ ಇವತ್ತು ಪ್ರಗತಿಪರ ಕೃಷಿಕನಾಗಿ ಬದುಕನ್ನ ಕಟ್ಟಿಕೊಂಡು ಯುವ ಸಮುದಾಯಕ್ಕೆ ಪ್ರೇರಣಾದಾಯಕರಾಗಿರುವ 50 ವರ್ಷಗಳ ಸತತ ಪರಿಶ್ರಮದ ಕೃಷಿ ಬದುಕನ್ನ ಕಂಡುಕೊಂಡ ನಮ್ಮ ಹೆಮ್ಮೆಯ ಶ್ರೀ ತಿಮ್ಮಪ್ಪ ಗೌಡ ಇವರಿಗೆ ಚಿಕ್ಕ ಚಪ್ಪಾಳೆ ಸಾಲದು, ದೊಡ್ಡ ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸುವ. ಸದೆ ಬಿಟ್ಟು ಅತಿಥಿಗಳು ಅಲ್ಲೇ ನಿಂತ್ಕೊಂಡಿರಬೇಕು ಅನ್ನುವ ಕೋರಿಕೆಯೊಂದಿಗೆ ಬಹುಶಃ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಅನೇಕ ಜನ್ಮ ಜಯಂತಿಗಳನ್ನ ಆಚರಿಸ್ತೇವೆ. ಆದ್ರೆ ಇಷ್ಟು ತುಂಬಿದ ಸಭೆಯನ್ನ ಪತ್ರಕರ್ತರು ಕಾಣುವಂಥದ್ದು ಬಹಳ ಅಪರೂಪ. ಆದ್ರೆ ಇವತ್ತು ಒಕ್ಕಲಿಗ ಗೌಡ ಸೇವಾ ಸಂಘದ ಈ ಸಭಾಂಗಣದಲ್ಲಿ ಯಾವುದೇ ಚಾರೆಗಳು ಖಾಲಿ ಇಲ್ಲದಷ್ಟು ಮಟ್ಟಿಗೆ ಇವತ್ತು ಜನಸಂಖ್ಯೆ ಇದೆ ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ಅರ್ಥಭರಿತವಾಗಿ ಮೂಡಿ ಬಂದಿದೆ ಅನ್ನುವಂಥದ್ದು ಅಷ್ಟೇ ಸತ್ಯ. ಬಲಭಾಗದಲ್ಲಿ ಕೆಂಪೇಗೌಡರ ಭವ್ಯ ಭಾವಚಿತ್ರ, ಎಡಭಾಗದಲ್ಲಿಯೂ ಕೂಡ ಭಾವಚಿತ್ರ, ವೇದಿಕೆಯನ್ನ ಬಹಳ ಅದ್ದೂರಿಯಾಗಿ ಶೃಂಗಾರ ಮಾಡುವಂತ ಕಾರ್ಯ ಕೂಡ ಆಗಿದೆ. ಇವತ್ತು ಕೆಂಪೇಗೌಡರೇ ಖುಷಿ ಪಡುವಂತರ ಮಟ್ಟಿಗೆ ಒಂದು ವಾತಾವರಣವನ್ನ ಸೃಷ್ಟಿ ಮಾಡುವುದರಲ್ಲಿ ಪ್ರಮುಖವಾಗಿ ಕಾರಣೀಭೂತರಾಗಿರುವವರು ಒಕ್ಕಲಿಗ ಗೌಡ ಸೇವಾ ಸಂಘದ ಸದಸ್ಯರಾಗಿರುವಂತಹ ನಿರ್ದೇಶಕರಾಗಿರುವಂತಹ ರಾಧಾಕೃಷ್ಣ ನಂದಿಲ ಇವರು. ಇಡೀ ಕಾರ್ಯಕ್ರಮದ ಮುತುವರ್ಜಿ ವಹಿಸಿಕೊಂಡು ಕಳೆದ 3 ದಿನಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಂಘಟನೆಯನ್ನ ಮಾಡಿದ್ದಾರೆ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಇವತ್ತು ಅದ್ದೂರಿ ಕಾರ್ಯಕ್ರಮ ನಡೆದಿದೆ ಅಂತ ಹೇಳಿದ್ರೆ ಅದರ ಮುಂದಾಳತ್ವವನ್ನ ವಹಿಸಿಕೊಂಡವರು ರಾಧಾಕೃಷ್ಣ ನಂದಿಲ. ಆರಂಭದ ಏವಿಗಿರಬಹುದು,
ಅದರ ನಂತರ ವೇದಿಕೆಯ ಸೆಟಪ್ ಒಟ್ಟು ಕಾರ್ಯಕ್ರಮದ ನಿರ್ವಹಣೆಯನ್ನ ಮಾಡಿದಂತ ರಾಧಾಕೃಷ್ಣ ನಂದಿಲ ಇವರಿಗೆ ದೊಡ್ಡ ಒಂದು ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸಬೇಕು ಅನ್ನುವ ಕೋರಿಕೆ. ಮಾನ್ಯ ಶಾಸಕರು ಮಾಜಿ ಶಾಸಕರಾಗಿರುವಂತ ಸಂಜೀವ ಮಠಂದೂರು ಇವರು ಶಾಲು, ಹಾರ ಮತ್ತು ಫಲ ಪುಷ್ಪದೊಂದಿಗೆ ಗೌರವಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಪ್ರೇಕ್ಷಕ ಬಂಧುಗಳೇ, ಒಂದು ಒಳ್ಳೆಯ ಸಭಾಂಗಣ ಅದ್ದೂರಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವಂತ ರಾಧಾಕೃಷ್ಣ ನಂದಿಲ ಇವರನ್ನ ಗೌರವಿಸುವಂತ ಕಾರ್ಯಕ್ರಮ, ಒಂದು ಫೋಟೋ ಸೆಷನ್. ಪ್ರೇಕ್ಷಕ ಬಂಧುಗಳೇ, ಕಡೆಯದಾಗಿ ಒಂದು ದೊಡ್ಡ ಚಪ್ಪಾಳೆ ಮತ್ತೆ ರಾಧಾಕೃಷ್ಣ ನಂದಿಲ ಇವರಿಗೆ. ಅತಿಥಿಗಳು ಮತ್ತೆ ಸ್ವಸ್ಥಾನದಲ್ಲಿ ಉಪಸ್ಥಿತರಿರಬೇಕು ಅನ್ನುವ ಆಶಯದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ಮೂಡಿ ಬಂದಂತ ನಾಡಪ್ರಭು ಶ್ರೀ ಕೆಂಪೇಗೌಡ ಜಯಂತಿ ಜನ್ಮ ದಿನಾಚರಣೆಯ ಪ್ರಯುಕ್ತ ಅಧ್ಯಕ್ಷೀಯ ಮಾತುಗಳು ಪುತ್ತೂರು ತಾಲೂಕಿನ ಅತ್ಯಂತ ಕ್ರಿಯಾಶೀಲ ತಹಶೀಲ್ದಾರ್ ಆಗಿರುವಂತ ಶ್ರೀಯುತ ಪುರಂದರ ಕೆಎಎಸ್ ಮಾನ್ಯ ತಹಶೀಲ್ದಾರರು ಮತ್ತು ಅಧ್ಯಕ್ಷರು, ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಪುತ್ತೂರು ಇವರಿಂದ. ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಪುತ್ತೂರು ದಾಕ ಹಾಗೂ ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ತಾಲೂಕು ಈ ಒಂದು ಜಂಟಿ ಆಶ್ರಯದಲ್ಲಿ ನಾವು ಮಾನ್ಯ ನಾಡಪ್ರಭು ಕೆಂಪೇಗೌಡ ಸಾಹೇಬರ ಜಯಂತಿಯನ್ನು ಆಚರಿಸ್ತಿದ್ದೇವೆ ಬಹಳಷ್ಟು ವಿಜೃಂಭಣೆಯಿಂದ. ಈ ಒಂದು ಸಮಾರಂಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಮಾನ್ಯ ಭಾಸ್ಕರ್ ಕೋಡಿಂಬಾಳರವರೇ, ಶ್ರೀ ಅರುಣ್ ನಾಗೇಗೌಡರವರೇ, ಶ್ರೀ ರವಿ ಮುಂಗ್ಲಿಮನೆ ಮಾನ್ಯ ಅಧ್ಯಕ್ಷರು ಒಕ್ಕಲಿಗೌಡ ಸಂಘ, ಮಾನ್ಯ ಸೀತಾರಾಮ ಕೇವಳ ಪ್ರಾಂಶುಪಾಲರು, ವಿದ್ಯಾರಶ್ಮಿ ಸ್ವಾತಂತ್ರ್ಯ ಪದವಿ ಪೂರ್ವ ಕಾಲೇಜ್ ಸವಣೂರು, ಸರಳ ಸಜ್ಜನಿಕೆಯ ಮಾನ್ಯ ಮಾಜಿ ಶಾಸಕರಾದ ಸಂಜೀವ ಮಠಂದೂರು ಸರ್ರವರೇ, ವೇದಿಕೆ ಮೇಲೆ ಆಸೀನರಾಗುವಂಥ ಮಾನ್ಯ ಇಒರವರೇ, ಬಿಒರವರೇ, ಕಮಿಷನರ್ರವರೇ, ಎಲ್ಲ ಇಲಾಖಾ ಮಟ್ಟದ ಅಧಿಕಾರಿಗಳೇ, ಗೌರವಾನ್ವಿತ ಪತ್ರಿಕಾ ಮಾಧ್ಯಮದವರೇ, ನೆರೆದಿರುವಂಥ ಎಲ್ಲ ಸಜ್ಜನ ನಾಗರಿಕ ಬಂಧುಗಳೇ, ಒಕ್ಕಲಿಗಯನೇ ನಾಡವರ ಸಂಘದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಸಾರ್ವಜನಿಕ ಬಂಧುಗಳೇ, ಈಗಾಗಲೇ ಕೆಂಪೇಗೌಡ ರವರ ಜಯಂತಿಯನ್ನು ಬಹಳಷ್ಟು ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿದ್ದೇವೆ. ಇದೊಂದು ಮೈಲಿಗಲ್ಲಾಗಬೇಕು. ಪ್ರಪ್ರಥಮ ಬಾರಿಗೆ ನಾವು ಈ ತಮ್ಮ ಒಂದು ಸಭಾಭವನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು, ರಾಷ್ಟ್ರೀಯ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಬಹಳಷ್ಟು ಜನರು ಕೂಡ ಬಂದಿದ್ದಾರೆ. ಬಹಳಷ್ಟು ನಾವು ಜನರನ್ನು, ಒಕ್ಕಲಿಗ ಸಮಾಜದ ಜನರನ್ನು ಗುರುತಿಸುವಂಥ ಕೆಲಸಗಳನ್ನು ಕೂಡ ಮಾಡಿದ್ದೇವೆ. ಹುಲ್ಲಾಗು ಬೆಟ್ಟದಡಿ ಮಲ್ಲಿಗೆಯಾಗು, ಬೆಲ್ಲ ಸಕ್ಕರೆಯಾಗು, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ. ಎಲ್ಲರೊಳಗೆ ಒಂದಾದಾಗ ಎಲ್ಲವನ್ನು ನಾವು ಸಾಧಿಸಲಿಕ್ಕೆ ಅವಕಾಶಗಳು ಸಿಗ್ತವೆ. ಬಹಳಷ್ಟು ಹಿಂದಿನ ಭಾಷಣಗಾರರು ಮಾತನಾಡಿದ್ದಾರೆ. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ, ಯಾಕಂತ ಹೇಳಿದರೆ ಎಲ್ಲ ಭಾಷಣ ಕೇಳಿ ನಿಮಗೆ ಸಾಕಾಗಿದೆ. ಆದರೂ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಒಂದೆರಡು ಮಾತುಗಳಷ್ಟೇ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬೆಂಗಳೂರು ನಗರವನ್ನು ರಾಜಧಾನಿಯಾಗಿ ಇಟ್ಟುಕೊಂಡು ಇವತ್ತು ಆಡಳಿತದ ಯಂತ್ರದ ಚುಕ್ಕಾಣಿಯನ್ನು ಹಿಡಿದುಕೊಂಡು ನಾವು ವಿಧಾನಸೌಧದ ಮುಖಾಂತರ ಆಡಳಿತವನ್ನು ಕರ್ನಾಟಕ ಘನ ಸರ್ಕಾರ ನಡೆಸ್ತಾ ಇದೆ. ಮಾನ್ಯ ಶಾಸಕರು, ಈಗಿನ ಶಾಸಕರು ಇಂಥ ಶಾಸನಗಳನ್ನು ಏನು ತಯಾರು ಮಾಡುವಂತಹ ಶಾಸನವಾದ ಪವಿತ್ರವಾದ ಒಂದು ವಿಧಾನಸೌಧ, ಅಂಥ ಒಂದು ಆಡಳಿತದ ಯಂತ್ರವನ್ನು ಇರುವಂಥ ರಾಜಧಾನಿ ಬೆಂಗಳೂರು, ಮಂಗಳೂರು, ಮೈಸೂರು ಅಂತ ಹೇಳುವಾಗ ಪ್ರತಿಯೊಬ್ಬನಿಗೂ ಏನೋ ಒಂದು ರೋಮಾಂಚನವಾಗುವಂಥದ್ದು. ಯಾಕೆ ಬೆಂಗಳೂರಿಗೆ ಹೋದಾಗ ಒಂದು ನಮಗೆ ಸಂತೃಪ್ತಿ ಬರುವಂಥದ್ದು, ಇನ್ನು ಮೈಸೂರಿಗೆ ಹೋದಾಗ ಕೂಡ ಹಾಗೆ, ಮಂಗಳೂರಿಗೆ ಬಂದಾಗ ಕೂಡ ಹಾಗೆ. ಆದರೂ ಬೆಂಗಳೂರಿನ ಒಂದು ವಿಶೇಷತೆ ಅಲ್ಲಿಯ ತಂಪು ವಾತಾವರಣಗಳು, ಈ ವೈಭವೀಕರಣಗಳು, ಅಲ್ಲಿಯ ಕಟ್ಟಡಗಳು, ಆ ರಾಜಧಾನಿ ಕೇಂದ್ರ ಬಿಂದು ಇರುವಂಥದ್ದು, ಇದನ್ನೆಲ್ಲ ನೋಡುವಾಗ ನಮಗೆ ಬಹಳಷ್ಟು ಸಂತೋಷ ಆಗ್ತದೆ. ಪ್ರತಿಯೊಂದು ಕಚೇರಿಗೆ ಹೋದಾಗ ಅಲ್ಲಿ 3 ಎಕರೆ 5 ಎಕರೆ ಜಾಗ ಇರ್ತದೆ, 10 ಎಕರೆ ಜಾಗ ಇರ್ತದೆ, ಕಣ್ಮನ ಸೆಳೆಯುವಂಥ ಹಸಿರು ವಾತಾವರಣ ಇರ್ತದೆ. ಬೇರೆ ಯಾವ ನಗರದಲ್ಲಿ ನಮಗೆ ಅಂತ ಸಿಗುವುದಿಲ್ಲ, ಮೈಸೂರು ಬೆಂಗಳೂರಲ್ಲಿ ಮಾತ್ರ ಸಿಗ್ತದೆ. ಇದೆಲ್ಲವನ್ನು ನೋಡಿದಾಗ ನಮಗೆ ಆನಂದಮಯವಾಗ್ತದೆ. ಈ ಆನಂದಮಯ ಆಗಬೇಕಾದ್ರೆ ಇದರ ಕಾರಣಕರ್ತರು ಯಾರು? 15ನೇ ಶತಮಾನದಲ್ಲಿ ಈ ಎಲ್ಲ ರಾಜಧಾನಿ ಮತ್ತು ಬೆಂಗಳೂರನ್ನು ಸ್ಥಾಪನೆ ಮಾಡಿದಂಥ ಘನ ರಾಜ ಯಾರು ಅಂತ ಕೇಳಿದರೆ, ರಾಜರು ಯಾರು ಅಂತ ಹೇಳಿದರೆ ಮಾನ್ಯ ಕೆಂಪೇಗೌಡರು. ಚೆಲುವರಲ್ಲಿ ಚೆಲುವ, ಚೆನ್ನಿಗರಲ್ಲಿ ಚೆನ್ನಿಗ, ಗಟ್ಟಿಗರಲ್ಲಿ ಗಟ್ಟಿಗರಾಗಿದ್ದವರು. ರಾಜ ಆಗಬೇಕಾದ್ರೆ ಈಗಿನಾಗೆ ಸುಮ್ಮನೆ ಕೂತ್ಕೊಂಡು ನಾವು ಫುಲ್
ಏನು ರಾಜಭೋಗಾದಿಗಳನ್ನು ನಾವು ಉಪಯೋಗಿಸಿದ್ರಾಗಲ್ಲ. ಆಗ ಯುದ್ಧ ಕೂಡ ಮಾಡಬೇಕಿತ್ತು. ಕತ್ತಿ ವರಸೆ ಯುದ್ಧಗಳನ್ನು ಮಾಡುವಂಥದ್ದು, ರಾಜನಾಗಿ ಮೆರೆಯುವಂಥದ್ದು, ಜೊತೆಗೆ ಆಡಳಿತವನ್ನು ಮಾಡುವಂಥದ್ದು. ಆ ಸ್ಕಿಲ್ ನೈಪುಣ್ಯತೆಗಳೆಲ್ಲ ಇರಬೇಕಿತ್ತು. ದೈಹಿಕವಾಗಿ ಕೂಡ ಅವನು ಸದೃಢ, ಮಾನಸಿಕವಾಗಿ ಕೂಡ ಸದೃಢನಾಗಿರಬೇಕಾಗಿತ್ತು. ಈ ಎಲ್ಲ ಅಂಶಗಳಿದ್ದಾಗ ಮಾತ್ರ ರಾಜನಾಗ್ತಿದ್ದ. ಆ ರಾಜರು ಕೂಡ ಅಷ್ಟೇ ಒಂದು ಏನು ಕಷ್ಟಗಳನ್ನು ಕೂಡ ಅನುಭವಿಸ್ತಿದ್ರು. ಕೊನೆಗೆ ಅವರಿಗೆ ಕೂಡ ಸಮಸ್ಯೆಗಳು ಬರುವಂಥದ್ದು, ಕೊನೆಗೆ ಯಾರು ಆ ಯುದ್ಧ ಮಾಡುವಂಥದ್ದು, ಇಂತೆಲ್ಲ ಅನೇಕ ವಿಚಾರಗಳನ್ನು ತಾವು ಕೂಡ ಇತಿಹಾಸದಲ್ಲಿ ಓದಿದ್ದೀರಿ. ಸ್ವಾತಂತ್ರ್ಯ ನಂತರ ನಮಗೆ ಹಿಂದೆ ರಾಜ ಮಹಾರಾಜರು ಆಳ್ತಿದ್ರು. ನಂತರ ಒಂದು 200 ವರ್ಷಗಳ ಕಾಲ ಬ್ರಿಟಿಷರು ಬಂದರು. ಮತ್ತೆ ನಮ್ಮದು ಸರ್ಕಾರ ಅಂತ ರಚನೆ ಆಯಿತು. ಸಂವಿಧಾನಾತ್ಮಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಸರ್ಕಾರವನ್ನು ಮಾಡುವಂಥದ್ದು. ಹಿಂದಿನ ಈ ರಾಜರು ಅಲ್ಲಿ ಕೆಂಪೇಗೌಡರು ಬೆಂಗಳೂರನ್ನು ಬೆಳಂದೂರು ಬೆಂಗಳೂರು ಆಯಿತು, ಬೆಂದ ಊರು ಬೆಂಗಳೂರು, ಅದುವೇ ಹೆಸರು ಮುಂದೆ ಬೆಂಗಳೂರು ಅಂತ ಆಯಿತು. ಬೆಂಗಳೂರಿನಲ್ಲಿ ಅನೇಕ ಬೇರೆ ಬೇರೆ ಹೇಳಿದರು ಅವಾಗ, ಚಿಕ್ಕಪೇಟೆ, ಹೊಸಪೇಟೆ, ಆ ಪೇಟೆ, ಈ ಪೇಟೆ, ವಿಜಯನಗರ, ಆ ನಗರ, ಈ ನಗರ, ಸುತ್ತಾಡಿದಷ್ಟು ಸಾಲದಂಥ ವಿಸ್ತಾರವಂತ ಉಳ್ಳಂಥ ಒಂದು ಏನು ಬೆಂಗಳೂರು ನಗರ ಅಂತ ಹೇಳ್ಬೋದು. ಅದನ್ನು ನಗರ ಅಂತಲೇ ಕರೆಯುವುದು ನಾವು. ಆ ಬೆಂಗಳೂರು ನಗರವನ್ನು ಸ್ಥಾಪನೆ ಮಾಡಿ ಇವತ್ತು ಒಕ್ಕಲಿಗ ಸಮುದಾಯದ ಏನು ಒಕ್ಕಲಿಗ ಗೌಡರು ಅಂತಲೇ ಹೇಳೋದು, ಒಕ್ಕಲಿಗ ಗೌಡ ಸಮಾಜ ಅಂತ. ತಾವುಗಳೆಲ್ಲ ಒಕ್ಕಲಿಗರು, ಶ್ರಮಜೀವಿಗಳು. ಒಕ್ಕಲ್ತನವನ್ನು ಇವತ್ತು ಕೂಡ ಮಾಡೋದು ಈ ಗೌಡ ಸಮುದಾಯದ ಮೂಲ ಉದ್ದೇಶ. ಒಕ್ಕಲ್ತನದಲ್ಲಿ ಎತ್ತಿದ ಕೈ ಈ ಒಕ್ಕಲಿಗರು. ಈಗ ಎಲ್ಲ ಉದ್ಯಮವನ್ನು ಮಾಡ್ತಾರೆ, ಸಿನಿಮಾ ನಟರಾಗ್ತಾರೆ, ಅಧಿಕಾರಿಗಳಾಗ್ತಾರೆ, ರಾಜಕಾರಣಿಗಳಾಗ್ತಾರೆ, ಜನಪ್ರತಿನಿಧಿಗಳಾಗ್ತಾರೆ, ಎಲ್ಲವನ್ನೂ ಆಗ್ತಾರೆ. ಅದು ಬೇರೆ ವಿಷಯಗಳು. ಬಟ್ ಮೂಲವಾಗಿ ಬಂದಿರುವಂಥದ್ದು ಒಕ್ಕಲುತನ. ಅದಕ್ಕಿಂತ ಒಕ್ಕಲಿಗ ಗೌಡ, ಒಕ್ಕಲಿಗ ಯಾನೆ, ನಾಡವರು ಅಂತ ಕೂಡ ಹೇಳ್ತಾರೆ. ನಿಮ್ಮ ಕೊಡುಗೆ ಅಪಾರವಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ನಾವು ಕಂಡಂತೆ ಬಹಳಷ್ಟು ಅಪಾರವಾಗಿದೆ. ಎಲ್ಲ ಕ್ಷೇತ್ರಗಳು, ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕ ಎಲ್ಲ ಕ್ಷೇತ್ರಗಳಲ್ಲಿ ತಾವು ಕೈಯಾಡಿಸಿದ್ದೀರಿ. ನಿಮ್ಮ ಕೊಡುಗೆಗಳು ಅಪರಿಮಿತವಾಗಿದೆ. ಕರ್ನಾಟಕದಲ್ಲಿ ನಾವು ಕಾಣ್ತಾ ಇದ್ದೇವೆ, ಇಡೀ ಜಿಲ್ಲೆಯಲ್ಲಿ ಅಲ್ಲ, ಇಡೀ ಕರ್ನಾಟಕದ ವಿಷಯ ನಾನು ಹೇಳ್ತಾ ಇರುವಂಥದ್ದು. ಎಲ್ಲ ಕಡೆ ಕೂಡ ಗೌಡ ಸಮುದಾಯದ ಉಳಿದವರು ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ, ಬಹಳಷ್ಟು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದಾರೆ. ಗೌಡ ಸಮುದಾಯದವರಿಗೆ ಕೂಡ ಬಹಳಷ್ಟು ಪ್ರಾಮಾಣಿಕತೆ ಇದೆ, ನಿಷ್ಠೆ ಇದೆ, ಕರ್ತವ್ಯ ನಿಷ್ಠೆ ಇದೆ, ಪ್ರಜ್ಞೆ ಇದೆ, ಎಲ್ಲ ಇರುವಂಥ ಈ ಒಂದು ಬಹಳಷ್ಟು ಸೌಮ್ಯ ಸ್ವಭಾವದ ಒಂದು ಜನಾಂಗ ಅಂತ ಕೂಡ ನಾನು ತಿಳ್ಕೊಂಡಿದ್ದೇನೆ. ಆವೇಶ ಬಂದಾಗ ಯಾರು ಬಿಡಲು ಬಿಡಿ, ಗನ್ ಹಿಡ್ಕೊಳ್ತಾನೆ, ಹೋರಾಟ ಮಾಡ್ತಾನೆ, ಅದು ಬೇರೆ ವಿಚಾರಗಳು. ಬಹಳಷ್ಟು ವಿದ್ಯಾವಂತರಾಗಿ ಬಹಳಷ್ಟು ಸೌಮ್ಯ ಸ್ವಭಾವವನ್ನು ಹೊಂದಿಕೊಂಡು ಎಲ್ಲರೊಟ್ಟಿಗೆ ಮಿಂಗಲಾಗಿ ನಮ್ಮ ಮಾಜಿ ಶಾಸಕರನ್ನು ನೋಡಿದರೆ ಗೊತ್ತಾಗ್ತದೆ. ಮತ್ತೆ ಎಲ್ಲ ವೇದಿಕೆಯಲ್ಲಿದ್ದಾರೆ, ಎಲ್ಲ ನಮ್ಮ ಇನ್ನೂ ಗಣ್ಯರು ಇದ್ದಾರೆ, ಅವರನ್ನೆಲ್ಲ ನಮಗೆ ನೋಡಿದಾಗ ಗೊತ್ತಾಗ್ತದೆ. ಬಹಳಷ್ಟು ಪೊಲೈಟ್ ಆಗಿ, ಮತ್ತೆ ಕೊನೆಗೆ ಆಗದಿದ್ದರೆ ಗೊತ್ತುಂಟಲ್ಲ, ಅದು ಬೇರೆ ವಿಚಾರಗಳು. ಅಂಥದ್ದು ಬರುವುದಿಲ್ಲ. ಹಾಗೆ ಆ ರೀತಿ ಒಂದು ವ್ಯಾವಹಾರಿಕವಾಗಿ ಒಕ್ಕಲಿಗ ಸಮುದಾಯದವರು ಬಹಳಷ್ಟು ಕೊಡುಗೆಗಳನ್ನು ಮಾಡಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಸಾಧನೆಗಳನ್ನು ಕೂಡ ಮಾಡಿದ್ದೀರಿ. ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಅದಕ್ಕೆಲ್ಲ ಕಾರಣ ಮೂಲಭೂತರು 15ನೇ ಶತಮಾನದ ಮಾನ್ಯ ಕೆಂಪೇಗೌಡರು ಅಂತ ಹೇಳಲಿಕ್ಕೆ ನಾನು ಬಹಳಷ್ಟು ಸಂತೋಷ ಪಡುತ್ತೇನೆ. ಕೆಂಪೇಗೌಡರ ಒಂದು ಜಯಂತಿಯನ್ನು ಆಚರಿಸುವಂಥ ನಮಗೂ ಕೂಡ ಬಹಳಷ್ಟು ಸಂತೋಷ ಆಗಿದೆ, ಬಹಳಷ್ಟು ವಿಜೃಂಭಣೆ. ಯಾಕೆ ನಮ್ಮೆಲ್ಲ ಕೆಲಸಗಳಾಗೋದು ಬೆಂಗಳೂರಿನಲ್ಲಿ. ಎಲ್ಲ ನಮ್ಮ ಕೆಲಸಗಳನ್ನು ಮಾಡೋ ಇವರು ವೇದಿಕೆಯಲ್ಲಿ ಕೂತವರು ನಮ್ಮ ಕೆಲಸಗಳನ್ನು ಮಾಡಿಕೊಡ್ಬೇಕಾಗ್ತದೆ. ನಮಗೆ ವರ್ಗಾವಣೆ ಬೇಕಾದರೆ, ಪ್ರಮೋಷನ್ ಬೇಕಾದರೆ, ಏನು ನಮ್ಮ ಕೆಲಸ ನಿಮ್ಮ ಕೆಲಸವನ್ನು ಮಾಡಿಕೊಡೋರು ನಾವು. ಅವರ ಆದೇಶಗಳನ್ನು ಪಾಲನೆ ಮಾಡಬೇಕು, ನಿಮ್ಮ ಕೆಲಸಗಳನ್ನು ಮಾಡುವಂಥದ್ದು. ಇದೆಲ್ಲ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೊಂಡಿಯಲ್ಲಿ ಇರುವಂಥದ್ದು. ಅಂಥ ಒಂದು ನಗರಕ್ಕೆ ಹೋದಾಗ ಇವಾಗ ನಿಮಗೆ ಬೆಂಗಳೂರು ನಗರ ಭಾಳಷ್ಟು ಕಾಸ್ಟ್ಲಿ ಅಂತ ಕಾಣಬಹುದು, ಅದು ಇರಬಹುದು. ಆದರೆ ಅಲ್ಲಿ ಹೋದಾಗ ಏನೋ ಒಂದು ಸಂತೋಷದ ನಮಗೆ ವಿಷಯಗಳು ಇರುತ್ತದೆ. ಆ ರೀತಿಯಲ್ಲಿ ಬೆಂಗಳೂರು ನಗರ ಭಾಳಷ್ಟು ಪ್ರಖ್ಯಾತ ಪಡೆದಿದೆ. ಜೊತೆಗೆ ಒಕ್ಕಲಿಗ ಸಮುದಾಯದ ಕೊಡುಗೆ ಅಪರಿಮಿತವಾಗಿದೆ ಅಂತ ಹೇಳುತ್ತಾ, ಇನ್ನು ಮುಂದೆ ಕೂಡ ಇಂಥ ಒಂದು ಸರ್ಕಾರದ ಕಾರ್ಯಕ್ರಮಗಳು ಮತ್ತು ಈ ಒಕ್ಕಲಿಗ, ನೀವು ಇವತ್ತು ಈ ನಿಮ್ಮ ಸಂಘಟನೆಯಿಂದ ನಮಗೂ ಭಾಳಷ್ಟು ಅನುಕೂಲ ಆಗಿದೆ. ಇಲ್ಲ ನಾವು ತಾಲೂಕು ಕಚೇರಿಗಳಲ್ಲಿ ಅಥವಾ ಒಂದು ಹಾಲ್ಗಳಲ್ಲಿ ಚಿಕ್ಕದಾಗಿ ನಾವು ಭಾಳಷ್ಟು ಏನು ಕಾಟಾಚಾರಕ್ಕೆ ಅಂತ ಹೇಳಬಹುದು, ನಾನು ಹೇಳಬಾರ್ದು, ಆದರೂ ಅಂತ ಮಾಡುವಂಥ ಕಾರ್ಯ ನಮಗೆ 1000 ಕಾಲ್ಗಳು ಬರ್ತವೆ. ವಿಡಿಯೋ ನಡೀತಾ ಇದೆ, VC ನಡೀತಾ ಇದೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಆದರೂ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡು ಇಡೀ ಕರ್ನಾಟಕ ರಾಜ್ಯದಿಂದ ಪುತ್ತೂರು ತಾಲೂಕಿನೊಂದು ಗುರುತಿಸಿಕೊಂಡಿದ್ದೀರಿ. ಅದು ಮುಖ್ಯವಾದಂಥ ವಿಚಾರ. ಕೆಂಪೇಗೌಡರು ಯಾರು, ಮಾನ್ಯ ಕೆಂಪೇಗೌಡರು ಯಾರು, ಅವರ ಏನು, ಅವರ ತತ್ವಗಳು, ಅವರ ಆದರ್ಶಗಳು, ಅವರ ಆಡಳಿತ, ಅವರ ಚುರುಕುತನ, ಅವರ ಒಕ್ಕಲ್ತನಕ್ಕೆ, ನೀರಾವರಿಗೆ ಎಷ್ಟೆಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ, ಎಷ್ಟು ಸಮಾಜ ಸುಧಾರಣೆಗಳನ್ನು ಮಾಡಿದ್ದಾರೆ. ಇಂಥ ವಿಚಾರಗಳನ್ನು ಇವತ್ತೆಲ್ಲ ಮನನ ಮಾಡಿಕೊಳ್ಳಿಕ್ಕೆ ಮತ್ತು ವಿಸ್ತರಣೆ ಮಾಡಿಕೊಳ್ಳಿಕ್ಕೆ ಕೂಡ ಎಲ್ಲ ಪತ್ರಿಕಾ ಗೌರವಿತ ಪತ್ರಿಕಾ ಮಾಧ್ಯಮದವರು ಕೂಡ ನಮ್ಮ ಮುಂದೆ ಇದ್ದಾರೆ. ಅಂತಕ್ಕೆಲ್ಲಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಇದಕ್ಕೆ ನಾನು ತಾಲೂಕು ಆಡಳಿತ ಪರವಾಗಿ ಮತ್ತು ವೈಯಕ್ತಿಕವಾಗಿ ಮತ್ತು ನಮ್ಮೆಲ್ಲ ವೇದಿಕೆಯಲ್ಲಿರುವಂಥ ಗಣ್ಯರ ಪರವಾಗಿ ನಿಮಗೆ ನಾನು ಕೃತಜ್ಞತೆ ಸಲ್ಲಿಸುತ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಬಂಧಪಟ್ಟವರಿಗೆ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಧನ್ಯವಾದ ಎನ್ನುವ ಕನ್ನಡದ ಸುಂದರ 4 ಅಕ್ಷರಗಳ
ಕೃತಜ್ಞತೆಯ ಸಮರ್ಪಣೆ ಶ್ರೀ ಲೋಕೇಶ್ SR ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಸಂಚಾಲಕರು ಸಾಂಸ್ಕೃತಿಕ ಸಮಿತಿ ಇವರಿಂದ. ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಮತ್ತು ಒಕ್ಕಲಿಗಗೌಡ ಸೇವಾ ಸಂಘ ಪುತ್ತೂರು ತಾಲೂಕು ಇವರ ಸಂಯುಕ್ತಾಶ್ರಯದಲ್ಲಿ ಇವತ್ತು ನಾಡಪ್ರಭು ಶ್ರೀ ಕೆಂಪೇಗೌಡ ಜಯಂತಿ ದಿನಾಚರಣೆಯನ್ನು ಇವತ್ತು ಇಲ್ಲಿ ಆಚರಣೆ ಮಾಡಿ ಕೊನೆಯ ಹಂತದಲ್ಲಿದ್ವಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ತಹಸೀಲ್ದಾರಾದ ಪುರಂದರ್ ಅವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ನಾನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲಿರುವ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರ್ ಅವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದಂಥ ನಮ್ಮ ಸೀತಾರಾಮ್ ಕೇವಳ ಪ್ರಾಂಶುಪಾಲರು, ವಿದ್ಯಾರಶ್ಮಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಸವಣೂರು, ಇವ್ರನ್ನೂ ಸಹ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ನಮ್ಮ ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಮಾನ್ಯ ಶ್ರೀ ಕೆ ಭಾಸ್ಕರ್ ಕೋಡಿಂಬಾಳ್ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲಿರುವ ನಮ್ಮ ಪೌರಾಯುಕ್ತರಾದ ಮಧು ಎಸ್ ಮನೋಹರ್ ಇವರನ್ನು ಸಹ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಕಾರ್ಯನಿರ್ವಹಣಾಧಿಕಾರಿಗಳು ಪುತ್ತೂರು ಶ್ರೀ ನವೀನ್ ಕುಮಾರ್ ಭಂಡಾರಿ ಅವರು, ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಮತ್ತು ಇಲ್ಲಿ ಆಗಮಿಸಿರುವ ಎಲ್ಲ ತಾಲೂಕು ಹಂತದ ಅಧಿಕಾರಿಗಳಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪುತ್ತೂರು ನಗರಸಭಾ ಸದಸ್ಯರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಒಕ್ಕಲಿಗ ಸಮುದಾಯದ ಎಲ್ಲ ಮುಖಂಡರುಗಳಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ನಾವು ಅರ್ಪಿಸ್ತಾ ಇದ್ವಿ. ಈ ಒಂದು ಒಕ್ಕಲಿಗ ಸಮುದಾಯ ಭವನವನ್ನು ಈ ಒಂದು ಕಾರ್ಯಕ್ರಮಕ್ಕೆ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಈ ಸಮುದಾಯ ಭವನದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಎಲ್ಲ ಪದಾಧಿಕಾರಿಗಳಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಮತ್ತು ಈ ಒಂದು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಹೊರಗಡೆ ತೋರ್ಲಿಕ್ಕೆ ನಮ್ಮ ಪತ್ರಕರ್ತರು ಆಗಮಿಸಿದರೆ ಎಲ್ಲ ಪತ್ರಕರ್ತರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಇದ್ವಿ. ಮತ್ತು ನಮ್ಮ ಶಾಲಾ ಕಾಲೇಜುಗಳಿಂದ ಬಂದಿರುವ ಎಲ್ಲ ಮುಖ್ಯಸ್ಥರಿಗೆ, ಪ್ರಾಂಶುಪಾಲರಿಗೆ, ಮುಖ್ಯೋಪಾಧ್ಯಾಯರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಮತ್ತು ನಮ್ಮ ಎಲ್ಲ ನೆಚ್ಚಿನ ವಿದ್ಯಾರ್ಥಿಗಳಲ್ಲಿ ಆಗಮಿಸಿದ್ರ ತಮಗೆ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣೀಭೂತರಾಗಿದ್ರ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ನಾನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀನಿ. ಮತ್ತು ಜೊತೆಗೆ ಇಲ್ಲಿ ಸನ್ಮಾನಿತರಾದಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ಅವರ ತಂದೆ ತಾಯಿಗಳಿಗೆ ಮತ್ತು ಬಂದಂಥ ಎಲ್ಲ ಸಾರ್ವಜನಿಕರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ, ಈ ಒಂದು ಕಾರ್ಯಕ್ರಮ ನಡೆಯಲು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ಮಾನೀಯರಿಗೆ, ಗಣ್ಯರಿಗೆ ಕಾರ್ಯಕ್ರಮದ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳಿ ನನ್ನೆರಡು ಮಾತನ್ನು ಮುಗಿಸ್ತಾನೆ. ಇಲ್ಲಿಗೆ ಸಭಾ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಟ್ಟಕಡೆಯ ವ್ಯಕ್ತಿಗೂ ಧನ್ಯವಾದಗಳು ಸಲ್ಲುವ ಹಾಗೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಆಲ್ ಆಫ್ ಯು ಅಟೆನ್ಷನ್. ರಾಷ್ಟ್ರಗೀತೆ ಇದೆ, ಅದಾದ ನಂತರ ಎಲ್ಲರೂ ಕೂಡ ಡಿಸ್ಪರ್ಸ್ ಆಗುವಂಥದ್ದು. ಸೊ ದಯವಿಟ್ಟು ವಿದ್ಯಾರ್ಥಿಗಳೇ, ಆಲ್ ಆಫ್ ಯು ವೇಟ್ ಆಲ್ ಆಫ್ ಯು ಅಟೆನ್ಷನ್. ನ್ಯಾಷನಲ್ ಆಂಥಮ್. ಥ್ಯಾಂಕ್ ಯು. ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ.